ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶಾಸ್ತ್ರಿ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಕ್ಲಾಸ್ ಮಾಡುವ ಮುಂಚೆ ಪ್ರಭುಪಾದಕ್ಕೆ ವಂದನೆ ಸಲ್ಲಿಸುತ್ತಾ, ಪ್ರಭುಪಾದದ ಕೃಪೆಯನ್ನು ಬೇಡುತ್ತಾ, ನಾನು ಎಂಥ ಕ್ಲಾಸ್ ಮಾಡ್ತಾ ಇದ್ದೇನೆ ಅದು ನಿಮ್ಗೆ ಅರ್ಥ ಆಗಲಿ ಮತ್ತು ನಮಗೆ ಒಳ್ಳೆ ರೀತಿ ಕ್ಲಾಸ್ ಮಾಡಿ ಪ್ರಭುಪಾದ ನಮಗೆ ಅನುಗ್ರಹ ಕೊಡಲಿ ಅಂತ ಹೇಳ್ತಾ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಶ್ರೀಲ ಪ್ರಭುಪಾದ ಕಿ ಜೈ. ಪಾಠ 2 ವಿಮರ್ಶೆ. ಪ್ರಭುಪಾದರ ಭಾವದಲ್ಲಿ ನೀಡಲಾದ ಉದಾಹರಣೆಗಳು, ಹೆಚ್ಚುವರಿ ಉಲ್ಲೇಖಗಳನ್ನು ಉಲ್ಲೇಖಿಸಿ 6 ಅನುಕೂಲಗಳು ಮತ್ತು 6 ಅನಾನುಕೂಲಗಳು ಅಧ್ಯಾಯ 2 ಮತ್ತು 3ರಲ್ಲಿ ಪಟ್ಟಿ ಮಾಡಲಾಯಿತು. ಅಧ್ಯಾಯ 2 ಮತ್ತು 3ರಿಂದ ಅವುಗಳಿಗೆ ವಿಶೇಷವಾಗಿ ಸಂಬಂಧಿತವಾದ ಅಂಕಗಳನ್ನು ಅನ್ವಯಿಸುವ ಯೋಜನೆಯನ್ನು ಚರ್ಚಿಸಲಾಯಿತು. ನಿಯಮಾಗ್ರಹಕ್ಕೆ ಸಂಬಂಧಿಸಿದಂತೆ ಧಾರ್ಮಿಕ ತತ್ವಗಳನ್ನು ಸರಿಹೊಂದಿಸುವಲ್ಲಿ ಪ್ರಭುಪಾದರ ಚಿತ್ತ. ಪಾಠ 3 ಅಧ್ಯಾಯ 4 6 ಪ್ರೀತಿಯ ವಿನಿಮಯಗಳು. ಎಸ್, ಯಾರು ಓದ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಉಪದೇಶಾಮೃತ ಅಧ್ಯಾಯ 4. ದದಾತಿ ಪ್ರತಿಗೃಹ್ಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ದದಾತಿ ಕೊಡುವುದು, ಪ್ರತಿಗೃಹ್ಣಾತಿ ದದಾತಿ ಕೊಡುವುದು, ಪ್ರತಿಗೃಹ್ಣಾತಿ ತೆಗೆದುಕೊಳ್ಳುವುದು, ಗುಹ್ಯಂ ರಹಸ್ಯ ವಿವರಿಸುವುದು, ಆಖ್ಯಾತಿ ಅಲ್ಲ, ಗುಹ್ಯಂ ಅಂದ್ರೆ ಗುಪ್ತ ರಹಸ್ಯ, ಗುಪ್ತ ರಹಸ್ಯ, ಆಖ್ಯಾತಿ ವಿವರಿಸುವುದು, ಪೃಚ್ಛತಿ ವಿಚಾರಣೆ, ಭುಂಕ್ತೆ ತಿನ್ನುವುದು, ಭೋಜಯತೆ ತಿನ್ನಿಸುವುದು. ಎಸ್, ಸಾರಿ. ಓಕೆ, ಹರೇ ಕೃಷ್ಣ. ನೋಡಿ, ಇದು ನಾವು ಭೌತಿಕದಲ್ಲಿ ಕೂಡ ಇದನ್ನ ನಾವು ಮಾಡ್ತೇವೆ. ಎಲ್ಲರೂ ಫಂಕ್ಷನಿಗೆಲ್ಲ ಹೋಗುದಿಲ್ವಾ ನೀವು? ನಿಮ್ಮ ರಿಲೇಟಿವ್, ಫ್ಯಾಮಿಲಿ, ಫ್ರೆಂಡ್ಸ್ ಹೋಗ್ತೀವಿ ಪ್ರಭುಜಿ. ಖಾಲಿ ಕೈಯಲ್ಲಿ ಹೋಗ್ತೀರಾ? ಇಲ್ಲ ಪ್ರಭುಜಿ, ಏನಾದ್ರು ತೆಗೆದುಕೊಂಡೇ ಹೋಗ್ತೀವಿ. ಮತ್ತೆ ಅವರ ಮನೆಯಲ್ಲಿ ನೀವು ತಿನ್ನುವುದಿಲ್ವಾ? ತಿಂತೀವಿ ಪ್ರಭುಜಿ. ಅವ್ರು ನಿಮ್ಗೆ ತಿನ್ನಿಸುವುದಿಲ್ವಾ? ಅವರು ತಿನ್ನಿಸ್ತಾರೆ ಪ್ರಭುಜಿ. ಮತ್ತೆ ನಿಮ್ಮ ಕಷ್ಟವನ್ನು ಅವರಿಗೆ ಹೇಳುವುದಿಲ್ವಾ? ಹೇಳ್ಕೊಂತೀವಿ ಪ್ರಭುಜಿ. ಅವರ ಕಷ್ಟವನ್ನು ನಿಮ್ಗೆ ಹೇಳುವುದಿಲ್ಲ ಅವರು? ಅವರು ಹೇಳ್ತಾರೆ ಪ್ರಭುಜಿ. ಎಸ್, ಹಾಗಾಗಿ ಭೌತಿಕದಲ್ಲಿ ಇದು ನಡೀತಾ ಉಂಟು. ಭೌತಿಕದಲ್ಲಿ ನಾವು ದದತಿ ಪ್ರತಿಗಣಾದಿ ಮಾಡ್ತಾ ಇದ್ದೇವೆ, ಗುಹ್ಯಮಾಕಾದಿ ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಪೃಚ್ಛತಿ ಭೂಮಿಕೆ ಭೋಜ ಇದೆ, ನಾವು ತಿಂತೇವೆ, ಅವ್ರು ಕೂಡ ನಮಗೆ ತಿನ್ನಿಸ್ತಾರೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದ್ರೆ ಈಗ ನಾವು ಇಲ್ಲಿ ಯಾರೊಟ್ಟಿಗೆ ಅದನ್ನು ಮಾಡ್ಬೇಕು? ಭಕ್ತರೊಟ್ಟಿಗೆ ಮಾಡ್ಬೇಕು. ನಾವು ಇದನ್ನು ಕೊಡ್ಬೇಕಂತ ಭಕ್ತರಿಗೆ, ಮತ್ತೆ ಭಕ್ತರು ಕೂಡ ಎಂತಾದ್ರು ಕೊಡ್ತಾರೆ. ಪ್ರಸಾದ ಇರ್ತದೆ ಅವ್ರದ್ದು, ಸ್ಪೆಷಲ್ ಪ್ರಸಾದ, ಅದನ್ನು ಕೊಡ್ತಾರೆ. ಮತ್ತೆ ಗುಹ್ಯಂ ರಹಸ್ಯವಾದ ವಿಷಯವನ್ನು ಹೇಳ್ಬೇಕು, ಮತ್ತೆ ಅದಕ್ಕೆ ಅವ್ರು ಸೊಲ್ಯೂಷನ್ ಕೊಡ್ತಾರೆ. ಮತ್ತೆ ಭೂಮ್ತೆ ತಿನ್ನುವುದು, ಭೋಜನವನ್ನು ತಿನ್ನಿಸುವಂಥದ್ದು, ಭಕ್ತರನ್ನು ತಿನ್ನಿಸುವಂಥದ್ದು, ಭಕ್ತರ ಹತ್ರ ಹೋಗಿ ನಾವು ಕೂಡ ತಿನ್ನುವಂಥದ್ದು ದೇವಸ್ಥಾನದಲ್ಲಿ. ಹಾಗಾಗಿ ಇದು 6 ವಿಷಯ ನಾವು ಮಾಡಿದ್ರೆ, ನೀವೀಗ 6 ವಿಷಯ ನಾವು ಮಾಡ್ತಾ ಇದ್ದೇವೆ ಭೌತಿಕದಲ್ಲಿ. ಎಸ್, ಯಾರು ಇದನ್ನು ಮಾಡ್ತಾ ಇಲ್ಲ? ಇದು 6 ವಿಷಯವನ್ನು ಯಾರು ಮಾಡ್ತಾ ಇಲ್ಲ ಹೇಳ್ಬೋದಾ? ಅನ್ಮ್ಯೂಟ್ ಮಾಡಿದ್ದೇನೆ. ಯಾರಾದ್ರೂ ಮಾಡ್ತಾ ಇಲ್ಲ? ಇದನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಭಕ್ತರೊಟ್ಟಿಗೆ ಅಲ್ಲ, ಅಭಕ್ತರೊಟ್ಟಿಗೆ. ಎಸ್, ಈಗ ಯಾರೆಲ್ಲ ಇದನ್ನ ಅಭಕ್ತರೊಟ್ಟಿಗೆ ಮಾಡ್ತಾ ಇದ್ದೀರಿ? ಓಕೆ, 1 by 1. ಓಕೆ, ಹೆಸರು ಕರೀತೇನೆ. ಸರಿ ಕಮಲ, ನೀವು ಮಾಡ್ತಾ ಇದ್ದೀರಿ ಇದು ಅಭಕ್ತರೊಟ್ಟಿಗೆ? ಹೌದು ಪ್ರಭುಜಿ, ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿನೋದ್ ಶ್ರೀದೇವಿ, ಅಭಕ್ತರೊಟ್ಟಿಗೆ ಮಾಡ್ತಾ ಇದ್ದೀರಾ ಇದನ್ನು?
ಮಾಡ್ತಾ ಇದೀವಿ ಪ್ರಭುಜಿ. ಭವಾನಿ ರಂಗಸ್ವಾಮಿ ಅಭಕ್ತರೊಟ್ಟಿಗೆ ಮಾಡ್ತಾ ಇದ್ದೀರಾ ಇದನ್ನು? ಹ್ಮ್ ಗುರುಜಿ ಮಾಡ್ತಾ ಇದೀವಿ ಗುರುಜಿ. ನೆಕ್ಸ್ಟ್ ಭವಾನಿ ಆಯ್ತು. ನೆಕ್ಸ್ಟ್ ರವೀಂದ್ರ ಅಭಕ್ತರೊಟ್ಟಿಗೆ ಮಾಡ್ತಾ ಇದ್ದೀರಾ? ಹಾ ಪ್ರಭುಜಿ ಮಾಡ್ತಾ ಇದ್ದೀನಿ. ಗೌರಿ ಪ್ರಿಯಾ ಸುಶೇವಿನಿ ಅಭಕ್ತರೊಟ್ಟಿಗೆ ಇದನ್ನು ಮಾಡ್ತಾ ಇದ್ದೀರಾ? ಯಾರು ವಿಷಯ? ಎಸ್ ಪ್ರಭುಜಿ. ಹಾ. ನೆಕ್ಸ್ಟ್ ಯಾರು? ಗೀತಾ ಲಕ್ಷ್ಮಿ ಮಾಡ್ತಾ ಇದ್ದೀರಾ? ಎಸ್ ಗೀತಾ ಲಕ್ಷ್ಮಿ. ಎನ್ ಗೀತಾ ಲಕ್ಷ್ಮಿ. ಪ್ರಭುಜಿ ಹಾ, ಇದು ನೀವು ಎಂತ ಹೇಳುವಂಥದ್ದು ದದಾತಿ ಪ್ರತಿಗಣಾತಿ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಭಕ್ತರೊಟ್ಟಿಗೆ ಅಲ್ಲ, ಅಭಕ್ತರೊಟ್ಟಿಗೆ. ಹಾ ಮಾಡ್ತಾ ಇದ್ದೇವೆ ಪ್ರಭುಜಿ. ಅಂದ್ರೆ ನಾವು Okay. ಭೌತಿಕ Yes. ಜೀವನದಲ್ಲಿ ಅಲ್ಲಲ್ಲ, ಓಕೆ, ನನಗೆ ಅಷ್ಟೇ ಬೇಕಿತ್ತು. ಓಕೆ, ನೆಕ್ಸ್ಟ್ ಲಾಸ್ಟ್ಗೆ ಒಬ್ರು ಯಾರಿದ್ದಾರೆ? ಕಮಲ ಎಸ್ ಭಟ್. ಎಸ್, ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಪಿತಾಜಿ. ಸರಿ ಪ್ರಭುಜಿ. ಮಾಡ್ತಾ ಇದ್ದೀರಲ್ಲ? ಓಕೆ. ಹಾಗಾಗಿ ನಾವೀಗ ಇದನ್ನು ಮಾಡ್ತಾ ಇದ್ದೇವೆ, ಆದರೆ ಭಕ್ತರ ಜೊತೆ ಇದನ್ನು ಮಾಡಬೇಕು. ಭಕ್ತರ ಜೊತೆ ಮಾಡುವುದಂದ್ರೆ ಎಂತ? ಭಕ್ತರಿಗೆ ಕೊಡಬೇಕು, ಅಭಕ್ತರಿಗೆ ಕೊಡುವುದಲ್ಲ. ನಾವು ಕೊಡ್ತೇವೆ. ಈಗ ಹೆಚ್ಚು ನಾವು ಫಂಕ್ಷನ್ಗೆ, ಕ್ಲೋಸ್ ರಿಲೇಟಿವ್ ಫಂಕ್ಷನ್ಗೆ, ಮತ್ತೊಂದು ಫಂಕ್ಷನ್ ನಾವು ಎಂತಾದ್ರು ಕೊಡ್ತೇವೆ, ಫ್ರೆಂಡ್ಸ್ ಇದು ಫಂಕ್ಷನ್ಗೆ, ಇನ್ನೊಂದು ಫಂಕ್ಷನ್ ಕೊಡ್ತೇವೆ. ಅದನ್ನು ಭಕ್ತರಿಗೆ ಕೊಡ್ಬೇಕಂತ ಮತ್ತೆ ತೆಗೆದುಕೊಳ್ಳುವಂಥದ್ದು ಅವ್ರು ಕೂಡ ನಮ್ಗೆ ಕೊಡ್ತಾರೆ ನಮ್ಮ ಮನೆ ಫಂಕ್ಷನ್ ಆಗುವಾಗ. ಹಾಗಾಗಿ ಭಕ್ತರಿಗೆ ಕೊಟ್ರೆ ಭಕ್ತರು ಕೂಡ ಕೊಡ್ತಾರೆ. ಈಗ ನಾನು ಗಲ್ಫಿಗೆ ಹೋಗ್ತಾ ಇದ್ದೇನೆ, ಇಲ್ಲಿಂದ ಮಾಯಾಪುರಿಂದ ಕೆಲವೆಲ್ಲ ಐಟಮ್ಸ್ ತಂದಿದ್ದೇನೆ ಕೊಡ್ಲಿಕ್ಕೆ. ಈಗ ಕೊಡ್ತೇನೆ ಎಲ್ಲರಿಗೂ, ನಾನು ಯಾರೆಲ್ಲ ಮನೆಗೆ ಮೀಟ್ ಆಗ್ತೇನೆ ಅಲ್ಲಿ ಕೊಡ್ತೇನೆ. ಅಲ್ಲಿ ಭಕ್ತರು ಕೊಡ್ತಾರೆ, ಭಕ್ತರ ತಾಯಲ್ಲಿ ಕೂಡ ಉಂಟು, ಕೊಡ್ಬೇಕಂತ ಉಂಟು, ಕೊಡ್ತಾರೆ. ಹಾಗೆ ಫಸ್ಟಿಗೆ ಕೊಡುವಂಥದ್ದು ಮತ್ತೆ ತೆಗೆದುಕೊಳ್ಳುವಂಥದ್ದು. ನೆಕ್ಸ್ಟಿಗೆ ಗುಯ್ಯಂ. ತುಂಬಾ ಪ್ರಾಬ್ಲಮ್ಸ್ ಇರ್ತದೆ, ಸಂಸಾರ ಅಂದ್ರೆ ಪ್ರಾಬ್ಲಮ್ಸ್. ಆಗ ಹೇಳ್ತಾರೆ ಹೀಗೆ ಉಂಟು, ಹೀಗೆ ಉಂಟು. ಹಾಗೆ ನಾವು ಹೇಳ್ತೇವೆ ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ ವಿಷಯ ಹೇಳ್ತೇವೆ. ಗುಯ್ಯಂ ಆಖ್ಯಾತಿ ಪ್ರಚ್ಛತಿ, ವಿವರಿಸುವಂಥದ್ದು ಮತ್ತೆ ವಿಚಾರಣೆ ಮಾಡುವಂಥದ್ದು, ಇದು ಮಾಡ್ತೇವೆ. ಮತ್ತೆ ನೆಕ್ಸ್ಟಿಗೆ ಭೂಮ್ತೆ. ಈಗ ನನಗೆ ನಿನ್ನೆ ಮೆಸೇಜ್ ಬಂತು 2-3 ಮಾತಾಜಿ. ವಿ ಆರ್ ರೆಡಿ ಟು ಸರ್ವ್, ವಿ ಆರ್ ಇನ್ ಮಸ್ಕತ್, ಕೈಲಿ ಕಮ್ ಟು ಮಸ್ಕತ್. ಇನ್ನೊಂದು 2-3 ಮಾತಾಜಿ, ಒಂದು ಮಾತಾಜಿ ಆಲ್ರೆಡಿ ಹೇಳಿ ಆಯ್ತು, ನಾನು ಸ್ಟೇಗೆ ನಾನು ವ್ಯವಸ್ಥೆ ಮಾಡ್ತೇನೆ. ದುಬೈಗೆ ಒಬ್ರು, ಅಬುದಾಬಿಗೆ ಒಬ್ರು, ಇಬ್ಬರು ಹೇಳಿ ಆಯ್ತು, ದುಬೈಗೆ ಇಬ್ಬರು ಹೇಳಿ ಆಯ್ತು, ಬ್ಯಾರೆ ಎಂದು ಹೇಳಿ ಆಯ್ತು. ಬನ್ನಿ ನಮ್ಮಲ್ಲಿ ಬನ್ನಿ, ಸ್ಟೇ ವ್ಯವಸ್ಥೆ, ತಿನ್ನುವ ವ್ಯವಸ್ಥೆ ನಾವು ಮಾಡಿ ಕೊಡ್ತೇವೆ. ಹಾಗಾಗಿ ನಮ್ಮನ್ನು ತಿನ್ನಿಸ್ತಾ ಇದ್ದಾರೆ, ನಾವು ಕೂಡ ಅವರಿಗೆ ಎಂತಾದ್ರೂ ಕೊಡ್ತೇವೆ, ತಿನ್ನಿಸುವಂಥದ್ದು, ರೆಸಿಪ್ರೊಕೇಶನ್. ಹಾಗಾಗಿ ಇದನ್ನು ನಾವು ಭಕ್ತರೊಟ್ಟಿಗೆ ಮಾಡಬೇಕು. ಆಗ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ತೇವೆ. ಎಷ್ಟು ತಿಳಿತೆ ಎಲ್ಲರಿಗೂ? ಇದು ತುಂಬಾ ಸಿಂಪಲ್, ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ಬೇಕಂದಿಲ್ಲ. ಒಂದು ನಿಮಿಷ. ಈಗ ನಾನು ಮಾತಾಡಿದ್ದು ಯಾರ ಹತ್ರ ಗೊತ್ತುಂಟಾ? ಇಲ್ಲಿ ಒಬ್ರು ಅಜಿತ್ ಕುಮಾರ್ ಮಾಲಾಡಿ ಅಂತ ಇದ್ದಾರೆ, ಅಜಿತ್ ಕುಮಾರ್ ರೈ ಮಾಲಾಡಿ. ಅವರು 1980 ಈ ವಾಸ್ ದಿ ರಿಚೆಸ್ಟ್ ಪರ್ಸನ್, ಅಂದ್ರೆ ಹೆಚ್ಚಿನ ಜಾಗ ಅವ್ರದೇ. ಈಗ ಕೂಡ ರಿಚೆಸ್ಟ್ ಪರ್ಸನ್. ಹಾಗಾಗಿ ಅವ್ರದ್ದೊಂದು ಹಾರ್ಟ್ ಇದು ಆಪರೇಷನ್ ಆಯ್ತು, ಮತ್ತೆ ಅವರು 10-12 kg ಕಡಿಮೆ ಆದರು. ಹಾಗಾಗಿ ಈಗ ಅವರೇ ಫೋನ್ ಮಾಡಿ ನನಗೆ. ಹಾಗೆ ಅವರ ವೈಫ್ ಎಂತ ಅಂದ್ರೆ ಸ್ವಲ್ಪ ಅವರಿಗೆ ಬೇರೆ ಬೇರೆ ಎಲ್ಲ ಎಂತ ಹೇಳುವಂಥದ್ದು ಹೆಲ್ತ್ ಚೆಕಪ್ ಎಲ್ಲ ಆಯಿತು, ತುಂಬ ವೀಕ್ ಆಗಿದ್ರು. ಹಾಗೆ ನಾನು ಮಾಯಾಪುರಲ್ಲಿರುವಾಗ ನನಗೆ ಫೋನ್ ಮಾಡಿದರು, ಅವರಿಗೆ ಒಂದು ಪೂಜೆ ಮಾಡಿ ಅಂತ. ಅದಕ್ಕೆ ನಾನು ಹೇಳಿದೆ ನಾನು ಪೂಜೆ ಮಾಡ್ತೇನೆ ಅಂತ. ಮತ್ತು ಪ್ರಸಾದ ತಂದು ಮೊನ್ನೆ ನಾನು ಹಾಕಿದೆ ಅವರಿಗೆ.
ಯಾವಾಗ ಈಗ ಅಲ್ಲಿಂದ ಬಂದು 14th, ಎಸ್ 14th to 15th, ನಾನು ಬಂದದ್ದು 11th, 14th to 15th, ಎಸ್ 15th ಏನು ಹಾಕಿದ್ದು ಪ್ರಸಾದ ಮತ್ತು ನರಸಿಂಹಾಭಿಷೇಕ ಎಲ್ಲ ಕೊಟ್ಟಿದೆ. ಈಗ ಅವ್ರು ಹೇಳ್ತಾರೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಅಂತ. ಈಗ ಅವ್ರದ್ದು ಫೋನ್ ಬಂತು ನೋಡಿ, ದದಾತಿ ಪ್ರತಿಗಾಣಾತಿ, ಇದು ಇದಕ್ಕೆ ರಿಲೇಟೆಡ್ ನೋಡಿ. ಭಗವಂತ ಯಾವ ರೀತಿಯಲ್ಲಿ ಕೊಟ್ಟಿದ್ದಾನೆ ನೋಡಿ. ಈಗ ನಾನು ಅವರಿಗೆ ಕೊಟ್ಟಿದ್ದೇನೆ, ಈಗ ಅವ್ರು ನನಗೆ ಇನ್ ರಿಟರ್ನ್ ಎಂತದ್ದು ಕೊಡ್ತಾರೆ, ತಿಳಿದಾ? ದದಾತಿ ಪ್ರತಿಗಾಣಾತಿ, ಒಳ್ಳೆ. ತಿಳಿತು ಪ್ರಭುಜಿ. ಹಾ, ಈಗ ಅವ್ರದ್ದು ಫೋನ್ ಬಂತು ನೋಡಿ, ನನಗೆ ಮನಸ್ಸಿಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ. ಅಂದ್ರೆ ಅವರು ದೊಡ್ಡ ಜನ, ಅವರು ದಿವಸಕ್ಕೆ 10 ಕಡೆಗೆ ಹೋಗ್ತಾರೆ ಫಂಕ್ಷನ್ಗೆ, ದೊಡ್ಡ ಲ್ಯಾಂಡ್. ಹಾಗೆಲ್ಲರೂ ನೀನು ಯಾಕೆ ಸಫರ್ ಆಗಿದೆಯಾ, ಯಾಕೆ ಸಫರ್ ಆಗಿದೆ, ಎಂತ ನಿನ್ ರೋಗ, ಅದಗಳು ಅವ್ರಿಗೆ ಕಾನ್ಫಿಡೆನ್ಸ್ ಲೋ ಆಗಿದ್ದಾನೆ. ಈಗ ನಾನು ಅದನ್ನು ಹಾಕಿದ ಮೇಲೆ ವಾಪಸ್ ಅವರಿಗೆ ಕಾನ್ಫಿಡೆನ್ಸ್ ಬಂದಿದೆ. ಎಸ್, ಹಾಗಾಗಿ ಇದನ್ನು ನಾವು, ಇದು ಸಿಂಪಲ್, ಇದು ನಾವು ಮಾಡ್ತಾ ಇದ್ದೇವೆ. ಇದನ್ನು ಜಸ್ಟ್ ನಾವು ಡೌಟ್ ಎಲ್ಲಿ ಮಾಡ್ಬೇಕು, ಎಲ್ಲರಿಗೂ ಅರ್ಥ ಆಯ್ತದೆ ಅದೇ ಪ್ರತಿಗಾಣಾದಿ. ಈಗ ನೋಡಿ, ಮೊನ್ನೆ ಇವರು ಯಾರು ನಮ್ಮ ಶ್ರೀದೇವಿ ಮಾತಾಜಿ ಬ್ಯಾಂಗ್ಳೂರಿಗೆ ಬಂದಿದ್ರು, ಅವ್ರು 2 ಪ್ಯಾಕೆಟ್ ಚಿಪ್ಸ್ ಕೊಟ್ಟಿದ್ರು. ಅದನ್ನು ಪ್ರೆಸಿಡೆಂಟ್ಗೆ ಎಷ್ಟು, ನಾನು ಕೂಡ ತಿಂದಿದ್ದೇನೆ, ಪ್ರೆಸಿಡೆಂಟ್ಗೆ ತುಂಬ ಲೈಕ್ ಆಗಿದೆ. ಮತ್ತೆ ಎಲ್ಲರಿಗೆ ರಷ್ಯನ್ ಜೋಡಿಸಿ ಎಲ್ಲ 2 ಪ್ಯಾಕೆಟ್. ಲಾಸ್ಟ್ ಸಂಡೇ ಒಂದು ಜನರು ಬಂದಿದ್ರು ಸಂಡೇ ಪ್ರೋಗ್ರಾಮ್ಗೆ, ಅದಕ್ಕೆ ಯೂಸ್ ಮಾಡಿದೆ, ಎಲ್ಲರಿಗೂ ಕೊಟ್ಟೆ. ಮತ್ತೆ ಇನ್ನೊಂದು ಪ್ಯಾಕೆಟ್ ಇತ್ತು. ಈಗ 1 ವಾರದಲ್ಲಿ ಎಲ್ಲ ನಾವು ಟೆಂಪಲ್ ಇದು ಇನ್ಮೇಟ್ಸ್ ಅದನ್ನು ತಿಂದದ್ದು. ಹಾಗಾಗಿ ಅವ್ರು ಎಂಥದ್ದು ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಎಸ್, ಎಲ್ಲರಿಗೂ ತಿಳಿತಲ್ಲ ದದತಿ ಪ್ರತಿಗಾಣಾತಿ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ತಿಳಿತು ಪ್ರಭುಜಿ. ತಿಳಿತು ಪ್ರಭುಜಿ. ಈಗ ನಾವು ತಿಳಿದ ಮೇಲೆ ಎಂತ ಮಾಡ್ಬೇಕು? ದದತಿ ಪ್ರತಿಗಾಣಾತಿ, ಭಕ್ತರೊಡನೆ ಕೊಡುವುದು ಮತ್ತೆ ತಗೊಳ್ಳುವುದು ಮಾಡ್ಬೇಕು. ಎಸ್, ಮತ್ತೆ ಭಕ್ತರೊಟ್ಟಿಗೆ ನಾವು ಗುಹ್ಯ ಮಾಡ್ಬೇಕು, ರಿವೀಲ್ ಮಾಡ್ಬೇಕು ಉಕ್ತ ವಿಷಯವನ್ನು, ಮತ್ತೆ ತಿನ್ಬೇಕು, ತಿನ್ನಿಸ್ಬೇಕು. ತಿಳಿತಾ? ಹಾ ಪ್ರಭು. ಹಾ ಪ್ರಭುಜಿ. ಇಮಿಡಿಯೇಟ್ ಆಗಿ ನಮ್ಗೆ ಹೇಳುವಂಥದ್ದು, ದದತಿ ಪ್ರತಿಗಣಾತಿ ಗುಹ್ಯಮಾಖ್ಯ ಪ್ರಚಿತಿ ಭೂಂಕ್ತೆ ಭೋಜಿತ ಇವ ಷಡ್ವಿಡಂ ಪ್ರೀತಿ ಲಕ್ಷಣ. 6 ರೀತಿಯ ಪ್ರೀತಿ ಲಕ್ಷಣ ಅಂತ ಹೇಳುವಂಥದ್ದು ಮ್ಯಾನಿಫೆಸ್ಟ್ ಆಗ್ತದೆ. ಎಸ್, ಕಳೆದ 2 ವಾರಗಳಲ್ಲಿ ಭಕ್ತರ ನಡುವೆ ಪ್ರೀತಿಯ 6 ಲಕ್ಷಣ ಅನ್ವಯಿಸಿದ ನಿಮ್ಮ ಅನುಭವವನ್ನು ವ್ಯಕ್ತಪಡಿಸಿ ನೋಡಿ. ಈಗ ನಿಮ್ಗೆ ಭಕ್ತರ ಜೊತೆ ಅವರಿಗೆ ಹೇಳ್ಬೋದು, ಅವರೀಗ ಕೊಟ್ಟಿದ್ದಾರೆ, ನಾನೀಗ ತಿಂದಿದ್ದೇನೆ, ಎಲ್ಲರಿಗೂ ಖುಷಿಯಾಗಿದೆ. ಓಕೆ, ಎಸ್, 1 ನಿಮಿಷ. ಕಳೆದ 2 ವಾರ ಭಕ್ತರ ನಡುವೆ ಪ್ರೀತಿಯ 6 ಲಕ್ಷಣವನ್ನು ಅನ್ವಯಿಸಿದ ನಿಮ್ಮ ಅನುಭವವನ್ನು ವ್ಯಕ್ತಪಡಿಸಿ. ಎಸ್, ಹ್ಯಾಂಡ್ ರೈಸ್ ಮಾಡಿ 1 ನಿಮಿಷ. ಯಾರಿಗಾದ್ರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳ್ಬೋದು. ಎಸ್, ವ್ಯಕ್ತಪಡಿಸಿ. ಹರೇ ಕೃಷ್ಣ. ಎಸ್, ರವೀಂದ್ರ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭು, ಉದಾಹರಣೆಗೆ ಶ್ರವಣಂ ಕೀರ್ತಂ ಶ್ರವಣಂ ತೃಷ್ಣ ಜಪಿಸುವ ಮತ್ತು ಸ್ಮರಿಸುವುದು ಅಲ್ಲ, ಇಲ್ಲಿ ಪ್ರಶ್ನೆ ನೋಡಿ, ಕಳೆದ 2 ವಾರಗಳಲ್ಲಿ ಭಕ್ತರ ನಡುವೆ ಪ್ರೀತಿ 6 ಲಕ್ಷಣ ಅನ್ವಯಿಸಿದ ನಿಮ್ಮ ಅನುಭವವನ್ನು ವ್ಯಕ್ತಪಡಿಸಿ. ಓಕೆ, ನೆಕ್ಸ್ಟ್ ಕಮಲ ಎಸ್ ಭಟ್ ಇಲ್ವಾ? ಓಕೆ, ಯಾರಿಗೆ ಅನುಭವ ಆಗಿದೆ 2 ವಾರಗಳ ಭಕ್ತರ? ಓಕೆ, ವಿನೋದ್ ಅಂಡ್ ಶ್ರೀದೇವಿ ಎಸ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಮೊನ್ನೆ ನೀವು ಬ್ಯಾಂಗ್ಳೂರ್ ಬಂದಾಗ ನಾವು ಫ್ರೂಟ್ಸ್ ಮತ್ತೆ ಚಿಪ್ಸ್ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಪ್ರಭುಜಿ. ಅದು ಈಗ್ಲೂ ಏನೋ ಒಂಥರ ಅಂದ್ರೆ ಚೆನ್ನಾಗಿರುತ್ತೆ, ಫೀಲಿಂಗ್ ಒಂಥರ ಚೆನ್ನಾಗಿರುತ್ತೆ ಪ್ರಭುಜಿ. ಹರೇ ಕೃಷ್ಣ. ನೆಕ್ಸ್ಟ್ ಸರಿ ಕಮಲ ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇದ್ರಲ್ಲಿ ನಾವೆಲ್ಲರೂ ಆನ್ಲೈನ್ ಅಲ್ಲೇ ಇರೋದ್ರಿಂದ ಬೇರೆ ಯಾವ ಭಕ್ತರ ಪರಿಚಯನೂ ಇಲ್ಲ. ಅದರಿಂದ ಬರೀ ರಹಸ್ಯ ವಿವರಿಸಿ ಗುಹ್ಯ ಆಖ್ಯಾತಿ ಅನ್ನೋದು ಒಂದು ಮಾತ್ರ ಮಾಡಿದೀವಿ ಪ್ರಭುಜಿ. ಅಂದ್ರೆ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಹೋಗುವಾಗ ಅಡೆತಡೆಗಳು ಏನಿರುತ್ತೋ ಅದನ್ನ ಅವ್ರ ಜೊತೆ ಹಂಚ್ಕೊಂಡಿದೀವಿ, ಇದ್ರಲ್ಲಿ ಈ ಗ್ರೂಪ್ ಅಲ್ಲಿ ಇರೋರ್ ಜೊತೆ. ಮತ್ತೆ ಅವರಿಂದ ನಾವು ತಿಳ್ಕೊಂಡಿದೀವಿ, ನಮ್ಗೆ ಏನ್ ತಿಳಿದಿರುತ್ತೋ ಅದನ್ನ ಅವ್ರಿಗೂ ತಿಳಿಸಿದೀವಿ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಹೋಗುವ. ಎಸ್,
ಯಾರಿಗೆ ಓದಲಿಕ್ಕೆ ಈಗ ಯಾರು ಫಸ್ಟ್ ಓದಿದ್ದು ಯಾರು ಓದಿದ್ದು? ಓಕೆ, ಎಸ್ ಕಮಲಾ ಎಸ್ ಭಟ್. ಹರೇ ಕೃಷ್ಣ. ಕಮಲಾ ಎಸ್ ಭಟ್. ಎಸ್ ಕಮಲಾ ಎಸ್ ಭಟ್. ಓಕೆ, ನೆಕ್ಸ್ಟ್ ಕುಸುಮ ಮಾತಾಜಿ. ಕಮಲಾ. ಕುಸುಮ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹಿಂದಿನ ಶ್ಲೋಕದಲ್ಲಿ ಮಾನವನು ಲೌಕಿಕರ ಸಹವಾಸವನ್ನು ತೊರೆದು ಭಕ್ತರ ಸಹವಾಸ ಮಾಡಬೇಕೆಂದು ಶೀಲರೂಪ ಗೋಸ್ವಾಮಿಯವರು ಹೇಳಿದರು. ಸಂಗತ್ಯಾಗಾತ್ ಸತೋರುತ್ತೆ. ಭಕ್ತರ ನಡುವೆ ಈ 6 ಬಗೆಯ ಪ್ರೇಮ ವ್ಯವಹಾರ ವಿನಿಮಯವಾಗುವಂತೆ ಮಾಡಲು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪಿಸಲಾಗಿದೆ. ಎಸ್, ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ನಾನು ಹೇಳಿದ್ದೇನೆ ಆಲ್ರೆಡಿ ನಾವು ದದತಿ ಪ್ರತಿಗಣತಿ ಮಾಡ್ತಾ ಇದ್ದೇವೆ. ಈಗ ನಾವು ಎಂತ ಮಾಡಬೇಕು? ಭಕ್ತರೊಟ್ಟಿಗೆ ಮಾಡಬೇಕು ಅಂತ ಹೇಳ್ತಾರೆ. ಮಾನವನು ಲೌಕಿಕರ ಸಹವಾಸ ತೊರೆದು ಭಕ್ತರ ಸಹವಾಸ ಮಾಡಬೇಕು. ಭಕ್ತರೊಟ್ಟಿಗೆ ಈ ರೆಸಿಪ್ರೊಕೇಶನ್ ಮಾಡಬೇಕು. ಅದಕ್ಕೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪಿಸಲಾಗಿದೆ. ಈ ಇಸ್ಕಾನ್ ಮಾಡಿದ ಅದಕ್ಕೆ ಭಕ್ತರ ಜೊತೆ ಇದನ್ನು ಮಾಡ್ಲಿಕ್ಕೋಸ್ಕರ. ನೋಡಿ, ಇದು ಯಾವ ಪ್ಲೇಸ್ ಅಂದ್ರೆ ಯಾರು ಹೇಳ್ತೀರಿ? ಯಾರಿಗಾದ್ರು ಹೇಳ್ಬೋದು ಇದು ಯಾವ ಪ್ಲೇಸ್? ಎಸ್, ಯಾವ ಪ್ಲೇಸ್ ಯಾರು ಹೇಳ್ಬೋದು? ಮಾಯಾಪುರ್ ಪರಿಕ್ರಮಣ ಪ್ರಭುಜಿ. ಮಾಯಾಪುರ ಪರಿಕ್ರಮಣ ಯಾವ ಪ್ಲೇಸ್? ನಮ್ಗೆ ಇಮಿಡಿಯೇಟ್ ಪ್ಲೇಸ್ ಗೊತ್ತಾಗ್ತದೆ ಯಾವ್ದು ಹೇಳ್ಬೋದಾ ಯಾರಿಗಾದ್ರು? ನವದೀಪ್ ಮಂಡಲ್ ಪರಿಕ್ರಮ ಯಾವ ಪ್ಲೇಸ್ ಇದು? ಯಾರಿಗೆ ಗೊತ್ತಿಲ್ಲ? ಓಕೆ, ಎಸ್, ಯಾರು ಹೋಗ್ಲಿಲ್ಲಲ್ಲ, ಹೋಗದೆ ಹೇಗೆ ಗೊತ್ತಾಗುವಂತ. ಇದು ಕೋಲವೆಚ್ಚ ಶ್ರೀಧರ. ಹೇಗೆ ಅಂದ್ರೆ ಇಲ್ಲಿ ಬನಾನ ನೋಡಿ, ಬಾಳೆಹಣ್ಣು ಕೊಡುದಲ್ಲಿ ಕೋಲವೆಚ್ಚ ಶ್ರೀಧರನಿಗೆ ಬಿಸ್ನೆಸ್ ಅದೇ, ಬಾಳೆಹಣ್ಣು ಮತ್ತೆ ಬಾಳೆ ಎಲೆ ಮಾರ್ತಾ ಇದ್ದ. ಹಾಗೆ ಕೋಲವೆಚ್ಚ ಶ್ರೀಧರ್ ಪ್ಲೇಸ್ಗೆ ನಾವು ಲಾಸ್ಟ್ಗೆ ಅಂದ್ರೆ 7th ಡೇ ಹೋಗುವಂಥದ್ದು. ಅಲ್ಲಿಗೆ ಅಲ್ಲಿ ಹೋಗಿ ಅಲ್ಲಿ ಕಥೆ ಎಲ್ಲ ಇರ್ತದೆ, ಕೀರ್ತನೆ ಇರ್ತದೆ, ಮತ್ತೆ ಲಾಸ್ಟ್ಗೆ ಬನಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಕವಿಚಂದ್ರ ಸ್ವಾಮಿ ಮಹಾರಾಜ್, ಇದು ವಿಘ್ನ ವಿನಾಶ ನರಸಿಂಹ ಸ್ವಾಮಿ ಮಹಾರಾಜ್, ಇದು ಸಚಿನಂದನ್ ಮಹಾರಾಜ್. ನಿಮ್ಮ ಜೊತೆಗಾರರಿಗೆ ನಾವು ಗುಹ್ಯ ಮಾರ್ಕೆಟ್ ಪರಿಚಯವನ್ನು ಅನ್ವಯಿಸಲು ಎದುರಿಸಬೇಕಾದ ಕೆಲವು ಸವಾಲುಗಳನ್ನು ಚರ್ಚಿಸಿ. ಎಸ್, ಈಗ ನಿಮಗೆ ನಾನು ಬ್ರೇಕ್ಔಟ್ ರೂಮ್ ಮಾಡ್ತೇನೆ, 2 ಸಾಕು. ಓಕೆ, ಚರ್ಚೆ ಮಾಡಿ.
ಎಸ್, ಇಬ್ಬರು ಹೇಳಿ. ಎರಡು ಟೀಮಿಂದ ಒಬ್ಬೊಬ್ಬರು ಹೇಳ್ಬೋದು. ಎಸ್, ಗೌರಿ ಪ್ರಿಯಾ ಸುಸೇವಿನಿ ದೇವಿದಾಸಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇವಾಗ ನಾವು ದದಾತಿ ಅಂದ್ರೆ ಅಂದ್ರೆ ಟೆಂಪಲ್ ಗೆ ಏನಾದ್ರೆ ನಾವು ಕೊಡೋದು ಅಂದ್ರೆ ಭಗವದ್ ಭಕ್ತರಿಗೆ ನಾವು ಏನಾದ್ರೂ ಸೇವೆ ಅದಲ್ಲ ಪ್ರಶ್ನೆ ನೋಡಿ. ನಿಮ್ಮ ಜೊತೆಗಾರರೊಂದಿಗೆ ನಾವು ಗುಹ್ಯಂ ಆಖ್ಯಾತಿ ಪ್ರಚಾರ ಅನ್ವಯಿಸಲು ಎದುರಿಸಬಹುದಾದ ಕೆಲವು ಸವಾಲುಗಳನ್ನು ಚರ್ಚಿಸಿ. ಗುಹ್ಯಂ ಆಖ್ಯಾತಿ. ಪ್ರಭುಜಿ, ಸಾರಿ ಪ್ರಭುಜಿ. ಪ್ರಶ್ನೆ ನೋಡ್ಬೇಕಲ್ಲ, ಕರೆಕ್ಟ್ ಪ್ರಶ್ನೆಗೆ ನಾವು ಮಾತಾಡ್ಬೇಕು. ಗುಹ್ಯಂ ಆಖ್ಯಾತಿ ಪ್ರಚಾರ. ಓಕೆ, ನೆಕ್ಸ್ಟ್ ಕುಸುಮ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ ಗ್ರೂಪ್ ಅಲ್ಲೂ ಇದು ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಪ್ರಭುಜಿ. ಯಾರು ಸರಿಯಾಗಿ ನಮ್ಗೂ ಯಾರು ಓದ್ಕೊಂಡ್ ಬಂದಿಲ್ಲ ಅಂತ ಎಲ್ಲಾರು ಪ್ರಭುಜಿ, ಇನ್ಕ್ಲೂಡಿಂಗ್ ನಾನು. ನಿಮ್ಮ ಜೊತೆಗಾರರ ಜೊತೆ ಗುಹ್ಯಂ ಆಖ್ಯಾಪನ್ ಪ್ರಭುಜಿ ಕ್ವಶನ್ ನೀವು ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬೋದಾ ಪ್ರಭುಜಿ? ಅಯ್ಯೋ, ನೀವೆಂತಪ್ಪ ಈಗ ನಿಮ್ಗೆ ಇರ್ಬೋದು. ಎಸ್, ರವೀಂದ್ರ. ಹರೇ ಕೃಷ್ಣ ಹೇಳಿ. ಎಸ್, ರವೀಂದ್ರ ಹೇಳಿ. ಪ್ರಭುಜಿ, ಇಂಟರ್ ಸೊಸೈಟಿ ವಾರ್ ಕೃಷ್ಣ ಕನ್ವೆನ್ಷನ್ನಲ್ಲಿ ಪ್ರತಿ ಸದಸ್ಯರು ಭಾನುವಾರದಿಂದ ಎಲ್ಲಾ ಶಾಲೆಗಳಲ್ಲಿ ಪ್ರೀತಿ ಔತಣವನ್ನು ನಡೆಸಿದಾಗ ಸೊಸೈಟಿಯ ಸದಸ್ಯರು ಮತ್ತು ಬೆಂಬಲಿಗರು ಅವರೊಂದಿಗೆ ಊಟಕ್ಕೆ ಆಹ್ವಾನಿಸುತ್ತಾರೆ. ಅನೇಕ ಆಸಕ್ತರು ಪ್ರಸಾದವನ್ನು ಗೌರವಿಸಲು ಬರುತ್ತಾರೆ ಮತ್ತು ಸಾಧ್ಯವಾಗದಲ್ಲೆಲ್ಲ ಅವರು ಸೊಸೈಟಿಯ ಸದಸ್ಯರನ್ನು ಅವರ ಮನೆಗೆ ಆಹ್ವಾನಿಸುತ್ತಾರೆ ಮತ್ತು ಅವರಿಗೆ ಪ್ರಸಾದವನ್ನು ಉಣಬಡಿಸುತ್ತಾರೆ. ಇದರಿಂದ ಸೊಸೈಟಿಯ ಸದಸ್ಯರಿಗೂ ಹಾಗೂ ಸಾರ್ವಜನಿಕ ಅನುಕೂಲವಾಗುತ್ತದೆ. ಜನರು ಯೋಗಿಗಳು, ಜ್ಞಾನಿಗಳು, ಕರಿಮಿಗಳು ಮತ್ತು ಪರೋಪಕಾರಿ ಸಹವಾಸವನ್ನು ತ್ಯಜಿಸಬೇಕು, ಏಕೆಂದರೆ ಅವರ ಸಹವಾಸವು ಯಾರಿಗೂ ಪ್ರಯೋಜನವಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಮಾನವ ಜೀವನದ ಗುರಿಯನ್ನು ಸಾಧಿಸಲು ಬಯಸಿದರೆ ಅವನು ಕೃಷ್ಣ ಪ್ರಜ್ಞೆ ಆಂದೋಲನ ಭಕ್ತರೊಂದಿಗೆ ಸಹವಾಸ ಮಾಡಬೇಕು, ಏಕೆಂದರೆ ಅದು ದೇವರ ಪ್ರೀತಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕೆಂಬುದನ್ನು ಕಲ್ಪಿಸುವ ಏಕೈಕ ಚಳವಳಿಯಾಗಿದೆ. ಧರ್ಮವು ಮಾನವ ಸಮಾಜದ ವಿಶೇಷ ಕಾರ್ಯವಾಗಿದೆ ಮತ್ತು ಇದು ಮಾನವ ಸಮಾಜ ಮತ್ತು ಪ್ರಾಣಿ ಸಮಾಜದ ನಡುವಿನ ವ್ಯತ್ಯಾಸವನ್ನು ರೂಪಿಸುತ್ತದೆ. ಪ್ರಾಣಿ ಸಮಾಜಕ್ಕೆ ಚರ್ಚ್, ಮಸೀದಿ ಅಥವಾ ಧಾರ್ಮಿಕ ವ್ಯವಸ್ಥೆ ಇಲ್ಲ. ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಮಾನವ ಸಮಾಜ ಎಷ್ಟೇ ದೀನ ದಲಿತವಾಗಿದ್ದರೂ ಧರ್ಮದ ಕೆಲವು ವ್ಯವಸ್ಥೆಗಳಿವೆ. ಗಾಡಿಗಳ ಬುಡಕಟ್ಟ. ಹರೇ ಕೃಷ್ಣ. ಪ್ರಶ್ನೆ ಗುಹ್ಯಂ ಆಖ್ಯಾತಿ ಪ್ರಖ್ಯಾತಿ ಅನ್ವಯಿಸಲು ಎದುರಿಸಬಹುದು ಕೆಲವು ಸವಾಲುಗಳನ್ನು ಚರ್ಚಿಸಿ. ಓಕೆ, ನಾನು ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಯಾರಿಗಾದ್ರೂ ಹೇಳ್ಬೋದಾ? ಗುಹ್ಯಂ ಆಖ್ಯಾತಿ, ಗುಹ್ಯಂ ಅಂದ್ರೆ ಗುಪ್ತವಾದ ವಿಷಯವನ್ನು ಹೇಳುವಂತದ್ದು. ಭಕ್ತರೊಟ್ಟಿಗೆ ಅನ್ವಯಿಸಿ ಎದುರಿಸುವ ಕೆಲವು ಸವಾಲುಗಳನ್ನು ಚರ್ಚಿಸಿ. ಹರೇ ಕೃಷ್ಣ, ಯಾರಿಗೆ ಹೇಳ್ಬೋದು? ಹರೇ ಕೃಷ್ಣ ಪ್ರಭುಜಿ. ಸವಾಲುಗಳು ಅಂದ್ರೆ ನಾನ್ ಅನ್ಕೊಳ್ಳೋದು, ಈಗ ನಮ್ಗೆ ಒಬ್ರಿಗೊಬ್ರು ಪರಿಚಯ ಇರ್ಲಿಲ್ಲ ಅಂದ್ರೆ ನಾವು ಏನು ಮಾತಾಡೋಂತ ಕಾಮನ್ ವಿಷಯಗಳೇ ಇರಂಗಿಲ್ಲ. ಹಂಗಾಗಿ ಕೃಷ್ಣ ಪ್ರಜ್ಞಾ ಸಂಸ್ಥಾನ ಮಾಡಿದಾಗ ಎಲ್ಲಾ ಕೃಷ್ಣ ಪ್ರಜ್ಞಾ ಸಂಘಕ್ಕೆ ಬಂದಾಗ ಭಕ್ತರು ಅವಾಗ ಎಲ್ಲರಿಗೂ ಮಾತಾಡಕ್ ಒಂದು ಕಾಮನ್ ವಿಷಯ ಇರುತ್ತೆ ಪ್ರಭುಜಿ. ಅವಾಗ ಅವರು ಭಕ್ತಿ ಮಾರ್ಗದಲ್ಲಿ ಅವರು ಎದುರಿಸುವಂತ ಸವಾಲುಗಳನ್ನ ಅವ್ರು ಒಬ್ರಿಗೊಬ್ರು ಚರ್ಚಿಸಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಸವಾಲುಗಳನ್ನು ಚರ್ಚಿಸುವಂಥದ್ದು ಹೇಗೆ ಅಂದ್ರೆ ಅವಾಗ ಮಾಡ್ಬೇಕು ಅಂದ್ರೆ ನೀವು ಹೇಳ್ಕೊಟ್ಟಿರಂಗೆ ಶ್ರವಣ, ಕೀರ್ತನ ಮೊದಲಾದವುಗಳಲ್ಲಿ ಭಕ್ತರು ತೊಡ್ಕೊಂಡಾಗ ಅವ್ರ ಮನಸ್ಸು ಕೃಷ್ಣ ಪ್ರೇಮದ ಕಡೆಗೆ ತಿರ್ಕೊಳ್ಳುತ್ತೆ. ಕೃಷ್ಣದ ಪ್ರೇಮದ ಕಡೆ ಮನಸ್ಸು ತಿರುಗಿದಾಗ ಅವರಿಗೆ ಒಂದು ರೀತಿಯ ಪ್ರೇಮ ಉತ್ಪತ್ತಿ ಆಗುತ್ತೆ. ಆ ಪ್ರೇಮವನ್ನ ಅವ್ರ ಸಹ ಭಕ್ತರನ್ನ ಅದನ್ನೆಲ್ಲ ಹಂಚ್ಕೊಂಡು ಒಬ್ರಿಗೊಬ್ರು ವಿನಿಮಯ ಮಾಡ್ಕೋತಾರೆ ಪ್ರಭುಜಿ. ಹೌದಲ್ಲ? ಈಗ ನೀವು ಗುಹ್ಯಂ ಪ್ರಚ್ಛತಿ ಅಂದ್ರೆ ನೀವು ಗುಪ್ತವಾದ ವಿಷಯವನ್ನು ಹೇಳುವಾಗ ಅಂದ್ರೆ ಪ್ರಚ್ಛತಿ ಅನ್ವಯಿಸಲು ಎದುರಿಸಬಹುದು ಕೆಲವು ಸವಾಲು ಅಂದ್ರೆ ಹೇಳಲಿಕ್ಕೆ ಕೆಲವೊಮ್ಮೆ ಅಂತ ನಿಮ್ಗೆ ತಿಳಿತಾ ಇಲ್ಲಿ ಅಂದ್ರೆ ಹೇಗೆ ಅಂದ್ರೆ ನಾವು ಭಕ್ತರೊಟ್ಟಿಗೆ ದದಾತಿ ಮಾಡ್ತೇವೆ, ಪ್ರತಿಗ್ರಹಣತಿ ಮಾಡ್ತೇವೆ, ಮತ್ತೆ ಕೊಡ್ತೇವೆ, ತಗೊಳ್ತೇವೆ, ಮತ್ತೆ ಗುಹ್ಯಂ ಆಖ್ಯಾತಿ ಅಂದ್ರೆ ರಹಸ್ಯವಾಗಿ ಅಂದ್ರೆ ತಮ್ಗೊಬ್ರಿಗೆ ಏನೋ ತೊಂದರೆ ಆಗಿರುತ್ತೆ, ಆ ತೊಂದ್ರೆನ ಅವ್ರ ಬೇರೆಯವ್ರ ಹತ್ರ ಸಹ ಭಕ್ತರ ಯಾವ್ದೆಲ್ಲ ಸವಾಲು ಬರ್ತದೆ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಗುಹ್ಯಂ ಆಖ್ಯಾತಿ ಪ್ರಚ್ಛತಿ ಅಂತ ಬರುವಂತ ಸವಾಲುಗಳನ್ನು ಇಲ್ಲಿ ಹೇಳ್ಬೇಕು. ಹಾ ಪ್ರಭುಜಿ, ಅವಾಗ ನಾವು ಹೇಳಿದಾಗ ನಾವು ಭಗವಂತನ ಬಗ್ಗೆ ಹೇಳಿದಾಗ ಕೆಲವ್ರು ಒಪ್ಕೊಳ್ಳೋದಿಲ್ಲ. ಆಗ ನಾವು ನಮ್ಮ ವೇದಗಳಲ್ಲಿ ಭಗವದ್ಗೀತೆ, ಭಾಗವತಂ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಹೇಳ್ಬೇಕಾಗತ್ತೆ ಪ್ರಭುಜಿ. ಕೆಲವ್ರು ಒಪ್ಕೊಳ್ಳೋದಿಲ್ಲ. ಅಲ್ಲ, ಹೇಗಂದ್ರೆ ಇದು ಎಲ್ಲ ಟೈಮಲ್ಲಿ ಮಾಡ್ಲಿಕ್ಕೆ ಆಗ್ತದ? ಆ ರೀತಿ ಎಲ್ಲ ಬರ್ಬೇಕು ಗೊತ್ತಾಯ್ತಾ? ಈಗ ಎಂತಂದ್ರೆ ನಾವು ಭಕ್ತಿ ಮಾಡ್ತಾ ಇದ್ದೇವೆ, ನಾವು ಕೆಲವೆಲ್ಲ ತುಂಬಾ ಸಮಸ್ಯೆಗಳನ್ನು ಎದುರಿಸ್ತೇವೆ, ತಿಳಿದ? ಆಗ ನಮಗೆ ಭಕ್ತರೊಟ್ಟಿಗೆ ಹೇಳಲಿಕ್ಕೆ ಇರ್ತದೆ, ಕೆಲವೊಮ್ಮೆ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗೆ ಸವಾಲು ಗೊತ್ತಾಯ್ತಾ?
ಎದುರಿಸಬಹುದಾದ ಕೆಲವು ಸವಾಲು ಚರ್ಚಿಸಿ. ಗುಹ್ಯ ಮಾಖ್ಯಾತಿ ಅಂದ್ರೆ ಕಾನ್ಫಿಡೆನ್ಷಿಯಲ್ ವಿಷಯವನ್ನು ಹೇಳುವಂತದ್ದು, ಮತ್ತೆ ಅವರು ನಿಮ್ಗೆ ಸಜೆಷನ್ ಕೊಡ್ತಾರೆ, ಇದಕ್ಕೆ ಕೆಲವು ಸವಾಲು ಬರ್ತದೆ, ಅದನ್ನು ಚರ್ಚಿಸಿ ಅಂತ ಹೇಳುವಂತದ್ದು. ತಿಳಿಯುತ್ತಾ? ಪ್ರಶ್ನೆ ಗೊತ್ತಾಯ್ತು ಪ್ರಭುಜಿ, ಆದ್ರೆ ಇದನ್ನ ಹೆಂಗ್ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರಭು. ಅಂದ್ರೆ ಈಗ ನಾವು ಈಗ ಮನೆಯಲ್ಲಿ ಇದನ್ನ ಅಭ್ಯಾಸ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಉದಾಹರಣೆಗೆ ನಾವು ಜಪ ಮಾಡ್ತಾ ಇರ್ತೀವಿ, ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ, ಅವಾಗ ಅವ್ರೇನೋ ಅಂತಾರೆ ಅಂತ ವಾಪಸ್ ಅನ್ಕೊಂಡಾಗ ಅಂತ ವಿಷಯಗಳನ್ನ ನಾವು ಬೇರೆಯವ್ರ ಹತ್ರ ಹಂಚ್ಕೊಳಕ್ ಆಗೋದಿಲ್ಲ ಪ್ರಭುಜಿ. ಇನ್ನೊಬ್ರು ಭಕ್ತರ ಹತ್ರನೇ ನಾವ್ ಹೇಳ್ಕೊಬೇಕು, ನಮ್ಮನೇಲಿ ಇವತ್ತಿಂತ ತೊಂದ್ರೆ ಆಯ್ತು, ಇದನ್ನ ಅದಕ್ಕೆ ಏನ್ ಮಾಡ್ಬೇಕು ಅಂತ. ಅವಾಗ ಅವ್ರು ಅದಕ್ಕೆ ನಮಗೆ ಏನಾದ್ರು ಒಂದ್ ಸೊಲ್ಯೂಷನ್ ಕೊಡ್ಬಹುದು. ನೋಡಿ, ಈಗ ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ, ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಎಲ್ಲರೂ ಕೇಳಿ. ಈಗ ಒಂದು ಮಾತಾಜಿ ಅವ್ರದ್ದು ಹಸ್ಬೆಂಡ್ ಹೇಳಿದಂತೆ ನೀನು ಜಪ ಮಾಡಬೇಡ ಅಂತ, ಜಪ ಮಾಡಬಾರ್ದು ಅಂತ. ಈಗ ನಮ್ಮ ಹತ್ರ ಬಂದು ಹೇಳಿದ್ರು, ನಾವು ಹೇಳಿದೆವು ಎಂತಂದ್ರೆ ಹಸ್ಬೆಂಡ್ ವರ್ಕಿಂಗ್ ಆದ್ರೆ ಮನೆಯಲ್ಲಿ ಅವ್ರು ಹೌಸ್ ವೈಫ್ ಮಾಡ್ತಾ ಇರ್ಬೋದು, ಆದ್ರೆ ಹಸ್ಬೆಂಡ್ ವರ್ಕಿಂಗ್ ಆದ್ರೆ ಮನೆಯಲ್ಲೇ ವರ್ಕ್ ಅಟ್ ಹೋಮ್, ಜಪ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೆಂತ ಮಾಡ್ಬೇಕು? ಮೈಂಡಲ್ಲಿ ಮಾಡಿ ಅಂತ. ಮೈಂಡಲ್ಲಿ ಹೇಗೆ ಅಂದ್ರೆ ಕಷ್ಟ ಮಾಡ್ಲಿಕ್ಕೆ, ಬೀಡ್ಸಿಲ್ಲದೆ ಬಾಯಲ್ಲಿ ಕೂಡ ಹೇಳಲಿಕ್ಕಿಲ್ಲ. ಅಂದ್ರೆ ಮೈಂಡಲ್ಲೇ ಮಾಡೋದು, ಹರೇ ಕೃಷ್ಣ ಮೈಂಡಲ್ಲಿ ಇದನ್ನು ಮಾಡಿ ಸಜೆಷನ್ ನಾವು ಕೊಟ್ಟೆವು. ಹಾಗಾಗಿ ಇದೊಂದು ಎಕ್ಸಾಂಪಲ್. ತಿಳಿತಾ? ಎಸ್ ತಿಳಿತಾ? ಹರೇ ಕೃಷ್ಣ. ಇದೊಂದು ಎಕ್ಸಾಂಪಲ್. ಈಗ ಅಂತದ್ದು ನೀವು ಚರ್ಚೆ ಮಾಡ್ಬೇಕು ಇದನ್ನು. ಓಕೆ, ಈಗ ಆಗ್ಲಿ, ನೆಕ್ಸ್ಟ್ ಹೋಗುವ, ನಮಗೆ ಸಮಯ ಕೂಡ ಆಯ್ತು. ವಾಪಸ್ ಗುಂಪಿನ ಚರ್ಚೆ. ಈ ಸಮಾಜವು ಏಕಾಂಗಿಗೆ ಪ್ರಾರಂಭಿಸಲಾಗಿದೆ. ಕೆಳಗಿನ ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಇಸ್ಕಾನ್ನ ಭವಿಷ್ಯಕ್ಕಾಗಿ ಶ್ರೀ ಪ್ರಭುಪಾದರ ಹೇಳಿಕೆಗಳ ಪ್ರಸ್ತುತಿಯನ್ನು ಚರ್ಚಿಸಿ. ಎಸ್, ಗುಂಪಿನ ಇದು ಅಂದ್ರೆ ಪ್ರಭುಪಾದ ಸಿಂಗಲ್ ಹ್ಯಾಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಚರ್ಚಿಸಿ. ಎಂತ ಮಾಡುವಂಥದ್ದು ಈಗ? ಯಾವ ರೀತಿ ಚರ್ಚೆ ಮಾಡ್ತೀರಿ ನೀವು? ವಾಪಸ್ ಬ್ರೇಕ್ಔಟ್ ಮಾಡುವ.
ಎಸ್ ಹರೇ ಕೃಷ್ಣ. ಎಸ್ ಗೀತಾ ಲಕ್ಷ್ಮಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈ ನಮ್ಮ ಗ್ರೂಪಿನಲ್ಲಿ ಬಂದ್ಬಿಟ್ಟು ಕುಸುಮ ಮಾತಾಜಿ, ಸರಿಕಮಲಾ ಮಾತಾಜಿ, ಭವಾನಿ ಮಾತಾಜಿ ಮತ್ತು ವಿನೋದ್ ಶ್ರೀದೇವಿ ಮಾತಾಜಿ ಅವರಿದ್ರು. ಸೊ ಇದರಲ್ಲಿ ಬಂದ್ಬಿಟ್ಟು ಸಮಾಜವು ಏಕಾಂಗಿಯಾಗಿ ಪ್ರಾರಂಭಿಸಲಾಗಿದೆ. ಅಂದ್ರೆ ಒಬ್ಬ ಮನುಷ್ಯ ಬಂದ್ಬಿಟ್ಟು ಸಮಾಜವನ್ನ ಅಭಿವ್ಯಕ್ತಪಡಿಸ್ತಾನೆ ಮತ್ತು ಸಮಾಜದಿಂದ ಮನುಷ್ಯ ಈ ರೀತಿ ಬಂದು ನಮ್ಮ ಒಂದು ನಾವು ಬಂದ್ಬಿಟ್ಟು ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದೇವೆ. ಸೊ ಇದರಲ್ಲಿ ಬಂದ್ಬಿಟ್ಟು ಕೃಷ್ಣನ ಒಂದು ಪ್ರೇಮ ಅನ್ನುವುದು ಬಂದ್ಬಿಟ್ಟು ನಿತ್ಯವಾಗಿಯೂ ನಮ್ಮಲ್ಲಿಯೇ ನಮ್ಮ ಆತ್ಮದಲ್ಲಿ ಇರುವಂತಹದ್ದು. ಸೊ ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಅನ್ನುವುದು ನಾವು ಭಗವಂತನ ಒಂದು ವಿಭಿನ್ನ ಅಂಶಗಳಾಗಿರೋದ್ರಿಂದ ಸೊ ನಮ್ಮಲ್ಲಿ ಸದಾ ಕೃಷ್ಣನ ಪ್ರೇಮ ಇದ್ದೇ ಇದೆ. ಸೊ ಈ ಕೃಷ್ಣನ ಪ್ರೇಮವನ್ನು ನಾವು ಸಾದೃಶ್ಯಗೊಳಿಸಿಕೊಂಡು ನಮ್ಮ ಆತ್ಮವನ್ನು ನಾವು ಊರ್ಧ್ವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ನಮಗೆ ಭಗವಂತನ ಚಾಂಟಿಂಗ್, ಹರೇ ರಾಮ ಹರೇ ಕೃಷ್ಣ ಚಾಂಟಿಂಗ್ ಮತ್ತು ನೈವೇದ್ಯಗಳನ್ನ ಸ್ವೀಕರಿಸೋದು ಇದನ್ನೆಲ್ಲ ಮಾಡ್ಬೇಕು. ಸೊ ಇದನ್ನೇ ಬಂದ್ಬಿಟ್ಟು ಶ್ರೀಲ ಪ್ರಭುಪಾದರು ಬಂದ್ಬಿಟ್ಟು ಎಲ್ಲಾ ಕಡೆನೂ ಸಹ ಉಲ್ಲೇಖಿಸ್ತಾ ಇದ್ರು ಮತ್ತು ಅದನ್ನೇ ಸಹ ಎಲ್ಲರಿಗೂ ಸಹ ಹೇಳ್ತಾ ಇದ್ರು. ಸೊ ಈ ರೀತಿ ಕೃಷ್ಣ ಆಂದೋಲನದಲ್ಲಿರುವಂತಹ ಈ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹವರು ಇದನ್ನ ಹಲವಾರು ರೀತಿಗಳಲ್ಲಿ ಅಂದ್ರೆ ವಾರದಲ್ಲಿ ಒಮ್ಮೆ ಇಸ್ಕಾನ್ ಅಲ್ಲಿ ನಡೆಯೋ ಪ್ರೋಗ್ರಾಮ್ ಆಗ್ಲಿ ಅಥವಾ ನಾವು ಮತ್ತೊಬ್ಬರಿಗೆ ಹೇಳುವ ರೀತಿಯಿಂದ ಸೊ ನಾವು ಈ ರೀತಿ ಕೃಷ್ಣ ಆಂದೋಲನವನ್ನ ನಾವು ಎಲ್ಲರಿಗೂ ಹೇಳ್ತಾ ಬಂದಾಗ ನಮ್ಮ ಸಮಾಜವೂ ಸಹ ಪ್ರೇಮಪೂರ್ಣ ಭಕ್ತಿ ಯೋಗದ ಒಂದು ಸ್ಥಾನವಾಗಿ ಅದು ಆಗುತ್ತೆ. ಮತ್ತು ಇದು ಒಂದು ಇಸ್ಕಾನಿನ ಭವಿಷ್ಯಕ್ಕಾಗಿಯೂ ಸಹ ಉತ್ತಮವಾಗುತ್ತೆ ಅಂತ ಎಲ್ಲರೂ ಚರ್ಚೆ ಮಾಡಿದ್ದು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇನ್ನೊಂದು ಟೀಮ್ ಹರೇ ಕೃಷ್ಣ ರವೀಂದ್ರ ಅವರು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ನಮ್ಮ ಯೂನಿಟ್ ನಲ್ಲಿ ಗೌರಮ್ಮ, ಕಮಲೇಶ್ ಭಟ್, ಪ್ರಭು ಮಲ್ಲಿಕ ಪ್ರಭುಜಿ ಇದ್ದು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮೇಲಿನ ಶುದ್ಧ ಪ್ರೀತಿಯ ಜೀವಂತ ಜೀವಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದೆ. ಅದು ಬೇರೆ ಮೂಲದಿಂದ ಸಿಗುವಂತದ್ದಲ್ಲ. ಶ್ರವಣ ಮತ್ತು ಪಠಣದಿಂದ ಹೃದಯವು ಶುದ್ಧವಾದಾಗ ಜೀವಿಯು ಸ್ವಾಭಾವಿಕವಾಗಿ ಎಚ್ಚರಗೊಳ್ಳುತ್ತದೆ. ಕೃಷ್ಣ ಪ್ರಜ್ಞೆ ಪ್ರತಿಯೊಂದು ಜೀವಿಯಲ್ಲೂ ಅಂತರ್ಗತವಾಗಿರುವ ಕಾರಣ ಪ್ರತಿಯೊಬ್ಬರು ಕೃಷ್ಣನ ಬಗ್ಗೆ ಕೇಳುವ ಅವಕಾಶವನ್ನು ನೀಡಬೇಕು. ಶ್ರವಣ ಮತ್ತು ಪಠಣದಿಂದ ಶ್ರವಣ ಕೀರ್ತನ ಒಬ್ಬರ ಹೃದಯವು ನೇರವಾಗಿ ಶುದ್ಧವಾಗುತ್ತದೆ ಮತ್ತು ಒಬ್ಬರ ಮೂಲ ಕೃಷ್ಣ ಪ್ರಜ್ಞೆ ತಕ್ಷಣ ಜಾಗೃತವಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಹೃದಯದ ಮೇಲೆ ಕೃತಕವಾಗಿ ಹೇರಲ್ಪಟ್ಟ ಅದು ಈಗಾಗಲೇ ಇದೆ. ಒಬ್ಬನು ಪರಮ ಪುರುಷನ ಪವಿತ್ರ ನಾಮವನ್ನು ಜಪಿಸಿದಾಗ ಹೃದಯವು ಎಲ್ಲಾ ಪ್ರಾಪಂಚಿಕ ಮೌಲ್ಯದಿಂದ ಶುದ್ಧವಾಗುತ್ತದೆ. ಅವರ ಶಿಕ್ಷಕನ ಮೂಲಕ ಶ್ಲೋಕದಲ್ಲಿ ಶ್ರೀ ಭಗವಾನ್ ಚೈತನ್ಯ ಮಹಾಪ್ರಭು ಹೇಳುತ್ತಾರೆ, ಸ್ವಪ್ನಂ ಪರಂ ವಿಜೇತ ಶ್ರೀಕೃಷ್ಣ ಸಂಕೀರ್ತನಂ. ವರ್ಷಗಳಿಂದ ಸಂಗ್ರಹವಾಗಿರುವ ಎಲ್ಲಾ ಧೂಳಿನಿಂದ ಹೃದಯವನ್ನು ಶುದ್ಧೀಕರಿಸುವ ಮತ್ತು ಪುನರಾವರ್ತಿತ ಜನ್ಮ ಮತ್ತು ಮರಣಗಳ ಷರತ್ತು ಬಿದ್ದು ಜೀವನ ಬೆಂಕಿಯಲ್ಲಿ ನಂದಿಸುವ ಶ್ರೀಕೃಷ್ಣ ಸಂಕೀರ್ತನೆಗೆ ಎಲ್ಲಾ ಮಹಿಮೆಗಳು. ಈ ಸಂಕೀರ್ತನೆ ಆಂದೋಲನ ಮಾನವೀಯತೆಯ ಪ್ರಧಾನವಾದ ಆಶೀರ್ವಾಗಿದೆ, ಏಕೆಂದ್ರೆ ಅದು ಆಶೀರ್ವಾದ ಚಂದ್ರನ ಕಿರಣ ಹರಡುತ್ತದೆ. ಇದು ಎಲ್ಲಾ ಅತೀಂದ್ರಿಯ ಜ್ಞಾನದ ಜೀವನ, ಅದು ಅತೀಂದ್ರಿಯ ಆನಂದ ಸಾಗರನ್ನು ಹೆಚ್ಚಿಸುತ್ತದೆ ಮತ್ತು ಯಾವಾಗಲೂ ಚಿಂತಿಸಿರುವ ಅಮೃತವನ್ನು ಸಂಪೂರ್ಣವಾಗಿ ಸವಿಯಲು ನಮಗೆ ಅನುವು ಮಾಡಿಕೊಡ್ತೀವಿ. ಮಹಾಮಂತ್ರ ಪಠಣ ಶುದ್ಧವಾಗುವುದಲ್ಲದೆ ಹರಕೃಷ್ಣ ಮಹಾಮಂತ್ರ ಪಠಿಸುವುದರಿಂದ ಶುದ್ಧೀಕರಿಸಿದ ಕೆಳಗಿನ ಪ್ರಾಣಿಗಳು, ಕೀಟಗಳು, ಮರಗಳು ಮತ್ತು ಇತರ ಜಾತಿ ಜೀವಗಳ ಮೂರ್ತಿ ವ್ಯಕ್ತಿಯ ಆತ್ಮ ಸಹ ಪ್ರಾಣಾಂತಿಕ ಕಂಪನಗಳು ಕೇಳುವ ಮೂಲಕ ಶುದ್ಧೀಕರಿಸಲ್ಪಡುತ್ತದೆ ಮತ್ತು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಹೊಂದಲು ಸಿದ್ಧವಾಗುತ್ತದೆ. ಚೈತನ್ಯ ಮಹಾಪ್ರಭುಗಳು ಮಾನವರಿಂದ ಕೆಳಗಿನ ಜೀವಿಗಳು ಭೌತಿಕ ಬಂಧನದಿಂದ ಹೇಗೆ ಬಿಡುಗಡೆ ಮಾಡಬಹುದು ಎಂದು ಕೇಳಿದಾಗ ಠಾಕೂರ್ ಹರಿದಾಸ್ ಅವರು ಇದನ್ನು ವಿವರಿಸಿದರು. ಪವಿತ್ರ ನಾಮಗಳ ಪಠಣ ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಕಾಡಿನ ದೂರದ ಭಾಗಗಳಲ್ಲಿ ಜಪ ಮಾಡಿದರೂ ಮರಗಳು ಮತ್ತು ಪ್ರಾಣಿಗಳು ಕೇವಲ ಕಂಪನ ಕೇಳುವ ಮೂಲಕ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯುತ್ತವೆ. ಇದು ಹರಿದಾಸ್ ಠಾಕೂರ್ ಹೇಳಿದರು. ಇದನ್ನು ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳು ಚರಿತಾಖಂಡದಲ್ಲಿ 3ರಲ್ಲಿ ಜರಿಖಂಡದ ಕಾಡಿನ ಮೂಲಕ ಹಾದು ಹೋಗ ಸಾಬೀತುಪಡಿಸಿದರು. ಆ ಸಮಯದಲ್ಲಿ ಹುಲಿಗಳು, ಹಾವುಗಳು, ಜಿಂಕೆಗಳು ಮತ್ತು ಇತರ ಎಲ್ಲಾ ಪ್ರಾಣಿಗಳು ನೈಸರ್ಗಿಕ ದ್ವೇಷವನ್ನು ತೊರೆದು ಸಂಕೀರ್ತನೆಯಲ್ಲಿ ಜಪ ಮಾಡಿದ್ರೆ ನೃತ್ಯ ಮಾಡಲು ಪ್ರಾರಂಭಿಸಿದರು. ಸಹಜವಾಗಿ ನಾವು ಈ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆ ಅನುಸರಿಸಲು ಸಾಧ್ಯವಿಲ್ಲ, ಆದ್ರೆ ನಾವು ಅವರ ಹೆಜ್ಜೆಗಳನ್ನು ಅನುಸರಿಸಬೇಕು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಓಕೆ, ನೆಕ್ಸ್ಟ್ ಹೋಗುವ. ಯಾರು ಓದ್ತೀರಿ? ಗೀತಾ ಲಕ್ಷ್ಮಿ ಅವರು ಓದಿ. ಹರೇ ಕೃಷ್ಣ ಪ್ರಭುಜಿ. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬುನಯ ಶ್ರವಣಾದಿ ಶುದ್ಧ ಚಿತ್ತೆ ತರೆಯೇ ಉದಯ. ಹರೇ ಕೃಷ್ಣ ಪ್ರಭುಜಿ. ಒಂದು ನಿಮಿಷ, ಇದನ್ನು ಕೂಡ ಓದಿ. ಎಂತಾಯ್ತಪ್ಪ? ಗೀತಾ ಲಕ್ಷ್ಮಿ ಅವರೇ. ಹರೇ ಕೃಷ್ಣ. ಗೀತಾ ಲಕ್ಷ್ಮಿ ಅವರೇ. ಜೀವಿಗಳ ಹೃದಯದಲ್ಲಿ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವು ಶಾಶ್ವತವಾಗಿ ಸ್ಥಾಪಿತವಾಗಿದೆ. ಅದು ಬೇರೊಂದು ಮೂಲದಿಂದ ಪಡೆಯುವಂತದ್ದಲ್ಲ. ಹೃದಯವು ಶ್ರವಣ ಕೀರ್ತನೆಗಳಿಂದ ಶುದ್ಧವಾದಾಗ ಈ ಪ್ರೇಮವು ಸಹಜವಾಗಿ ಹುಟ್ಟುತ್ತದೆ. ಹರೇ ಕೃಷ್ಣ.
ಅಂದ್ರೆ ಅದು ಆಲ್ರೆಡಿ ಉಂಟು, ಇದು ಆಲ್ರೆಡಿ ಉಂಟು. ಈಗ ಹೇಗಂದ್ರೆ, ಯಾರಾದ್ರೂ 64 ಜಪ ಮಾಡಿದವರು ಇದ್ದೀರಾ? 64 ಸುತ್ತು ಜಪ ಮಾಡಿದವರು ಯಾರಾದ್ರೂ ಇದ್ದೀರಾ? ಒಮ್ಮೆ ಆದ್ರೂ ಮಾಡಿದ್ದೀರಾ 64 ಸುತ್ತು? ಯಾರು ಮಾಡ್ಲಿಲ್ವಾ? ಹರೇ ಕೃಷ್ಣ. ಪ್ರಭುಜಿ ನಾನು ಮಾಡಿದ್ದೀನಿ ಪ್ರಭುಜಿ. ಮಾಡಿದ್ದೀರಾ? ಎಸ್, ಬೇರೆ ಯಾರಾದ್ರು ಮಾಡಿ 64 ಸುತ್ತು ಯಾರಾದ್ರೂ ಮಾಡಿದ್ದೀರಾ ಜಪ? ಮಾಡಿದ್ದೀನಿ ಪ್ರಭುಜಿ. ಮಾಡಿದ್ದೀರಾ? ಬೇರೆ ಬೇರೆಯವರು ಯಾರು? 2-3 ಸತಿ ಮಾಡಿದ್ದೇನೆ ಪ್ರಭುಜಿ. ಓಕೆ, ಬೇರೆಯವರು ಯಾರು ಮಾಡಿದ್ದಾರೆ 64 ಸುತ್ತು ಜಪ? ಯಾರು ಮಾಡಲಿಲ್ಲ, ಬೇರೆ ಯಾರು ಟ್ರೈ ಮಾಡಲಿಲ್ಲ 64ಕ್ಕೆ? ಎಸ್, ಸರಿಕಮಲ, ಕುಸುಮ, ಶ್ರೀದೇವಿ ಮತ್ತೆ ಕಮಲ ಎಷ್ಟು ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ, ಟ್ರೈ ಮಾಡ್ಲಿಲ್ಲ. ಇಲ್ಲ ಪ್ರಭುಜಿ. ಜಾಸ್ತಿ ಅಂದ್ರೆ ಎಷ್ಟು ಮಾಡಿದ್ರಿ ಜಪ? 32 ಒಂದ್ಸಲ 50 ಅಷ್ಟೇ ಮಾಡಿದ್ದು ಪ್ರಭುಜಿ. ಎಷ್ಟು? ಒಂದ್ಸಲ ಎಷ್ಟು ಮಾಡಿದ್ದೀರಿ? 50 ಮಾಡಿದ್ದಷ್ಟೇ. ಎಷ್ಟು? 50. 50. ಓಕೆ, ಎಸ್, ಓಕೆ. ಈಗ ಯಾರು 64 ಮಾಡಿದವರು ಯಾರು? ಗೀತಾಲಕ್ಷ್ಮಿ. ಮತ್ತೆ ಗೀತಾಲಕ್ಷ್ಮಿ ಹೇಳಿ ನಿಮ್ಮ ಅನುಭವ. 64 ಮಾಡಿದ ದಿವಸ ಹೇಗಿತ್ತು ಅನುಭವ? ಅದು ಚೆನ್ನಾಗಿತ್ತು ಪ್ರಭುಜಿ. ಅಂದ್ರೆ ಒಂದು ವೈಬ್ರೇಟಿಂಗ್, ಒಂದು ಫುಲ್ಫಿಲ್ಡ್ ಫೀಲಿಂಗ್ ಇತ್ತು ಪ್ರಭುಜಿ. ಓಕೆ, ರವೀಂದ್ರ ಅವರಿಗೆ ಎಂತ ಆಯ್ತು 64 ಮಾಡುವಾಗ? ಹರಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ ಬಹಳ ಉತ್ಸಾಹ ಇರುತ್ತೆ ಪ್ರಭುಜಿ, ಒಂಥರ ಭಯ ಆಗ್ತಿತ್ತು ಪ್ರಭುಜಿ. ಯಾವುದ್ರ ಮೇಲೆ ಭಯ ಆಗುವಂತದ್ದು? ಪ್ರಭುಜಿ ಹರಿಕೃಷ್ಣ ಮಾಮ ಅಂತ ಹೇಳ್ಬೇಕಾದ್ರೆ ಒಂಥರ ಏನೋ ಒಂದು ಕಂಪನ, ಒಂಥರ ಏನೋ ಒಂದು ಕಂಪನ. ಸ್ಟಾರ್ಟಿಂಗ್ ಹೇಗಿದೆ ಪ್ರಭುಜಿ ಗೊತ್ತಾ ಪ್ರಭುಜಿ? ಒಂದು 30 ರೌಂಡ್ಸ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಪ್ರಭುಜಿ. ಆಮೇಲೆ ಇನ್ನೊಂದು ಪ್ರಭುಜಿ ಅನುಭವ ಆಗಿದೆ ಅಂದ್ರೆ ಪ್ರಭುಜಿ, ನಾನು ಮಾಡ್ತಾ ಇದ್ದಾರೆ ಪ್ರಭುಜಿ 45 ಹಿಂಗ ಮಾಡ್ತಾ ಇದ್ದಾರೆ. ಅವಾಗ ಒಂಥರ ಕಣ್ಣಿನಲ್ಲಿ ಭಾಷೆ ಬಂದ್ಬಿಡ್ತು ಪ್ರಭುಜಿ. ಈಗ ನೋಡಿ ಎಂತಂದ್ರೆ, ನೀವು ಜಾಸ್ತಿ ಚಾಂಟಿಂಗ್, ಜಾಸ್ತಿ ಕೀರ್ತನ ಮಾಡಿದ್ರೆ ಎಂತಾಗ್ತದೆ? ಇದು ನಿಮ್ಗೆ ನಿಜ ಅಂತ ಅನಿಸ್ತದೆ. ಯಾವುದು? ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧಕ ಅವನಾಗಿ ನೋಡಿ ಇಲ್ಲಿ, ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬುನೈ ಶ್ರವಣಾದಿ ಶುದ್ಧ ಚಿತ್ತೆ ಕರೆಯುವುದೇ. ಅಂದ್ರೆ ನೀವು ಎಷ್ಟು ಜಾಸ್ತಿ ಮಾಡ್ತೀರಿ ಆಗ ನಿಮ್ಗೆ ಎಸ್ ಆಲ್ರೆಡಿ ಕೃಷ್ಣ ಪ್ರೇಮ ಉಂಟು ಅಂತ ಆಗ್ತದೆ ಒಳಗೆ. ಆಕ್ಚುಲಿ ಒಳಗೆ ಉಂಟು, ಆದ್ರೆ ಈಗ ಎಂತ ಆಗಿದೆ, ಅದು ಅಡಗಿ ಕೂತ್ಕೊಂಡಿದೆ ಒಳಗೆ. ಜಾಸ್ತಿ ಜಪ, ಜಾಸ್ತಿ ಕೀರ್ತನ. ಈಗ ನಾನು ಕೂಡ ಮಾಡಿದ್ದೀನಿ, ತುಂಬಾ ಸತಿ ಮಾಡಿದ್ದೇನೆ, 64 ಜಾಸ್ತಿ ಮಾಡಿದ್ದೇನೆ. ಕೆಲವೊಮ್ಮೆ ನಾನು 2013-14 ಅಲ್ಲೆಲ್ಲ ಯಾತ್ರೆಗಳು ಹೋಗುವಾಗ 100 ಮಾಡ್ತಿದ್ದೆ. ಆಗ ನಮಗೆ ಜಾಸ್ತಿ ಎಂತ ಹೇಳುವಂಥದ್ದು ತುಂಬಾ ಸತಿ ಮಾಡಿದ್ದೇನೆ. ಫ್ಯಾಮಿಲಿ ಒಟ್ಟಿಗೆಲ್ಲ ಹೋಗುವಾಗ ಯಾವಾಗಲೂ 100 ಮಾಡ್ತೇನೆ. ಯಾಕಂದ್ರೆ ಎಂತ ಹೇಳುವಂಥದ್ದು, ದೇವಸ್ಥಾನಕ್ಕೆ ಹೋಗುವಾಗ ಇನಿಷಿಯಲ್ ಆಗಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿದ್ದೇನೆ. ಆದ್ರೆ ಅವರು ಇದಕ್ಕೆ ಆಸಕ್ತಿ ಇಲ್ಲ, ನಾನು ಒಬ್ಬನೇ. ಆಗ ಚಾಂಟಿಂಗ್ ಮಾಡ್ತಾ ಇದ್ದೆ, ಆಗ 100 ಕೂಡ ಆಗ್ತದೆ. ಮತ್ತೆ ಕೀರ್ತನ, ಸಂಕೀರ್ತನ. ಹೇಗೆಂದ್ರೆ ಯಾತ್ರೆಲ್ಲ ಹೋಗುವಾಗ ಕೆಲವೊಮ್ಮೆ 3 ಗಂಟೆ 4 ಗಂಟೆ ಎಲ್ಲ ಸಂಕೀರ್ತನ ಮಾಡುವಾಗ ಇಂಥದ್ದು ಫೀಲ್ ಆಗ್ತದೆ. ಕೀರ್ತನ ತುಂಬಾ ಪವರ್ ಉಂಟು ಜಪಮಾಲಿ ಕೀರ್ತನ. ಹಾಗಾಗಿ ಆಕ್ಚುಲಿ ಒಳಗೆ ಉಂಟು, ಈಗ ಹಡೆಗೆ ಕೂತ್ಕೊಂಡಿದೆ ಅಷ್ಟೇ. ಬಗ್ಗೆ ಶುದ್ಧ ಪ್ರೇಮ ಶಾಶ್ವತ ಸ್ಥಾಪಿತವಾಗಿ ನೋಡಿ, ಶಾಶ್ವತವಾಗಿ ಉಂಟು. ಅದನ್ನು ಅವೇಕನ ಮಾಡ್ಬೇಕು. ಅದಕ್ಕೆ ಹೇಳುವ, ಜಾಸ್ತಿ ಜಪ ಮಾಡ್ಬೇಕು, ಜಾಸ್ತಿ ಕೀರ್ತನ ಮಾಡ್ಬೇಕು, ಜಾಸ್ತಿ ಕ್ಲಾಸ್ ಕೇಳಬೇಕು, ಆಗ ಹೊರಗೆ ಬರ್ತದೆ ಅದು. ಎಸ್, ವಿನೋದ್ ಅಂಡ್ ಶ್ರೀದೇವಿ ಓದಿ. ಹರೇ ಕೃಷ್ಣ ಪ್ರಭುಜಿ. ತನ್ನಂತೆಯೇ ಆಕಾಂಕ್ಷೆಯುಳ್ಳ ಮತ್ತು ತನ್ನನ್ನು ಪ್ರೀತಿಸುವ ಭಕ್ತರೊಂದಿಗೆ ಪ್ರೀತಿಯನ್ನು ವಿನಿಮಯ ಮಾಡಿಕೊಳ್ಳುವುದು ಒಬ್ಬರ ಭಕ್ತಿಯನ್ನು ಹೆಚ್ಚಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನೀವು ಯಾರೊಟ್ಟಿಗೆ ಅಸೋಸಿಯೇಟ್ ಆಗಬೇಕು? ಸೇಮ್ ಮೆಂಟಾಲಿಟಿ. ಸೇಮ್ ಮೆಂಟಾಲಿಟಿ ಅಂದ್ರೆ ನಿಮ್ಗೆ ಈಗ ಭಕ್ತಿಯಲ್ಲಿ ತುಂಬಾ ಆಸಕ್ತಿ ಉಂಟು, ಇನ್ನೊಬ್ಬರಿಗೆ ಕೂಡ ಹಾಗಿರ್ಬೇಕಂತ. ಭಕ್ತರೊಂದಿಗೆ ಪ್ರೀತಿಯನ್ನು ವಿನಿಮಯ ಮಾಡಿಕೊಳ್ಳುವುದು ಒಬ್ಬರ ಭಕ್ತಿಯನ್ನು, ಇದರಿಂದ ಭಕ್ತಿ ಜಾಸ್ತಿ ಆಗ್ತದೆ. ಹಾಗೆ ನೀವೀಗ ಈ ಭಕ್ತಿ ಶಾಸ್ತ್ರಿ ಗ್ರೂಪ್ ಉಂಟು, ನೀವೆಲ್ಲ ಕ್ಲೋಸ್ ಆಗಿದೆ.
ಹಾಗಾಗಿ ಈ ರೀತಿ ನಾವು ಒಬ್ಬರೊಟ್ಟಿಗೆ ಒಬ್ಬರು ಮಾಡಬೇಕು. ಹೇಗೂ ಸಂಜೆಯಲ್ಲ ನೀವು ಕ್ಲಾಸಿಗೆಲ್ಲ ಅಸೋಸಿಯೇಷನ್ ಆಗ್ತೀರಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇರಬೇಕು. ಹಾಗೆಂತಾಗ್ತದೆ, ಭಕ್ತಿ ಜಾಸ್ತಿ ಆಗ್ತದೆ. ಅಟ್ಲೀಸ್ಟ್ ದಿವಸದಲ್ಲಿ 1 ಗಂಟೆ ಆದ್ರೂ ಒಟ್ಟಿಗೆ ನೀವು ಸೇರ್ತೀರಲ್ಲ, 1 ಗಂಟೆ ಆದ್ರೂ ಡಿಸ್ಕಷನ್, 40 ನಿಮಿಷ ಎಷ್ಟು 30 ನಿಮಿಷ, ಇದರಿಂದ ಇದು ಒಳ್ಳೆಯದು. ಯಾಕೆಂದ್ರೆ ನಾವು ದಿವಸದ 24 ಗಂಟೆಯಲ್ಲಿ ಹೆಚ್ಚಿನ ಸಮಯ ಯಾರು ಭಕ್ತಿಯಲ್ಲಿ ಅವರೊಟ್ಟಿಗೆ ನಾವು ಅಸೋಸಿಯೇಟ್ ಆಗ್ತೇವೆ. ಅಟ್ಲೀಸ್ಟ್ 1 ಗಂಟೆ ಆದ್ರೂ ಇದು ಎಂತಾಗ್ತದೆ, ಭಕ್ತಿ ಜಾಸ್ತಿ ಆಗ್ತದೆ ಅಂತ. ಸರಿ ಕಮಲ. ಹರೇ ಕೃಷ್ಣ. ಹರೇ ಕೃಷ್ಣ. ವಸ್ತುಗಳನ್ನು ಅರ್ಪಿಸುವುದು ಮತ್ತು ಸ್ವೀಕರಿಸುವುದು, ಒಬ್ಬರಿಗೊಬ್ಬರು ರಹಸ್ಯವನ್ನು ತಿಳಿದುಕೊಳ್ಳುವುದು, ಪ್ರಸಾದ ಕೊಡುವುದು ಮತ್ತು ಸ್ವೀಕರಿಸುವುದು, ಇವೆಲ್ಲ ಚಟುವಟಿಕೆಗಳು ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಒಬ್ಬನು ತನ್ನ ಸ್ವಂತದಕ್ಕಿಂತ ಜೀವನದಲ್ಲಿ ವಿಭಿನ್ನ ಆಕಾಂಕ್ಷೆಗಳನ್ನು ಹೊಂದಿರುವವರೊಂದಿಗೆ ಈ ಚಟುವಟಿಕೆಗಳನ್ನು ಮಾಡಬಾರದು. ಹಾಗಾಗಿ ಭಕ್ತರೊಟ್ಟಿಗೆ ಈ ಚಟುವಟಿಕೆ ಮಾಡಬೇಕು. ವಸ್ತು ಕೊಡುವಂಥದ್ದು, ವಸ್ತು ಕೊಡುವುದಂದ್ರೆ ಈಗ ನಮಗೆ ಜಾಸ್ತಿಯಾಗಿ ಧೋತಿ ಕುರ್ತಾ ಎಲ್ಲ ಕೊಡ್ತಾರೆ, ನಾವು ಕೂಡ ಎಂಥದ್ದನ್ನು ಪ್ರಸಾದ ಕೊಡ್ತೇವೆ, ಸ್ವೀಕರಿಸುವಂಥದ್ದು. ನಾವು ಕೊಡುವಾಗ ಅವರು ಸ್ವೀಕರಿಸುವಂಥದ್ದು, ರಹಸ್ಯವನ್ನು ಇಡುವಂಥದ್ದು. ನಾವು ಮತ್ತೆ ಪ್ರಸಾದ ನಾವು ಕೊಡ್ತೇವೆ, ಅವರು ಕೂಡ ಪ್ರಸಾದ ಎಂಥದ್ದು ಕೊಡ್ತಾರೆ. ಈ ಚಟುವಟಿಕೆ ಮಾಡೋದ್ರಿಂದ ಎಂತಾಗ್ತದೆ, ಸೇಮ್ ಮೆಂಟಾಲಿಟಿ. ಈಗ ಭಕ್ತರದ್ದು ಮತ್ತೆ ಭಕ್ತರದ್ದು ಮೆಂಟಾಲಿಟಿ ಸೇಮ್ ಇರ್ತದೆ. ಈಗ ನಂದು ಮೆಂಟಾಲಿಟಿ ಭಕ್ತಿ ಇರ್ತದೆ, ಇನ್ನೊಬ್ಬಂದು ಅಭಕ್ತಿ ಇರ್ತದೆ. ಆಗ ಮಾಡಬಾರ್ದು ಅಂತ ಚಟುವಟಿಕೆ ಮಾಡ್ಬೋದು. ಯಾರಾದ್ರೂ ಭಕ್ತಿಯದು ಮೆಂಟಾಲಿಟಿ ಉಂಟು ಅವನೊಟ್ಟಿಗೆ ಇದನ್ನು ಮಾಡ್ಬೇಕು ಅಷ್ಟೇ, ಇಲ್ಲದವನೊಟ್ಟಿಗೆ ಮಾಡಬಾರ್ದು. ಎಸ್, ಗೌರಿ ಪ್ರಿಯಾ ಓದಿ. ಹರೇ ಕೃಷ್ಣ ಪ್ರಭುಜಿ. ಹಾವಿಗೆ ಹಾಲೆರೆದರೆ ಅದರ ವಿಷ ಹೆಚ್ಚುತ್ತದೆ. ಅದೇ ಕಾರಣಕ್ಕಾಗಿ ನಾವು ಸರ್ಪ ಸದೃಶರಾದ ಮಾಯಾವಾದಿಗಳಿಗೂ ಕರ್ಮಿಗಳಿಗೂ ನಮ್ಮ ಮನಸ್ಸು ಬಿಚ್ಚಿ ಏನು ಹೇಳಬಾರದು. ಹರೇ ಕೃಷ್ಣ ಪ್ರಭುಜಿ. ಕರ್ಮಿ ಅಂದ್ರೆ ದುಡಿತಾನೆ, ದುಡಿದು ಹಣದಿಂದ ಜಾಲಿ ಮಾಡ್ತಾನೆ, ಅವು ಕರ್ಮಿ. ಕರ್ಮಿ ಹತ್ರ ಹೇಳಲಿಕ್ಕಿಲ್ಲ ಅಂದ್ರೆ ನಿಮ್ಮ ಮನಸ್ಸು ಬಿಚ್ಚಿ ಹೇಳಲಿಕ್ಕಿಲ್ಲ. ಮತ್ತೆ ಮಾಯಾವಾದಿ ಹತ್ರ ಕೂಡ ಹೇಳಲಿಕ್ಕಿಲ್ಲ. ಮಾಯಾವಾದಿ ಅಂದ್ರೆ ಕೃಷ್ಣಾಪರಾಧಿ. ಮಾಯಾವಾದಿ ಈಸ್ ಕೃಷ್ಣಾಪರಾಧಿ, ಅವನತ್ರ ಕೂಡ ಹೇಳಲಿಕ್ಕಿಲ್ಲ. ಮತ್ತೆ ಯಾರಾದ್ರೂ ಹೇಳುವಂಥದ್ದು, ಮನಸ್ಸು ಬಿಚ್ಚಿ ಭಕ್ತರೊಟ್ಟಿಗೆ ಹೇಳುವಂಥದ್ದು. ಹಾವಿಗೆ ಹಾಲೆರೆದ್ರೆ ವಿಷ ಹೆಚ್ಚುತ್ತದೆ. ಹಾಗೆ ಈ ಭಕ್ತಿಯ ಬಗ್ಗೆ ನಾವು ರಿವೀಲ್ ಮಾಡುವಂಥದ್ದು ಭಕ್ತನೊಟ್ಟಿಗೆ ಮಾತ್ರ. ನೆಕ್ಸ್ಟ್ ಕಮಲ ಎಸ್ ಭಟ್. ಹರೇ ಕೃಷ್ಣ ಓದಿ. ವರ್ಜಿಸುವುದು ಒಳ್ಳೆಯದು ಅವರ ಬಳಿ. ಸಂಪೂರ್ಣವಾಗಿ ಅವರ ಸಹವಾಸವನ್ನು ವರ್ಜಿಸುವುದು ಒಳ್ಳೆಯದು ಅವರ ಬಳಿ. ಯಾವ ರಹಸ್ಯ ಜ್ಞಾನದ ಬಗೆಗೂ ಕೇಳಬಾರದು, ಏಕೆಂದರೆ ಅವರು ಒಳ್ಳೆಯ ತಿಳುವಳಿಕೆಯನ್ನು ಕೊಡಲಾರರು. ನಾವು ಮಾಯಾವಾದಿಗಳನ್ನು ನಾಸ್ತಿಕರನ್ನು ಕರೆಯಲೂಬಾರದು. ಅವರು ಕರೆದರೆ ಹೋಗಲು ಬಾರದ, ಅದು ಗೊತ್ತಾಗ್ತದ. ಅವರ ನಿಕಟ ಸಹವಾಸ ಮಾಡಿದರೆ ಅವರ ನಾಸ್ತಿಕ ಬುದ್ಧಿ ನಮಗೂ ಬಂದು ಬಿಡಬಹುದು. ಹರೇ ಕೃಷ್ಣ. ಧನ್ಯವಾದ, ಧನ್ಯವಾದ. ಹಾಗಾಗಿ ಯಾಕೆ ಸಂಘ ಮಾಡಬಾರ್ದು ಅವ್ರದ್ದು? ಯಾಕೆ ಸಂಘ ಮಾಡಬಾರ್ದು? ಅವ್ರದ್ದು ಬುದ್ಧಿ ನಮ್ಗೆ ಬರ್ತದೆ. ಈಗ ಒಬ್ಬನಿಗೆ ಕೊರೋನಾ ಆಗಿದೆ, ನೀವು ಹತ್ತಿರ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅವಂದು ನಿಮ್ಗೆ ರೋಗ ನಿಮ್ಗೆ ಬರ್ತದೆ. ಅದೇ ರೀತಿ ಇಲ್ಲ, ಅದಕ್ಕೆ ಹೇಳುವಂಥದ್ದು ರೋಗದಿಂದ ಸಂಪೂರ್ಣವಾಗಿ ಅವರ ಸಹವಾಸವನ್ನು ವರ್ಜಿಸುವುದು ಒಳ್ಳೇದಂತೆ, ಬಿಟ್ಟು ಬಿಡುವುದು ಒಳ್ಳೇದು. ಕೇಳಲು ಕೊಡಬಾರ್ದು, ಅವ್ರು ಒಳ್ಳೇದನ್ನು ಕೊಡಲು ಕೂಡ ಆಗದು. ಯಾಕೆಂದ್ರೆ ಎಂತಾಗ್ತದೆ, ಅವರ ನಿಕಟ ಸಹವಾಸ ಮಾಡಿದ್ರೆ ಅವರ ಬುದ್ಧಿ ನಿಮ್ಗೆ ಬರ್ತದೆ. ಕುಸುಮ ಎಸ್. ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ವಿಷಯೀರ ಅನ್ನ ಕಾಯಿಲೆ ದುಷ್ಟಹಯ ಮನ ಲೌಕಿಕರು ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ಮನಸ್ಸು ಕೆಡುತ್ತದೆ ಎಂದು ಎಚ್ಚರಿಸಿದ್ದಾರೆ. ಒಬ್ಬನು ಪ್ರೌಢಿಮೆ ಸಂಪಾದಿಸಿದ ಕೃಷ್ಣ ಪ್ರಜ್ಞಾ ಆಂದೋಲನದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಕೊಡುಗೆಯನ್ನು ಉಪಯುಕ್ತವಾಗಿ ಬಳಸಲು ಸಾಧ್ಯವಿಲ್ಲ. ಹರೇ ಕೃಷ್ಣ. ಅಂದ್ರೆ ಭಕ್ತ ಅಲ್ಲದವರು ಕುಕಿಂಗ್ ಮಾಡಿದದನ್ನು ತಗೊಳ್ಬಾರ್ದಂದ್ರೆ. ಯಾಕೆಂದ್ರೆ ಅವನ ಈ ಪ್ರಜ್ಞೆಯಲ್ಲಿ ಕೃಷ್ಣ ಇಲ್ಲ.
ಸೇಮ್ ನಿಮ್ಗೆ ಬರ್ತದೆ. ವಿಷಯೀರ ಅನ್ನ ಕಾಯಿಲ ದುಷ್ಟ ಹಾಯ ಮನಸ್ಸು ದುಷ್ಟ ಆಗ್ತದಂತೆ. ಹಾಗೆ ಲೌಕಿಕರು ತಯಾರಿಸಿದ ಆಹಾರ ನಾವು ಸೇವಿಸುವುದಿಲ್ಲ, ನಾವು ಭಕ್ತರು ಮಾಡಿದನ್ನು ಮಾತ್ರ ಸೇವಿಸುವಂತ. ಯಾಕಂದ್ರೆ ಭಕ್ತರ ಕಾನ್ಶಿಯಸ್ನೆಸ್ ಒಳ್ಳೇದುಂಟು, ಮತ್ತೆ ಭಕ್ತರು ಭಗವಂತನ ಕೊಟ್ಟು ತಗೊಳ್ತಾರೆ, ಅವರದ್ದು ನಾವು ತಗೊಳ್ತೇವೆ, ಬೇರೆಯವ್ರದ್ದು ನಾವು ತಗೊಳ್ಳೋದಿಲ್ಲ. ಎಸ್ ಗೀತಾ ಲಕ್ಷ್ಮಿ, ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಪ್ರಭುಜಿ. ಪ್ರವಚನಕಾರರು ತಮ್ಮ ಬೋಧನೆಗಾಗಿ ಭಾರಿ ಪ್ರಮಾಣದಲ್ಲಿ ಹಣವನ್ನು ಸ್ವೀಕರಿಸುವುದು ಅಪಾಯಕರ, ಏಕೆಂದರೆ ಅವನು ಸಂಗ್ರಹಿಸಿದ 1% ಹಣವನ್ನು ತನ್ನ ವೈಯಕ್ತಿಕ ಇಂದ್ರಿಯ ತೃಪ್ತಿಗಾಗಿ ಖರ್ಚು ಮಾಡಿದ ತತ್ಕ್ಷಣ ಬಲಿಪಶುವಾಗುತ್ತಾನೆ. ಶ್ರೀಮದ್ ಭಾಗವತ 7:13-32. ಹರೇ ಕೃಷ್ಣ ಪ್ರಭುಜಿ. ಸಂಗ್ರಹ ಮಾಡಿದ 1% ವೈಯಕ್ತಿಕ ಇಂದ್ರಿಯ ಮಾಡಿದೆ ಅವ. ಹಾಗಾಗಿ ಯಾವಾಗಲೂ ನೋಡಿ, ಇದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಪ್ರಭುಪಾದ್ ಎಕ್ಸಾಂಪಲ್. ಪ್ರಭುಪಾದ್ 1965 ಬೃಂದಾವನದಲ್ಲಿ ಇದ್ರು. ಆಗ ಅವ್ರದ್ದು ಎಂತ ಹಣ ಇರಲಿಲ್ಲ. ಪ್ರಾಕ್ಟಿಕಲಿ ವಾಸ್ ಎ ಬೆಗ್ಗರ್. ಅವರು ಮಧ್ಯಾಹ್ನದ ಹೊತ್ತಿಗೆ ಎಂತ ದಿವಸದಲ್ಲಿ 1 ಹೊತ್ತು ತಿಂತಾ ಇದ್ರು, ಹೋಗಿ ಸನ್ಯಾಸಿ ಅಲ್ಲ, ಭಿಕ್ಷೆ ಬೇಡ್ತಾ ಇದ್ರು. ಆಗ ಅವ್ರಿಗೆ ಸಿಗ್ತಾ ಇದ್ರು. ಪ್ರಭುಪಾದ್ ಒಂದು ಇನ್ ಬೃಂದಾವನ್ ಎನಿಬಡಿ ವಿಲ್ ಗಿವ್, ನೋಬಡಿ ವಿಲ್ ಸೇ ನೋ. ಸಿಕ್ಕೇ ಸಿಗ್ತದಂತೆ ನಿಮಗೆ ಭಿಕ್ಷೆ, ಅದು ಕೂಡ ಪ್ಯೂರ್ ಡ್ಯೂಟೀಸ್ಗೆ ಸಿಗುದಿಲ್ವಾ. ಮತ್ತೆ ಪ್ರಭುಪಾದ್ ಎಂತ ಹೇಳಿಲ್ಲ, ಅಮೆರಿಕಕ್ಕೆ ಹೋದ್ರು 40 ರೂಪಾಯಿ ಇಟ್ಕೊಂಡು. 1975 ಪ್ರಭುಪಾದ 108 ದೇವಸ್ಥಾನ ಆಯ್ತು. ಎಷ್ಟೋ ಕೋಟಿ ಹಣ ಆಯ್ತು, ಮೋರ್ ದೆನ್ 40 crores. ಪ್ರಭುಪಾದ ವಾಪಸ್ ಬೃಂದಾವನಕ್ಕೆ ಹೋಗ್ತಾರೆ. ಬೃಂದಾವನ ಹೋದ ಮೇಲೆ ಆ ಬೃಂದಾವನ ವಾಸಿಗಳು ಮುಂಚೆ 65 ಇದ್ರು, 59ರಿಂದ 65 ತನಕ ಸನ್ಯಾಸ ತಗೊಂಡ ಮೇಲೆ 6 ವರ್ಷ. ಹಾಗೆ ಅವರು ಹೇಳುವಂಥದ್ದು ಸೇಮ್ ಪ್ರಭುಪಾದ್ ಚೇಂಜ್ ಆಗಲಿಲ್ಲ ಅಂತೆ. 65 ಯಾವ ಪ್ರಭುಪಾದ್ ಇದ್ರು ಅದೇ ಪ್ರಭುಪಾದ್. ಈಗ ನೋಡಿ ಡಿಫ್ರೆನ್ಸ್ ನೋಡಿ, 65 ಅವ್ರದ್ದು 40 ರೂಪಾಯಿ ಇದ್ದದ್ದು, ಈಗ 40 ಕೋಟಿ. ಪ್ರಭುಪಾದ್ ಚೇಂಜ್ ಆಗಲಿಲ್ಲ. ಎಸ್, ಈಗ ಯಾಕೆ ಪ್ರಭುಪಾದ್ ಚೇಂಜ್ ಆಗಲಿಲ್ಲ? ಯಾರಾದ್ರೂ ಹೇಳ್ಬೋದಾ? ಒಂದು ನಿಮಿಷ ಹೇಳಿ ದಯವಿಟ್ಟು. ಯಾಕೆ ಪ್ರಭುಪಾದ್ ಚೇಂಜ್ ಆಗಲಿಲ್ಲ? ಅವರು ಯಾವ ಹಣನೂ ತಮ್ಮ ವೈಯಕ್ತಿಕವಾಗಿ ಬಳಸ್ಕೊಳ್ಳಿಲ್ಲ ಪ್ರಭುಜಿ. 40 ರೂಪಾಯಿ ಇದ್ದಾಗ ಅವ್ರಿಗೆ ಎಷ್ಟು ಅವ್ರ ಸಲುವಾಗಿ ಖರ್ಚು ಮಾಡ್ತಿದ್ರು, 40 ಲಕ್ಷ ಇದ್ದಾಗ ಅಷ್ಟೇ ಅವ್ರ ಸಲುವಾಗಿ ಖರ್ಚು ಮಾಡ್ಕೋತಾ ಇದ್ರು. ಅದಕ್ಕಿಂತ 1 ಪೈಸಾನು ಜಾಸ್ತಿ ಖರ್ಚು ಮಾಡ್ಕೋತಾ ಇರಲ್ಲ ಅವ್ರು ವೈಯಕ್ತಿಕವಾಗಿ. ಈಶಾವಾಸ್ಯ ತತ್ವ ಫಾಲೋ ಮಾಡಿದ್ದಾರೆ. ಓಕೆ, ಬೇರೆಯವರು? ಯುಕ್ತ ವೈರಾಗ್ಯ ಪ್ರಭುಜಿ, ಪ್ರತಿಯೊಂದನ್ನು ಕೃಷ್ಣನಿಗಾಗಿ ಮಾತ್ರ ಬಳಸ್ತಿದ್ರು, ಹಾಗಾಗಿ ಅವ್ರು ಹಾಗೆ. ನೋಡಿ ಪ್ರಭುಪಾದ್ ಅಂತ ಹೇಳ್ತಾರೆ ಅಂದ್ರೆ, ಪ್ರಭುಪಾದ್ ಕೇಳಿದ್ರು. ಪ್ರಭುಪಾದ್ ಒಂದದು ಲಕ್ಷ್ಮಿ ಈಸ್ ಕೃಷ್ಣಸ್ ಪ್ರಾಪರ್ಟಿ, ನಾರಾಯಣಸ್ ಪ್ರಾಪರ್ಟಿ. ಲಕ್ಷ್ಮಿ ಈಸ್ ನಾರಾಯಣ, ಹಣ ಅಂದ್ರೆ ಲಕ್ಷ್ಮಿ. ಸೊ ಲಕ್ಷ್ಮಿ ಕೇಮ್, ಐ ಹ್ಯಾವ್ ಯೂಸ್ ಫಾರ್ ನಾರಾಯಣ. ಹೀಗೆ ಬಂತು, ನಾನು ಇಲ್ಲಿ ಇಟ್ಕೊಳ್ಳಿಲ್ಲ, ಹೀಗೆ ಕೃಷ್ಣ ಸೇವೆಗೆ ಯೂಸ್ ಮಾಡಿ. ಎಂತ ಆನ್ಸರ್ ನೋಡಿ. ಲಕ್ಷ್ಮಿ ಬಿಲಾಂಗ್ಸ್ ಟು ನಾರಾಯಣ, ಸೊ ಲಕ್ಷ್ಮಿ ಕೇಮ್, ಸೊ ಐ ಯೂಸ್ ಫಾರ್ ನಾರಾಯಣ. ಹೀಗೆ ಬರುವಂತದ್ದು ಇಮಿಡಿಯೇಟ್. ಎಸ್, ಹೋಗ್ಲಿ ಹೋಗ್ಲಿ. ಈಗ ನಾವು ಎಂತ ಮಾಡ್ತೇವೆ? ಲಕ್ಷ್ಮಿಯನ್ನು ನಾರಾಯಣ ಸೇವೆಗೆ ಯೂಸ್ ಮಾಡ್ತೇವೆ, ನಾವು ಎಂತ ಮಾಡ್ತೇವೆ? ಎಸ್, ದಯವಿಟ್ಟು ಹೇಳಿ. ನಾವೇ ಇಟ್ಕೊಂಡ್ಬಿಡ್ತೀವಿ ಪ್ರಭುಜಿ, ಕೊಡೋದಿಲ್ಲ. ಹಿಡಿದಿಟ್ಕೊಂತೀವಿ ಪ್ರಭುಜಿ ಲಕ್ಷ್ಮಿ ಬಂದ್ರೆ. ಮತ್ತೆ ನಾವು ನಾರಾಯಣಗೆ ಕೊಡುವುದಿಲ್ಲ. ಅಲ್ಲಿ ನಮ್ಮ ಸಮಸ್ಯೆ ಆಗುದಲ್ಲಿ ಅದನ್ನು ಪ್ರಭು ಲಕ್ಷ್ಮಿಯ ಓನರ್ ನಾರಾಯಣ, ನೀವಲ್ಲ. ಎಸ್, ನೆಕ್ಸ್ಟ್ ಹೋಗುವ. ಹಾಗೆ ನೋಡಿ ಪ್ರಭುದಲ್ಲಿ ಒಂದದು, ಅವನು ಸಂಗ್ರಹಿಸಿದ 1% ಹಣವನ್ನು ತನ್ನ ವೈಯಕ್ತಿಕ ಇಂದ್ರಿಯ ತೃಪ್ತಿಗಾಗಿ ಖರ್ಚು ಮಾಡಿದ ತಕ್ಷಣ ಬಲಿಪಶುವಾಗುತ್ತಾನೆ. ಇದು ಯಾವಾಗ ನಾವು ನೆನಪಲ್ಲಿರ್ಬೇಕು. ಈಗ ಮೊನ್ನೆ ಫ್ರೈಡೆ ಒಬ್ರು ಹ್ಯಾಂಗ್ಯೋ ಐಸ್ ಕ್ರೀಮ್ ಓನರ್ ಇದು ಮಗ ಬಂದಿದ್ದ, ಮಗ ಮತ್ತೆ ಸೊಸೆ. ಅವ್ರು ನಾಡಿದ ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದು ದೇವಸ್ಥಾನದ ಮೇಲೆ ಬಂದು, ನಾನು ಅಲ್ಲಿ ಇನ್ವಿಟೇಷನ್ ದೇವರಿಗೆ ಇಟ್ಟೆ, 2,500 ಕೊಟ್ಟರು. ಅದು ನಿಮ್ಗೆ ಇಮ್ಮಿಡಿಯೇಟ್ ಪ್ರೆಸಿಡೆಂಟ್ಗೆ ಕೊಟ್ಟು, ನಮ್ಗೆ ಇಲ್ಲ, ನಮ್ಗೆ ಎಂತದಕ್ಕೆ?
ಹಾಗಾಗಿ ಬಂದ ಕೂಡಲೇ ಹೀಗೆ ಬರ್ತದೆ, ಹೀಗೆ ಕೊಡುವಂಥದ್ದು ದೇವರ ಸೇವೆಗೆ. ನಮ್ಗೆ ಇಟ್ಕೊಳ್ಳಿಕ್ಕಿಲ್ಲ. ನಮ್ಗೆ ಎಂತ ಉಂಟು ಖರ್ಚು? ಏನು ಖರ್ಚಿಲ್ಲ. ಹಾಕ್ಲಿಕ್ಕೆ ಬಟ್ಟೆ ಉಂಟು, ತಿನ್ಲಿಕ್ಕೆ ಪ್ರಸಾದ ಕೊಡ್ತಾರೆ, ಮತ್ತೆ ಎಂತ ಖರ್ಚು? ಏನು ಖರ್ಚಿಲ್ಲ. ಹಾಗಾಗಿ ಬಂದ ಕೂಡಲೇ ಅದನ್ನು ಇಮಿಡಿಯೇಟ್ ಭಗವಂತನ ಸೇವೆಗೆ ಹೋಗ್ಬೇಕಾಗ್ತದೆ. ಅದು ಸರಿಯಾದ ಪ್ರೊಸೆಸ್. ಹೀಗೆ ಬರ್ತದೆ, ಹೀಗೆ ಹೋಗುವಂಥದ್ದು, ಹೀಗೆ ಬರ್ತದೆ, ಹೀಗೆ ಹೋಗುವಂಥದ್ದು. ನೆಕ್ಸ್ಟ್ ಒಂದು ನಿಮಿಷ. ಗೌರಿ ಪ್ರಿಯಾ ಸುಸೇವಿನಿ ದೇವಿದಾಸ್. ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಪ್ರಭುಜಿ. ದದಾತಿ ತತ್ವದಂತೆ ಮುಂದುವರಿದ ಭಕ್ತನು ಕನಿಷ್ಠ ಪಕ್ಷ ತನ್ನ ಆದಾಯದ 50% ಭಾಗವನ್ನ ಭಗವತ್ ಸೇವೆಗೂ ಭಗವದ್ ಭಕ್ತರಿಗೂ ಖರ್ಚು ಮಾಡಬೇಕು. ಶ್ರೀಲರೂಪ ಗೋಸ್ವಾಮಿಯವರು ತಮ್ಮ ಬದುಕಿನ ಇಂತಹ ಆದರ್ಶವನ್ನ ನಮಗೆ ಹಾಕಿಕೊಟ್ಟಿದ್ದಾರೆ. ಈ ಉದಾಹರಣೆಯನ್ನ ಎಲ್ಲಾ ಭಕ್ತರು ಅನುಸರಿಸಬೇಕು. ಒಬ್ಬರ ಆದಾಯ ಏನೇ ಇರಲಿ 50% ಕೃಷ್ಣನ ಮತ್ತು ಅವನ ಭಕ್ತರ ಪರವಾಗಿ ಖರ್ಚು ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ. ಈಗ ನಾನು ಹೇಳ್ತೇನೆ ನೋಡಿ, ನಾನೀಗ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ. ಹಾಗೆ ಈ ಪಾಯಿಂಟ್ ನನಗೆ ಹೇಳಲಿಕ್ಕೆ ರೈಟ್ ಉಂಟು. ಯಾಕೆಂದ್ರೆ ನಾನು ನನ್ನ 60% ಇಲ್ಲಿ ದೇವರಿಗೆ ಕೊಟ್ಟಿದ್ದೇನೆ, 60% ಕೊಟ್ಟಿದ್ದೇನೆ, ಮತ್ತೆ 40% ಮನೆಗೆ ಕೊಟ್ಟಿದ್ದೇನೆ. ನನಗೇನು ಇರಲಿಲ್ಲ. ಎಲ್ಲಿ ಹೇಳುವಂಥದ್ದು ರೂಪ ಗೋಸ್ವಾಮಿ 50 ಭಗವಂತನಿಗೆ ಕೊಡಬೇಕು, 25 ನಾವು ಸೇಫ್ಟಿಗೆ ಇಡಬೇಕು, 25 ಮನೆಗೆ ಕೊಡಬೇಕು. ನಾನು 60% ನನ್ನ ಬಿಡುವಾಗ 60% ಭಗವಂತನಿಗೆ ಕೊಟ್ಟಿದ್ದೇನೆ, 40% ಮನೆಗೆ ಕೊಟ್ಟಿದ್ದೇನೆ. ಹಾಗೆ ನಾವು ಇದನ್ನು ಫಾಲೋ ಮಾಡಬೇಕು. ಈಗ ನಾನು ಫಾಲೋ ಮಾಡಿದ ಕಾರಣ ನಾನು ಇದನ್ನು ಹೇಳ್ತಾ ಇದ್ದೇನೆ. ಧೈರ್ಯದಲ್ಲಿ ನಾನು ಹೇಳ್ಬೋದು, ಯಾರು ನನಗೆ ಕ್ವಶನ್ ಮಾಡುವಾಗಿಲ್ಲ. ಅಂದ್ರೆ ನಾನು ಅದನ್ನು ಫಾಲೋ ಮಾಡಿದ್ದೇನೆ. ಹಾಗಾಗಿ ನಾವು ಪ್ರಭುಪಾದ ಅಂತ ಹೇಳುವುದು, ಭಕ್ತನು ಕನಿಷ್ಠ ಪಕ್ಷ ತನ್ನ ಆದಾಯದ 50% ಭಾಗವನ್ನು 50% ಭಗವತ್ ಸೇವೆ ಕೊಡ್ಬೇಕಂದ್ರೆ ಭಗವತ್ ಭಕ್ತರಿಗೆ ನಾವು ಮಾಡ್ಬೇಕು. ಈಗ ನಮ್ಗೆ ಎಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಅದು ನಾವು ಮಾಡ್ಬೇಕು. ಏಕೆಂದ್ರೆ ನೋಡಿ, ಕೊಡುವಂಥದಕ್ಕೆ ಭಗವಂತ ನಿಮ್ಗೆ ರಿಯಲೈಸೇಷನ್ ಕೊಡ್ಬೇಕು, ಇಲ್ಲದ್ರೆ ಆಗುದಿಲ್ಲ ಕೊಡ್ಲಿಕ್ಕೆ. ಕೊಡುವಂಥದ್ದು ಲಾಸ್ಟ್ ಅಂತೆ. ನಾವು ಬೇರೆ ಯಾವುದು ಕೂಡ ಮಾಡ್ತೇವೆ, ಕೊಡ್ಲಿಕ್ಕೆ ಆಗುದಿಲ್ಲ. ಕೊಡುವಂಥದ್ದಕ್ಕೆ ನಮ್ಗೆ ಉನ್ನತ ಮಟ್ಟದ ರಿಯಲೈಸೇಷನ್ ಇದ್ದು ಕೊಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ. ಅದಕ್ಕೆ ಪ್ರಪೋಸ್ ಹೇಳುವಂಥದ್ದು, ಅಟ್ಲೀಸ್ಟ್ ಯು ಸ್ಟಾರ್ಟ್ ಸಮಥಿಂಗ್. 1%, 2%, 3%, 4%, ಈ ರೀತಿ ನಾವು ಜಾಸ್ತಿ ಮಾಡಿ ನಾವು ಫೈನಲಿ ಅಂತ ಅಂದ್ರೆ ಸಾಯುವಾಗ ನಮಗೆ ಯಾವುದ್ರಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು. ಇದು ಕ್ರಮ. ಸಾಯುವಾಗ ಇಲ್ಲದ್ರೆ ನಮ್ಗೆ ಅದ್ರಲ್ಲಿ ಅಟ್ಯಾಚ್ಮೆಂಟ್ ಇದ್ರೆ ಅಲ್ಲೇ ಹೋಗ್ತೇವೆ ನಾವು. ಯಾಕಂದ್ರೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಇದು ಅರ್ಥ ಆಗ್ತದ? ಅದೇ ಕಷ್ಟ ಅಲ್ಲ ಇದು ಮಾಡ್ಲಿಕ್ಕೆ. ಭಗವಂತನ ಕೊಡ್ಲಿಕ್ಕೆ ಸುಲಭವ? 1% ಕೊಡ್ಲಿಕ್ಕೆ ಆಗ್ತದ ನಮ್ಗೆ, ನಮ್ಮ ಇನ್ಕಮ್ ಇದು. ಹರೇ ಕೃಷ್ಣ ಎಂತ ಹೇಳ್ತೀವಿ? ಮನಸ್ಸಿದ್ರೆ 1% ಕೊಡ್ಬೋದು ಪ್ರಭುಜಿ, ಯಾರು ಮನಸ್ಸೇ ಮಾಡಲ್ಲ, ಅದು ಮುಖ್ಯ. ಮನಸ್ಸು ಬರ್ತದ ನಮ್ಗೆ ಕೊಡ್ಲಿಕ್ಕೆ? 1% ಬರುತ್ತೆ ಪ್ರಭುಜಿ. ಎಲ್ಲಿ ಬರ್ತದೆ? ಎಲ್ಲಿ ಬರುವುದಿಲ್ಲ, ಕಷ್ಟ. ಭಗವಂತನಿಗೆ ಕೊಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ತುಂಬಾ ಕಷ್ಟ. ನೋಡಿ, ಇದನ್ನ ನಾವು ಮಾಡ್ಬೇಕು. ಈಗ ನಾನೊಂದು ಲಾಸ್ಟ್ ಯಾವಾಗ 2021 ಮಾಯ ಪರಿಕ್ರಮ ಹೋಗುವಾಗ ನಾನು ಬೇಗ ಹೋಗಿದ್ದೆ ಅರೇಂಜ್ಮೆಂಟ್ಗೆ. ಹಾಗೆ ನಾನು ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ನಾನು ಟ್ರೈನಿಗೆ ಹೋಗುವಾಗ ಒಬ್ಬ ನನಗೆ ಒಂದು ಹುಡುಗ ಸಿಕ್ಕಿದ. ಆ ಹುಡುಗ ಪುಣೆಯಲ್ಲಿ ಕಲ್ತಾ ಇರುವಾಗ, ಪುಣೆಯಲ್ಲಿ ಅಲ್ಲ, ಕೋಲ್ಕತ್ತಾದಲ್ಲಿ ಕರೆಯುವಾಗ ಇಸ್ಕಾನ್ ಅಲ್ಲಿ ಬೇಸಲ್ಲಿ ಇದ್ದಂತೆ. ಹಾಗೆ ಅವ್ರಿಗೆ ಆಪ್ಷನ್ ಎಂತಂದ್ರೆ, ನೀನು ಬ್ರಹ್ಮಚಾರಿಯಾಗಿ ಸೇರ್ಬೇಕು, ಇಲ್ಲದ್ರೆ ಕೆಲಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಹೋದ್ರೆ ನಿನ್ನ ಇನ್ಕಮ್ ಇದು 15% ಈ ಬೇಸ್ ಅಂದ್ರೆ ಹಾಸ್ಟೆಲ್. ಈಗ ಅವ ಹಾಸ್ಟೆಲ್ ಇದ್ದ, ಅಂತದ್ದು ಹಾಸ್ಟೆಲ್ ಉಂಟು, ಅದಕ್ಕೆ ನೀನು 15% ಕೊಡ್ಬೇಕು. ಮತ್ತೆ ಅವನಿಗೆ ದೊಡ್ಡ ಕೆಲಸ ಸಿಕ್ಕಿದೆ, ಅವ ಹೈದರಾಬಾದಲ್ಲಿ ಕೆಲಸ, ತೆಲುಗು. ಅವ ಎಷ್ಟು 1.5 ಲಕ್ಷ ಏನು ಸಂಬಳ ಉಂಟು.
ಪ್ರತಿ ತಿಂಗಳು 22,000 ಅವ ಯಾವಾಗಿನ ಸಂಬಳ ಬಂತು ಕೊಡ್ತಾ ಇದ್ದಾನೆ ಬೇಸಿಗೆ. ಯಾಕೆಂದ್ರೆ 4 ವರ್ಷ ಇಂಜಿನಿಯರಿಂಗ್ ಮಾಡುವಾಗ ಆ ಬೇಸಲ್ಲಿ ಇದ್ದ. ಬೇಸಲ್ಲಿ ಅಂದ್ರೆ ಸ್ಟೇ ಇದು ಫ್ರೀ, ಪ್ರಸಾದದ್ದು ಫ್ರೀ, ಸ್ಟೇ ಇದು ಎಷ್ಟು ಕೊಡ್ಲಿಕ್ಕೆ 50% ಕೊಡ್ಲಿಕ್ಕೆ. ಈಗ ಸ್ಟೇ ಖರ್ಚು 3,000 ಆದ್ರೆ 1,500 ಕೊಡ್ಲಿಕ್ಕೆ, ಪ್ರಸಾದ ಫ್ರೀ. ಹಾಗೆ ಹೇಳ್ತಾನವ, ನಾನು 4 ವರ್ಷ ಕಲಿತಾ ಇರುವಾಗ ನಾನು ಸ್ಟೇದು 1,500 ಕೊಟ್ಟದ್ದು, ಮತ್ತೆ ಪ್ರಸಾದ ನನಗೆ ಫ್ರೀ. ಈಗ ನಾನು ಋಣ ತೀರಿಸ್ಬೇಕಲ್ಲ, ಅದಕ್ಕೆ 2 ವರ್ಷದಿಂದ ಕೊಡ್ತಾ ಇದ್ದಾನೆ 22,500, 1.5 ಲಕ್ಷ ಸಂಬಳ ಉಂಟು. ಅಟ್ಲೀಸ್ಟ್ 15% ಕೊಡ್ತಾ ಇದ್ದಾನಲ್ಲ. ಹಾಗಾಗಿ ಇಂಥದ್ದೆಲ್ಲ. ಈಗ ನಾನು ಮೊನ್ನೆ ಇಲ್ಲಿ ಬೆಂಗಳೂರಲ್ಲಿ ಇದ್ದೆ. ಬೆಂಗಳೂರಲ್ಲಿ ಇವರನ್ನು ಮೀಟ್ ಆಗ್ಲಿಕ್ಕೆ ಹೋದೆ, ಯಾರನ್ನು, ನಮ್ಮ ಸ್ಪೀಕರ್ ಯುಟಿ ಖಾದರ್. ಹಾಗೆ ಅವರನ್ನು ಮೀಟ್ ಆಗಿ ಹೋಗುವಾಗ ಅಲ್ಲಿ ನಮ್ಮನ್ನು ಕೂರಿಸಿದ್ರು. ಹಾಗೆ ಅಲ್ಲಿ ತುಂಬಾ ಈ ಮುಸ್ಲಿಂ ಬಾಂಧವರಿದ್ರು. ಹಾಗೆ ಅವರು ಇರುವಂಥದ್ದು, ನಾವು ನಮ್ಮ ಇನ್ಕಮ್ ಇದು 15% ನಾವು ಇದಕ್ಕೆ ಯಾವುದಕ್ಕೆ ಮಾಸ್ಕಿಗೆ ಅದು ಇಡ್ಲೇಬೇಕಂತವ್ರಿಗೆ. ಎಂತದೇ ಆಗಲಿ ಅದು ಇಡ್ಲೇಬೇಕು 15%. ಅದನ್ನು ಮುಟ್ಲಿಕ್ಕಿಲ್ಲ, ಖರ್ಚು ಮಾಡ್ಲಿಕ್ಕಿಲ್ಲ. ಅದು ದೇವರಿಗೆ, ಅಲ್ಲನಿಗೆ ನಾವು ಮಾಸ್ಕ್ ಕೊಡ್ತೇವೆ. ಎಷ್ಟೇ ನಮ್ಗೆ ಇನ್ಕಮ್ ಆಗ್ಲಿ, ಅದು ನಮ್ಮ ತಮ್ಮರು ಅಟ್ಲೀಸ್ಟ್ ಫಾಲೋ ಮಾಡ್ತಾ ಇದ್ದಾರಲ್ಲ. ನಾವಿಲ್ಲಿ ಶಾಸ್ತ್ರದಲ್ಲಿ ಉಂಟು 50%, ನಾವು ಎಷ್ಟು ಮಾಡ್ತೇವೆ? ಮಾಡುವುದೇ ಇಲ್ಲ. ನಾವು ಹೇಳುವಂತ ನಾವು ಭಕ್ತರ ಅಂತ, ಎಂತ ಭಕ್ತರು. ಹಾಗಾಗಿ ಈಗ ಗೊತ್ತುಂಟು ನಮ್ಗೆ ಈ 50 ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಸ್ವಲ್ಪ ಆದ್ರೂ ಸ್ಟಾರ್ಟ್ ಮಾಡ್ಬೇಕು. ವಿ ಶುಡ್ ಬಿಗಿನ್. ಯಾಕಂದ್ರೆ ಹನಿ ಹನಿ ಸೇರಿದ್ರೆ ಹಳ್ಳ. ಗ್ರಾಜುವಲಿ ಅದನ್ನು ಜಾಸ್ತಿ ಜಾಸ್ತಿ ಮಾಡ್ತಾ ಬರ್ಬೋದು. ಅದು ಸಾಯೋ ಮೊದಲು ಅಟ್ಲೀಸ್ಟ್ 50%ಗೆ ಬರ್ಬೇಕು. ನೋಡಿ, ಇದೆಲ್ಲ ಪ್ರಾಕ್ಟಿಕಲ್. ಈಗ ನಾನು ಕೂಡ ಎಂತ ಅಂದ್ರೆ, ನಾನು ಜಾಬಲ್ಲಿ ಇರುವಾಗ ನಾನು ಕೊಡ್ತಾ ಇದ್ದೆ, ಅಂದ್ರೆ 50% ಕೊಡ್ತಾ ಇರ್ಲಿಲ್ಲ. ನಾನೊಂದು 15%, 20% ಆ ರೀತಿ ಕೊಡ್ತಾ ಇದ್ದೆ. ಅದನ್ನು ಜಾಸ್ತಿ ಮಾಡಿ ಜಾಸ್ತಿ ಬಿಡುವಾಗ ನಮ್ಗೆ ಈ ರೀತಿ ಕೊಡ್ಲಿಕ್ಕೆ ಆಯ್ತು. ಯಾವಾಗ ನಾನು ಕೊಡ್ತಾ ಇದ್ದೆ, ಯಾವಾಗ ನಾನು 15ಗೆ ಜಾಬ್ ಬಿಟ್ಟದ್ದು 2015. ಹಾಗಾಗಿ ನಾನು ಕೊಡ್ತಾ ಇದ್ದದ್ದು ನನಗೆ ಕೊಡ್ಲಿಕ್ಕೆ ಆಯ್ತು, ಇಲ್ಲದ್ರೆ ಕೊಡ್ಲಿಕ್ಕೆ ಆಗುದು. ಸೊ ವಿ ಶುಡ್ ಸ್ಟಾರ್ಟ್. ನಾವು ಸ್ಟಾರ್ಟ್ ಮಾಡ್ಬೇಕು. ಯಾಕೆಂದ್ರೆ ಭಗವಂತನಿಗೆ ಕೊಟ್ರೆ ನೀವು ಎಂತ ಕೊಡ್ತೀರಿ ಅದರ 1000 ಪಟ್ಟು ಜಾಸ್ತಿ ನಿಮ್ಗೆ ಬರ್ತದೆ ಅಂತ. ಈಗ ಎಂತಂದ್ರೆ ನೋಡಿ, ಎಲ್ಲರೂ ಈಗ ನಾನು ನಿಮ್ಗೆ ಈ ಪಾಯಿಂಟ್ ಹೇಳಿದ್ದೇನೆ, ಪ್ರಭುಜಿ ಹೇಳಿದ್ದಾರೆ ಈಗ ಭಗವಂತನಿಗೆ ಸ್ವಲ್ಪ ಕೊಟ್ರೆ 1000 ಬರ್ತದೆ, ಹಾಗೆ ಕೊಡುವ. ಈ ರೀತಿ ತಲೆಯಲ್ಲಿ ಇಟ್ಟು ಕೊಡ್ಬೇಡಿ ಅಪ್ಪ. ಅದರಲ್ಲಿ ನನಗೆ ಎಷ್ಟು ಸಿಗ್ಬೇಕಂತ ಆ ರೀತಿ ತಲೆಯಲ್ಲಿ ಇಟ್ಟು ಕೊಡ್ಬೇಡಿ. ಆದ್ರೆ ಕ್ಯಾಲ್ಕುಲೇಷನ್, ಇದು ನನ್ನ ಕೂಡ ಅನುಭವ. ಭಗವಂತ ನಾವು ಎಷ್ಟು ಕೊಡ್ತೇವೆ ನಮ್ಗೆ ಜಾಸ್ತಿ ಸಿಗ್ತದೆ. ಯಾಕಂದ್ರೆ ಎಲ್ಲವೂ ಅವನದೇ, ಅವ ಜಾಸ್ತಿ ಕೊಡ್ತಾನೆ. ಓಕೆ, ಖರ್ಚು ಮಾಡಬೇಕು. ಶ್ರೀ ರೂಪ ಗೋಸ್ವಾಮಿ ಅವರು ತಮ್ಮ ಬದುಕಿನ ಇಂಥ ಆದರ್ಶ ನಮಗೆ ರೂಪ ಗೋಸ್ವಾಮಿ ಮಾಡಿದ್ದಾರೆ. 50% ಭಗವದ್ ಭಕ್ತರಿಗೆ ಕೊಟ್ಟರು, ಅಂದ್ರೆ ಕೃಷ್ಣ ಭಕ್ತಿ ರಿಲೇಟೆಡ್. 25% ಫ್ಯಾಮಿಲಿ ಕೊಟ್ಟರು, 25% ಸೇಫ್ಟಿಗೆ ಇಟ್ಟಿದ್ರು. ಅದನ್ನು ಮತ್ತೆ ಅವರ ಅಣ್ಣ ಸನಾತನ ಜೈಲಲ್ಲಿ ಇರುವಾಗ ಅದನ್ನು ಯೂಸ್ ಮಾಡಿದ್ರು. ಹಾಗಾಗಿ ರೂಪ ಗೋಸ್ವಾಮಿ ಅದನ್ನು ಫಾಲೋ ಮಾಡಿದ್ದಾರೆ. ನಾವು ಕೂಡ ಅದನ್ನು ಅನುಸರಿಸಬೇಕಂತ ಪ್ರಭುಪಾದ ಹೇಳ್ತಾರೆ. ನೋಡಿ, ಈ ಉದಾಹರಣೆಯನ್ನು ಎಲ್ಲಾ ಭಕ್ತ ಅನುಸರಿಸಬೇಕು. ಈಗ ನೀವು ಪ್ರಭುಪಾದ ನಿಮ್ಗೆ ಇಷ್ಟ ಆದ್ರೆ ನಾವು ಅನುಸರಿಸಬೇಕು. ನಮ್ಮ ಪ್ರಭುಪಾದ ಮಾತಿಗೆ ನಿಮ್ಗೆ ಬೆಲೆ ಅಂತ ಹೇಳುವಂಥದ್ದು. ಪ್ರಭುಪಾದ ಹಾಗೆ ತುಂಬಾ ಹೇಳಿದ್ದಾರೆ. ನಾವು ಕೆಲವೊಮ್ಮೆ ಸೀರಿಯಸ್ ಆಗ್ಬೇಕು. ಎಸ್ ಪ್ರಭುಪಾದ ಹೇಳಿದ್ದಾರೆ, ಕೊಡ್ಬೇಕು, ಸ್ವಲ್ಪ ಅದು ಸ್ಟಾರ್ಟ್ ಮಾಡ್ತೇವೆ. ಅದ ಏನೇ 50% ಕೃಷ್ಣನ್ ಮತ್ತು ಅವನ ಭಕ್ತರ ಪರವಾಗಿ ಖರ್ಚು ಮಾಡಲೇಬೇಕು. ಓಕೆ, ಎಸ್. ಶ್ರೀ ಉಪದೇಶಾಮೃತ ಶ್ರೀ ಭಕ್ತಿವಿನೋದ ಠಾಕೂರರ ಅವಲೋಕನ, ಅಧ್ಯಾಯ 1 ಮಧ್ಯಮಾಧಿಕಾರಿ ಲಕ್ಷಣಗಳು, ಅಧ್ಯಾಯ 2 ಮಧ್ಯಮಾಧಿಕಾರಿಯ ಬಾಹ್ಯ ಭಕ್ತಿ ಆಚರಣೆಗಳು, ಅಧ್ಯಾಯ 5ರಿಂದ 8 ಮಧ್ಯಮಾಧಿಕಾರಿಯ ಅಂತರಿಕ್ಷ ದೃಷ್ಟಿ, ಅಧ್ಯಾಯ 9ರಿಂದ 11 ಪೂಜಾ ಸ್ಥಳ ಕ್ರಮ. ಯಾರಿಗೆ ಓದ್ಲಿಕ್ಕೆ? ಈಗ ಭವಾನಿ ರಂಗಸ್ವಾಮಿಯ ಹರೇ ಕೃಷ್ಣ ಓದಿ. ಎಂತಾಯ್ತಪ್ಪ ಭವಾನಿ ರಂಗಸ್ವಾಮಿ? ಹರೇ ಕೃಷ್ಣ ಗುರುಜಿ. ತೀರ್ಮಾನ ಇಷ್ಟೇ: ನಾವು ಸದಾ ಭಕ್ತರ ಸಹವಾಸ ಮಾಡಬೇಕು ಮತ್ತು ಭಕ್ತಿ ಸಂಬಂಧವಾದ ನಿಯಂತ್ರಕ ತತ್ವಗಳನ್ನು ಪಾಲಿಸಬೇಕು. ಆಚಾರ್ಯರು ನಡೆದ ದಾರಿಯಲ್ಲಿ ಸಾಗಬೇಕು.
ಗುರುವಿನ ಆಜ್ಞೆಯನ್ನು ಶಿರಸಾಹ ವಹಿಸಿ ಪಾಲಿಸಬೇಕು. ಈ ರೀತಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ಸುಪ್ತ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯ. ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು ಗುರುಜಿ. ಧನ್ಯವಾದ. ಓಕೆ, ಹಾಗಾಗಿ ನಾವು ಭಕ್ತರ ಸಂಘದಲ್ಲಿದ್ದರೆ ಇದೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿಗೆ ಬರುವಂಥದ್ದು ಮಾಡ್ಲಿಕ್ಕೆ ಭಕ್ತಿ ರಿಲೇಟೆಡ್ ನಮ್ಗೆ ಈಗ ಈಗ ಗುರು ಮಹಾರಾಜ್ ನಮ್ಮ ಪ್ರೆಸಿಡೆಂಟ್ಗೆ ಹೇಳಿದ್ದಾರೆ, ಯು ಬಿಲ್ಡ್ ದಿಸ್ ಟೆಂಪಲ್. ಈಗ ನಾವು ಸ್ವಲ್ಪ ಇದನ್ನು ಸ್ಟಾರ್ಟ್ ಮಾಡಿದ್ವಿ, ಈಗ ನಾವೆಲ್ಲ ಸಹಾಯ ಮಾಡ್ತಾ ಇದ್ದೇವೆ ಅವರಿಗೆ. ಹಾಗಾಗಿ ಅದು ಬರ್ಬೇಕಲ್ಲ ಮನಸ್ಸಿಂದ, ಮಾಡಬೇಕು, ಸಹಾಯ ಮಾಡಬೇಕು. ಇಲ್ಲದು ಬರುವುದಿಲ್ಲ. ಭಕ್ತರ ಸಂಘದಲ್ಲಿದ್ರೆ ಬರ್ತದೆ, ಎಲ್ಲದೂ ಬರುವುದಿಲ್ಲ. ಮನಸ್ಸು ನೋಡಿ, ಈ ಭಗವಂತನ ರಿಲೇಟ್ ಮಾಡ್ಲಿಕ್ಕೆ ಮನಸ್ಸು ತುಂಬಾ ಕಷ್ಟ. ಉಳಿದದಕ್ಕೆಲ್ಲ ದಪ್ಪ ಬರ್ತದೆ ಮನಸ್ಸು, ನೀವು ಬೇಕಿದ್ರೆ ನೋಡ್ಬೋದು. ಈಗ ಸಪೋಸ್ ಈಗ ನಿಮ್ಗೆ ಎಲ್ಲಿಗೆ ಹೋಗ್ಲಿಕ್ಕೆ ಇಚ್ಛೆ ಉಂಟು? ಅಂಡಮಾನ್ ಮತ್ತೆ ನಿಕೋಬಾರಿಗೆ ನಿಮ್ಗೆ ಈಗ ಹೋಗ್ಲಿಕ್ಕೆ ಇಚ್ಛೆ ಉಂಟು ನಿಮ್ಗೆ. ಅದಕ್ಕೆ ಫ್ಲೈಟಿಗೆ ಅದೆಲ್ಲ ಖರ್ಚು ಉಂಟು. ಈಗ ನೀವು ಹೋಗ್ತೀರಾ ಇಲ್ವಾ? ನಿಮ್ಮ ಹತ್ರ ಅಷ್ಟು ಹಣ ಉಂಟು ಹೋಗುವಂಥದ್ದು, ಹೋಗ್ತೀರಾ ಇಲ್ವಾ? ಇಚ್ಛೆ ಬಂತು, ಹೋಗ್ತೀವಿ ಪ್ರಭುಜಿ. ಯಾಕೆ ಹೋಗ್ತೀರಿ? ಆ ಜಾಗವನ್ನ ನೋಡ್ಲಿಕ್ಕೆ. ಜಾಗ ಅಲ್ಲ, ನಿಮ್ಮ ಮನಸ್ಸು ಹೇಳ್ತಾ ಉಂಟು ಅಲ್ಲಿ ಹೋಗ್ಲೇಬೇಕಂತ. ಮನಸ್ಸು ಬಿಡುವುದಿಲ್ಲ. ಮನಸ್ಸು ಎಂತಂದ್ರೆ ಈಗ 3 ದಿವಸ ಜಾಲಿ ಮಾಡುವ, ಬರ್ತದೆ ಇಲ್ವಾ ನಿಮ್ಗೆ ಯೋಚನೆ? ಬರುತ್ತೆ ಪ್ರಭುಜಿ. ಜಾಲಿ ಮಾಡ್ಬೇಕು. ಅದೇ ರೀತಿ ಭಗವಂತನಿಗೆ ಕೊಡ್ಲಿಕ್ಕೆ ಕೂಡ ಮನಸ್ಸು ಬೇಕಲ್ಲ. ಮನಸ್ಸು ಬರೋದಿಲ್ಲ, ಇದೇ ಸಮಸ್ಯೆ ಆಗುವಂಥದ್ದು. ಮನಸ್ಸು ಭಗವಂತನಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಒಮ್ಮೆ ಬಂದ್ರು ಕೂಡ ಸ್ವಲ್ಪ ಕೊಡುವಂತ, ಮತ್ತೆ ಅದು ನೆನಪೇ ಆಗುದಿಲ್ಲ. ಯಾವಾಗ ಬಂದದಂತೂ ಕೂಡ ಗೊತ್ತಾಗುದಿಲ್ಲ ನಮ್ಗೆ. ಕೆಲವೊಮ್ಮೆ ತಪ್ಪಿ ಕೆಲವೊಮ್ಮೆ ಬರ್ಬೋದಾ ಇಂಥ ಸಹಾಯ ಮಾಡ್ಬೇಕಂತ ದೇವಸ್ಥಾನ, ಮತ್ತೆ ಅದು ನಂಗೆ ಇದು ಯಾವಾಗ ಥಾಟ್ ಬಂದದಪ್ಪ ನಮ್ಗೆ ನೆನಪೇ ಆಗುದಿಲ್ಲ. ಈ ರೀತಿ ಆಗ್ತದೆ. ಯಾಕೆಂದ್ರೆ ಬೇಡದ ಥಾಟ್ ತುಂಬಾ ಬರ್ತದೆ. ಹಾಗೆ ನಾವೆಂತಂದ್ರೆ ಇಲ್ಲಿ ಹೇಳುವಂಥದ್ದು ಭಕ್ತನ ಸಹವಾಸ ಮಾಡಬೇಕು, ಸದಾ ಭಕ್ತರ ಸಹವಾಸ ಮಾಡಬೇಕು, ಮತ್ತೆ ಭಕ್ತಿ ಸಂಬಂಧವಾದ ನಿಯಂತ್ರಣ ತತ್ವವನ್ನು ಪಾಲಿಸಬೇಕು, ಮತ್ತೆ ಆಚಾರ್ಯ ನಡೆದ ದಾರಿಯಲ್ಲಿ ಪ್ರಭುಪಾದ ನಮಗೆ ದಾರಿ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ನಡೆಯಬೇಕು. ಮತ್ತೆ ಗುರುವಿನ ಆಜ್ಞೆ, ನಮ್ದು ಗುರು ಈ ಜಯಪ್ರತಾಪ್ ಸ್ವಾಮಿ ಮಹಾರಾಜ್ ಅವ್ರು ನಮ್ಗೆ ಆಜ್ಞೆ ಕೊಟ್ಟಿದ್ದಾರೆ, ನೀವು ಇದಕ್ಕೆ ಮಾಡಿ ಅಂತ. ಈಗ ಅವರ ಆಜ್ಞೆ ಪ್ರಕಾರ ನಾವು ಹೋಗುವಂಥದ್ದು ಗಲ್ಫ್ ಕಂಟ್ರಿಗೆ. ಈ ರೀತಿ ಮಾಡಿದರೆ ನಮ್ದ ಭಕ್ತಿ ಸೇವೆಯನ್ನು ಸೂಕ್ತ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸಿಕೊಳ್ಳಲು ಸಾಧ್ಯ. ಶ್ರೀಲ ಪ್ರಭುಪಾದ ಕಿ ಜೈ. ಇನ್ನೊಂದು ಚಾಪ್ಟರ್ ಮಾಡುವ. ಶ್ರೀ ಪ್ರಭುಪಾದ ಕಿ ಜೈ 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 ಜೈ. ಇನ್ನೊಂದು ಚಾಪ್ಟರ್ ಬ್ರೇಕ್ ಬೇಕಾ? 2 ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ. ಬ್ರೇಕ್ ಬೇಕಾ? 2 ನಿಮಿಷ. ಬೇಡ ಪ್ರಭುಜಿ, ಕಂಟಿನ್ಯೂ ಮಾಡೋದಲ್ಲ? ಓಕೆ, ಕಂಟಿನ್ಯೂ ಮಾಡಿ ಪ್ರಭು. 12 ಗಂಟೆ ಮುಗೀತದೆ, ಫಾಸ್ಟ್ ಮಾಡ್ತೇನೆ. ಈ ಚಾಪ್ಟರ್ ಸ್ವಲ್ಪ ಜಾಸ್ತಿ ಇತ್ತು, ಅದು ಸ್ವಲ್ಪ ಜಾಸ್ತಿ ಆಯ್ತು. ಓಕೆ, ಈಗ ಚಾಪ್ಟರ್ 4, ಲೆಸನ್ 4. ಓಕೆ, ಚಾಪ್ಟರ್ 5 to 6. प्रभुपाद की जय 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 जय. ಉಪದೇಶಾಮೃತ, ದಿ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್. ಈಗ ನಾವು ಮಾಡಿದಂಥ 3ರ ವಿಮರ್ಶೆ, ಭಕ್ತಾದಿಗಳ ನಡುವೆ ನಮ್ಮ ಷಡ್ವಿಧ ಪ್ರೀತಿ ಲಕ್ಷಣ ಅನುಭವವನ್ನು ಪ್ರತಿಬಿಂಬಿಸಿದ್ದೆ ಮತ್ತು ಅವುಗಳನ್ನು ಅನ್ವಯಿಸುವಲ್ಲಿ ಎದುರಿಸಿರುವ ಸವಾಲುಗಳನ್ನು ನಿವಾರಿಸುವ ಕುರಿತು ಚರ್ಚಿಸಲಾಗಿದೆ. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಶ್ಲೋಕದ ಪ್ರಸ್ತುತತೆ, ಕೊಡುಗೆಗಳನ್ನು ಬಳಸಿಕೊಳ್ಳಲು ಅಗತ್ಯವಿರುವ ಅರ್ಹತೆಗಳು, ಒಬ್ಬರ ಆದಾಯದಲ್ಲಿ ಕನಿಷ್ಠ 50% ಭಗವಂತನ ಸೇವೆಗೆ ಖರ್ಚು ಮಾಡುವುದು, ಇದೆಲ್ಲ ಆಯಿತು. ಪಾಠ 4, ಅಧ್ಯಾಯ 5 ರಿಂದ 6, ಭಕ್ತರಲ್ಲಿ ನಮ್ಮ ನಡತೆ. ಓಕೆ,
ನೋಡಿ, ಈಗ ನಾನು ನಿಮ್ಗೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಮಾತಾಜಿ ಇದ್ದಾರೆ, ಮಾತಾಜಿ ಹೆಸರು ಹೇಳುವುದಿಲ್ಲ. ಅವರು ಕಳೆದ ಯಾವಾಗ ಜನವರಿ 2022 ಈಗ ಆಲ್ಮೋಸ್ಟ್ 2 ವರ್ಷ ಆಯಿತು. 2 ವರ್ಷದಲ್ಲಿ ನನ್ನ ಲೆಕ್ಕದಲ್ಲಿ ಅವರು ಎಷ್ಟು ಕೊಟ್ಟರು? ಆಲ್ಮೋಸ್ಟ್ ಒಂದು 40,000 ಕೊಟ್ಟರೆ, 40,000 ಜಾಸ್ತಿ ಕೊಟ್ಟರು, 50,000 ಕೊಟ್ಟರು. ಈಗ ನಾನು ನಿಮ್ಗೆ ಹೇಳ್ತೇನೆ, 50,000 ಅವ್ರು ಕೊಟ್ಟರು ಅಂದರೆ ಜನವರಿಯಲ್ಲಿ 10 ಕೊಟ್ಟರು, ಮತ್ತೆ ಜುಲೈಯಲ್ಲಿ ವಾಪಸ್ 10 ಕೊಟ್ಟರು, ಮತ್ತೆ ನಡುವೆ 5, 10 ಆ ರೀತಿ ಕೊಟ್ಟಿದ್ದಾರೆ. ಈಗ ನಾನು ಇದನ್ನು ಪ್ರೆಸಿಡೆಂಟ್ ಅದು ಹೇಳಿದೆ. ಈಗ ವಿಷಯ ಅಂತ ಅಂದ್ರೆ, ಮಾತಾಜಿಗೆ 2 ಹೆಣ್ಣು ಮಕ್ಕಳು, ಗಂಡನಿಗೆ 20,000 ಸ್ಯಾಲರಿ, ಮನೆಯದು ರೆಂಟ್ ಬಾಡಿಗೆ ಮನೆ 12,000, ಮತ್ತೆ ಮಕ್ಕಳ ಎಜುಕೇಶನ್ಗೆ ಒಂದು 4,000 ಹೋಗ್ತದಂತೆ ಹಸ್ಬೆಂಡ್ ಇದೆ, ಮತ್ತೆ ಮನೆಯದೆಲ್ಲ ಎಕ್ಸ್ಪೆನ್ಸಿಗೆ 7,000 ಬೇಕು. ಅಂದ್ರೆ ಕರೆಂಟ್ ಬಿಲ್, ಲೈಟ್ ಬಿಲ್ ಮತ್ತೆ ಎಲ್ಲ ಮನೆಯದು 7,000. ಹಾಗಾಗಿ 12,000 ರೆಂಟ್ ಮನೆಗೆ, 4,000 ಅಂತ ಹೇಳುವಂಥದ್ದು ಅವ್ರದ್ದು ಆಚೆ ಈಚೆದ ಎಕ್ಸ್ಪೆನ್ಸ್, ಮತ್ತೆ 4,000 ಪ್ಲಸ್ ಎಜುಕೇಶನ್ ಎಕ್ಸ್ಪೆನ್ಸ್. ಎಜುಕೇಶನ್ಗೆ ಎಷ್ಟು ಹೇಳಿದ್ರಪ್ಪ? 10 ಓಕೆ. ಓವರ್ ಆಲ್ ಇದಕ್ಕೆ ಅವರೊಂದು 3,000 ಕೊಡ್ತಾರೆ, 7,000 ಅವ್ರದ್ದು ಉಳಿಯುವಂಥದ್ದು. ಇವರು ಈ ಮಾತಾಜಿ 10,000 ದುಡಿತಾ ಇದ್ದಾರೆ. ನನ್ಗೆ ಗೊತ್ತಿರಲಿಲ್ಲ, ನಾನು ಕೇಳಿದೆ ಮಾತಾಜಿ ಫ್ಯಾಮಿಲಿ ಕೇಳಿದೆ ಕಳಿಸುವಾಗ. ಫಸ್ಟ್ ಟೈಮ್ ಕೇಳಲಿಲ್ಲ, ಸೆಕೆಂಡ್ ಟೈಮ್ 10,000 ಕಳಿಸುವಾಗ ಕೇಳಿದೆ. ಈ ರೀತಿ ಹೇಳಿದ್ರು. ಆ 7,000 ಸೇವಿಂಗ್ಸ್ ಅಲ್ಲಿ ಈಗ 7 ಅಂದ್ರೆ 10,000 ಅಲ್ಲಿ 7,000 ಓಕೆ, 7,000 3,000 ಖರ್ಚಾಗ್ತದೆ ಅವ್ರದ್ದು ಇನ್ಕಮ್. 7,000 ಇಂಟು 6, 7,000 ಇಂಟು 6 ಅಂದ್ರೆ 42. Yes, 42,000. 6 10,000. ಎಸ್ 10,000 ಕೊಡ್ತಾ ಇದ್ದಾರೆ. ನಾ ಹೇಳಿದ್ರೆ ನಿಮ್ಗೆ 2 ಹೆಣ್ಣು ಮಕ್ಕಳು ಇದ್ದಾರೆ, ಅವ್ರ ಖರ್ಚು ಇಲ್ಲ, ಅವ್ರು ಭಗವಂತ ಕೊಡ್ತಾನೆ. ಈಗ ಕೂಡ ಮೊನ್ನೆ ಕೂಡ ಕಳಿಸ್ತಾರೆ, ಅಂದ್ರೆ 5,000 10,000 ಈ ರೀತಿ ಕಳಿಸ್ತಾರೆ. ಹಾಗಾಗಿ ಮನಸ್ಸಿದ್ದಲ್ಲಿ ಮಾರ್ಗ. ಇದು ನನಗೆ ಎಕ್ಸಾಂಪಲ್ ಹೇಳಿದ್ರು. ಈ ರೀತಿ ತುಂಬಾ ಮಂದಿ ಮಾಡೋರಿದ್ದಾರೆ, ಆದ್ರೆ ಇದು ಎಕ್ಸಾಂಪಲ್ ನಮಗೆ ಹೇಳ್ಬೋದು. ಈಗ ನಮ್ಗೆ ಗೊತ್ತಿರ್ಲಿಲ್ಲ ಫಸ್ಟಿಗೆ, ತುಂಬಾ ಕಷ್ಟದಲ್ಲಿದ್ದಾರೆ, ಆದ್ರೂ ಕೂಡ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಆ ಮನಸ್ಸು ಬೇಕು. ಮನಸ್ಸಿದ್ದಲ್ಲಿ ಆಗ್ತದೆ, ಮನಸ್ಸಿಲ್ಲದಲ್ಲಿ ಮಾಡ್ಲಿಕ್ಕೆ ಆಗೋದು. ಎಸ್, ಇದು ಆಗ ನಾನು ಹೇಳಬೇಕಿದ್ದು, ಈಗ ನನಗೆ ಈ ಎಕ್ಸಾಂಪಲ್ ಫ್ಲಾಶ್ ಆಯಿತು, ಅದಕ್ಕೆ ನಾನು ಹೇಳುವಂಥದ್ದು. ಪಾಠ 4 ಅಧ್ಯಾಯ 5ರಿಂದ 6 ಭಕ್ತರಲ್ಲಿ ನಮ್ಮ ನಡತೆ. ಓಕೆ, ಯಾರು ಓದಿರಿ? ವಿನೋದ್ ಅಂಡ್ ಶ್ರೀದೇವಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಉಪದೇಶಾಮೃತ ಅಧ್ಯಾಯ 5. ಕೃಷ್ಣೇತಿ ಯಸ್ಸ ಗೀರಿತಂ ಮನಸಾದ್ರಿಯೇತ ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜತಂ ಈಶಮ್ಯ ಶುಶ್ರೂಷೆಯ ಭಜನ ವಿಘ್ನಂ ಅನನ್ಯಂ ಅನ್ಯ ನಿಂದಾನಿ ಶೂನ್ಯ ಹೃದಯಂ ಈಪ್ ಸತಸಂಗ ಲಬ್ಧ್ಯ. ಒಂದು ನಿಮಿಷ. ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವ ಭಕ್ತನನ್ನು ಮನಸ ಗೌರವಿಸಬೇಕು. ಆಧ್ಯಾತ್ಮಿಕ ದೀಕ್ಷೆ ಪಡೆದು ವಿಗ್ರಹಾರಾಧನೆ ಮಾಡುವ ಭಕ್ತನಿಗೆ ನಮ್ರ ನಮನಗಳನ್ನು ಸಲ್ಲಿಸಬೇಕು. ಅಚಲ ಭಕ್ತಿ ಸೇವೆಯಲ್ಲಿ ಮುಂದುವರೆದು ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಶುದ್ಧ ಭಕ್ತರ ಸಹವಾಸ ಮಾಡಿ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ. ಹಾಗಾಗಿ ಯಾರು ಜಪ ಮಾಡ್ತಾ ಇದ್ದಾರೆ ಅವರನ್ನು ಗೌರವಿಸಬೇಕು. ಮತ್ತೆ ಯಾರಿಗೆ ದೀಕ್ಷಾಗಿ ಅವರು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ನಮನ ಸಲ್ಲಿಸಬೇಕು. ಮತ್ತೆ ಶುದ್ಧ ಭಕ್ತರು ಲಾಸ್ಟ್ ಇದೆ, ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಹಾಗೆ ಉತ್ತಮ ಅಧಿಕಾರಿಯನ್ನು ಅವರ ಸಹವಾಸ ಮಾಡ್ಬೇಕಂತ, ಸಹವಾಸ ಮಾಡಿ ಅವರ ಸೇವೆ ಮಾಡಬೇಕು. ಎಸ್, ನೆಕ್ಸ್ಟ್ ಸರಿ ಕಮಲ ಓದಿ. ಹರೇ ಕೃಷ್ಣ.
ಕಳೆದ ಶ್ಲೋಕದಲ್ಲಿ ಹೇಳಿದ 6 ಬಗೆಯ ಪ್ರೀತಿ ವಿನಿಮಯವನ್ನು ಮಾಡುವಲ್ಲಿ ಸೂಕ್ತ ವ್ಯಕ್ತಿಗಳನ್ನು ವಿವೇಚನೆಯಿಂದ ಆರಿಸಬೇಕು. ನಾವು ವೈಷ್ಣವರನ್ನು ಅವರವರ ದರ್ಜೆಗೆ ತಕ್ಕಂತೆ ಕಾಣಬೇಕೆಂದು ಶ್ರೀಲಾ ರೂಪ ಗೋಸ್ವಾಮಿಗಳು ಹೇಳುತ್ತಾರೆ. ಈ ಶ್ಲೋಕದಲ್ಲಿ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ ಎಂಬ 3 ಬಗೆಯ ಭಕ್ತರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಹೇಳುತ್ತಾರೆ. ಕನಿಷ್ಠ ಅಧಿಕಾರಿಯವರಿಗೆ ಹೇಗೆ ನಡೆಯಬೇಕು, ಮಧ್ಯಮ ಅಧಿಕಾರಿಯವರಿಗೆ ಹೇಗೆ ನಡೆಯಬೇಕು, ಉತ್ತಮ ಅಧಿಕಾರಿಯವರಿಗೆ ಹೇಗೆ. ಕನಿಷ್ಠ ಗೌರವ, ಮಧ್ಯಮಾಧಿಕಾರಿ ಒಟ್ಟಿಗೆ ನಮ್ರ ನಾವು ಸಲ್ಲಿಸಬೇಕು, ಮತ್ತೆ ಉತ್ತಮಾಧಿಕಾರಿಗೆ ಅವರಿಗೆ ಅವರ ಸಂಘ ಮಾಡಬೇಕು, ಮತ್ತೆ ಅವರ ಸೇವೆ ಮಾಡಬೇಕು. ಈ ರೀತಿ ಮಾಡಬೇಕು. ಒಂದು ನಿಮಿಷ. ಭವಾನಿ ರಂಗಸ್ವಾಮಿ ಹೇಳಿ, ಓದಿ. ಸರಿ. ಹರೇ ಕೃಷ್ಣ ಗುರುಜಿ. ಕನಿಷ್ಠ ಅಧಿಕಾರಿ ಕೃಷ್ಣೇತಿ ಯಸ್ಯ ಗಿರಿ ತಂ ಮನಸಾದ್ರಿಯೇತ. ಗಿರಿ ಮಾತಿನಲ್ಲಿ, ಮನಸ್ಸಿನಿಂದ ಆದ್ರಿಯೇತ ಗೌರವಿಸಬೇಕು. ನಿಮಿಷ. ಓದಿ. ಕನಿಷ್ಠ ಅಧಿಕಾರಿ ಕೃಷ್ಣೇತಿ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವ ಭಕ್ತನನ್ನು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವ ಭಕ್ತನನ್ನು ಮನಸ ಗೌರವಿಸಬೇಕು. ಶ್ರೀ ಉಪದೇಶಾಮೃತ ಅಧ್ಯಾಯ 5. ಖ್ಯಾತ ಇಂಗ್ಲಿಷ್ ಸಂಗೀತಗಾರರಾದ ನಮ್ಮ ಮಿತ್ರರೊಬ್ಬರು ಕೃಷ್ಣನ ಜಪದ ಬಗೆಗೆ ಆಕರ್ಷಿತರಾಗಿದ್ದಾರೆ. ನಾವು ಅಂತಹವರನ್ನು ಮುಕ್ತ ಮನಸ್ಸಿನಿಂದ ಗೌರವಿಸುತ್ತೇವೆ, ಏಕೆಂದರೆ ಈ ವ್ಯಕ್ತಿಯು ಕ್ರಮಕ್ರಮವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಿದ್ದಾರೆಂಬುದನ್ನು ನಾವು ಕಣ್ಣಾರೆ ನೋಡುತ್ತಿದ್ದೇವೆ. ಅಂತಹ ವ್ಯಕ್ತಿಯನ್ನು ಯಾವಾಗಲೂ ಗೌರವಿಸಬೇಕು. ಶ್ರೀ ಉಪದೇಶಾಮೃತ ಅಧ್ಯಾಯ 5 ಭಾವಾರ್ಥ. ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು ಗುರುಜಿ. ಅಂದ್ರೆ ಈಗ ಇಲ್ಲಿ ಹೇಳುವಂತಹದ್ದು ಈ ಕನಿಷ್ಠ ಅಧಿಕಾರಿಯನ್ನು ಗೌರವಿಸಬೇಕಂತೆ, ಮನಸ ಭಕ್ತನನ್ನು ಗೌರವಿಸಬೇಕು. ಎಕ್ಸಾಂಪಲ್ ಇಲ್ಲಿ ಜಾರ್ಜ್ ಹ್ಯಾರಿಸನ್, ಇವರು BTS ಇದು ಓನರ್ ಆಗಿದ್ರು, ಜಾರ್ಜ್ ಹ್ಯಾರಿಸನ್. ಹಾಗಾಗಿ ಇವರಿಗೆ ತುಂಬಾ ಆಕರ್ಷಣೆ ಬಂತು ಈ ಹರೇ ಕೃಷ್ಣ ಮಂತ್ರ. ಹಾಗೆ ಅವರು ಎಲ್ಲ ಅವರ ಮ್ಯೂಸಿಕ್ ಇಂದ ಎಲ್ಲ ಅಂತ ಹೇಳುವಂಥದ್ದು ಪ್ರಸಾರ ಮಾಡಿದರು. ಕ್ರಮಕ್ರಮವಾಗಿ ಇವರು ಮುಂದುವರಿತಾರೆ. ಹಾಗಾಗಿ ಅಂತವ್ರು ನಾವು ಗೌರವಿಸಬೇಕು. ನೆಕ್ಸ್ಟ್ ಕುಸುಮ. ಹರೇ ಕೃಷ್ಣ ಓದಿ. ಕೃಷ್ಣ ಪ್ರಭುಜಿ. ಕನಿಷ್ಠ ಅಧಿಕಾರಿ ಅವರು ತಮ್ಮ ರೆಕಾರ್ಡುಗಳಲ್ಲೂ ಅನೇಕ ಸಲ ಕೃಷ್ಣನ ಪುಣ್ಯನಾಮ ಸ್ಮರಣೆ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿ ಅವರು ಕೃಷ್ಣನ ಚಿತ್ರಗಳಿಗೆ ನಮಿಸಿ ಕೃಷ್ಣ ಪ್ರಜ್ಞೆಯ ಪ್ರಚಾರಕರಿಗೂ ಗೌರವಾರ್ಪಣೆ ಮಾಡುತ್ತಾರೆ. ಎಲ್ಲ ವಿಧದಲ್ಲೂ ಅವರಿಗೆ ಕೃಷ್ಣನಾಮದ ಬಗ್ಗೆ ಹಾಗೂ ಕೃಷ್ಣನ ಮಹಿಮಾತಿಶಯಗಳ ಬಗೆಗೆ ತುಂಬಾ ಒಳ್ಳೆಯ ಅಭಿಪ್ರಾಯವಿದೆ. ಶ್ರೀ ಉಪದೇಶಾಮೃತ ಅಧ್ಯಾಯ 5 ಭಾವ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಿ ಓಕೆ. ಹಾಗೆ ಈಗ ಇಲ್ಲಿ ಬರುವಂತದ್ದು ಕನಿಷ್ಠ ಅಧಿಕಾರಿ. ಇಲ್ಲಿ BTS ಇದು ಜಾರ್ಜ್. ಹಾಗೆ ಅವರು ಎಂತದ್ದು ರೆಕಾರ್ಡ್ಗಳು ಅನೇಕ ಸಲ ಕೃಷ್ಣ ಪುಣ್ಯನಾಮ ಸ್ಮರಣೆ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿ ಅವರು ಕೃಷ್ಣ ಚಿತ್ರಗಳಿಗೆ ನಮಿಸಿ ಕೃಷ್ಣ ಪ್ರಜ್ಞಾ ಪ್ರಚಾರಕರಿಗೆ ಗೌರವಾರ್ಪಣೆ ಮಾಡುತ್ತಾರೆ. ಎಸ್. ಹಾಗಾಗಿ ಇವರು ತುಂಬಾ ಸಹಾಯ ಮಾಡಿದ್ದಾರೆ ಪ್ರಭುಪಾದಿಗೆ ರೆಕಾರ್ಡ್ ಮಾಡಿ. ಮತ್ತೆ ಡಿವೋಟೀಸ್ ಯಾರು ಬಂದವರು ಪ್ರಭುಪಾದ ಕಳಿಸಿದ್ದು ಅವರನ್ನು ಇಂಗ್ಲೆಂಡ್ಗೆ, ಅವರಿಗೂ ಕೂಡ ಸಹಾಯ ಮಾಡಿದ್ದಾರೆ ಇವರು. ಮತ್ತೆ ಅವರ ಮನೆಯಲ್ಲಿ ಕೃಷ್ಣ ಚಿತ್ರಗಳನ್ನು ನಮಿಸಿ ಕೃಷ್ಣ ಪ್ರಜ್ಞಾ ಪ್ರಚಾರಕರಿಗೂ ಯಾರೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಲ್ಲಿಗೆ ಅವರಿಗೆ ಗೌರವಾರ್ಪಣೆ ಮಾಡುತ್ತಾರೆ. ಹಾಗೆ ಎಲ್ಲ ವಿಧದಲ್ಲೂ ಅವರಿಗೆ ಕೃಷ್ಣನಾಮದ ಬಗ್ಗೆ ಹಾಗೂ ಕೃಷ್ಣನ ಮಹಿಮಾ ಅತಿಶಯಗಳ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ. ಹಾಗಾಗಿ ಅವರಿಗೆ ನಾವು ಗೌರವ ಕೊಡಬೇಕು, ಕನಿಷ್ಠ ಅಧಿಕಾರಿ. ನೆಕ್ಸ್ಟ್ ಓದಿ ಯಾರಿಗೆ? ಕಸ್ತೂರಿ. ಹರೇ ಕೃಷ್ಣ. ಓದಿ ಮಾತಾಡಿ.
ಹರೇ ಕೃಷ್ಣ. ಕನಿಷ್ಠ ಅಧಿಕಾರಿ ತೀರ್ಮಾನ ಇಷ್ಟೇ, ನಿಯಮಿತವಾಗಿ ಪವಿತ್ರ ನಾಮವನ್ನು ಜಪಿಸುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಪ್ರಯತ್ನಿಸುತ್ತಿರುವ ಯಾರನ್ನೇ ಆದರೂ ವೈಷ್ಣವರು ಗೌರವಿಸಬೇಕು. ಶ್ರೀ ಉಪದೇಶಾಮೃತ. ವೈಷ್ಣವ ಎಲ್ಲ ಯಾವುದೇ ಜೀವಿಯನ್ನು ಗೌರವಿಸ್ತಾನೆ. ಹಾಗಾಗಿ ಅಲ್ಟಿಮೇಟ್ ಥಿಂಗ್ ಅಂತಂದ್ರೆ ಯಾರು ಜಪ ಮಾಡ್ತಿದ್ದಾರೆ ಅವ್ರು ನಾವು ಗೌರವಿಸಲೇಬೇಕಂತ ಅಲ್ಟಿಮೇಟ್. ಇದು ಯಾರು? ಇದು ಜಾರ್ಜ್ ಹ್ಯಾರಿಸನ್. ಅದೇ ಇದು ಇಲ್ಲಿ ನೋಡಿ, ಇದು ಶ್ಯಾಮ್ ಸುಂದರ್ ಪ್ರಭು. ಇವರೆಲ್ಲ ಎಲ್ಲಿಗೆ ಹೋದದ್ದು? ಎಲ್ಲಿಗೆ? ಇಂಗ್ಲೆಂಡಿಗೆ ಹೋದದ್ದು. ಪ್ರಭುಪಾದ ಕಳಿಸಿದವರನ್ನು. ಎಸ್ ಕಮಲಾ ಎಸ್ ಭಟ್ ಓದಿ ಮಾತಾಜಿ. ಕಮಲಾ ಎಸ್ ಭಟ್. ಓಕೆ, ನೆಕ್ಸ್ಟ್ ಗೌರಿ ಪ್ರಿಯಾ ಸುಶೇವಿ ದೇವಿದಾಸ್ ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಕನಿಷ್ಠ ಅಧಿಕಾರಿ ಪ್ರಭು ಕಹೆ ಏನ್ರ ಮುಖೇಶುನಿ ಏಕ ಭಾರ ಕೃಷ್ಣ ನಾಮ ಸೇಯಿ ಪೂಜ್ಯ ಶ್ರೇಷ್ಠ ಸಭಾಕಾರ. ಒಬ್ಬ ವ್ಯಕ್ತಿಯು ಕೃಷ್ಣ ನಾಮವನ್ನ ಒಂದೇ ಒಂದು ಸಲ ಉಚ್ಚರಿಸಿದ್ದನ್ನ ಕೇಳಿದೊಡನೆ ಆ ವ್ಯಕ್ತಿಯು ಇತರ ಸಾಮಾನ್ಯ ವ್ಯಕ್ತಿಗಳಿಗಿಂತ ಉತ್ತಮ ಎಂದು ಪರಿಗಣಿಸಬೇಕು. ಹರೇ ಕೃಷ್ಣ ಪ್ರಭು. ಇದರ ಅರ್ಥ ಅಂತಂದ್ರೆ ಯಾರು ಕೃಷ್ಣ ನಾಮ ಹೇಳ್ತಾನೆ ಅವ ಮಾಮೂಲಿ ಜನ ಅಲ್ಲ. ಚಿತ್ರಮೊಬ್ಬ ಅಂತ ಹೇಳುವಂಥದ್ದು ಒಂದು ಸಲ ಅವನ ಬಾಯಿಂದ ಬಂದ್ರು ಕೂಡ ಅವ ಶ್ರೇಷ್ಠ ಅಂತೆ. ಹಾಗಾಗಿ ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ಯಾರೆಲ್ಲ ಹರೇ ಕೃಷ್ಣ ಮಂತ್ರನ ಹೇಳ್ತಾರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಒಂದು ಸಲ ಹೇಳಿದವ ನೋಡಿ ಅವ ಸಾಮಾನ್ಯ ಮನುಷ್ಯ ಅಲ್ಲ ಅಂತ, ಸಾಮಾನ್ಯ ವ್ಯಕ್ತಿಗಳಿಂದ ಉತ್ತಮ. ಸುಲಭದಲ್ಲಿ ಬರುವುದಿಲ್ಲ ಬಾಯಲ್ಲಿ ಹರೇ ಕೃಷ್ಣ ಮಂತ್ರ. ನೆಕ್ಸ್ಟ್ ವಿನೋದ್ ಅಂಡ್ ಶ್ರೀದೇವಿ. ಹರೇ ಕೃಷ್ಣ ಓದಿ. ಹರೇ ಕೃಷ್ಣ. ಕನಿಷ್ಠ ಅಧಿಕಾರಿ ಅತ ಏವ ಯಾನ್ರ ಮುಖೆ ಏಕ ಕೃಷ್ಣ ನಾಮ ಸೇಹಿತ ವೈಷ್ಣವ ಕರಿಹ ತಾನ್ಹಾರ ಸಮ್ಮಾನ. ಕೃಷ್ಣನ ಪುಣ್ಯ ನಾಮ ಸ್ಮರಣೆ ಮಾಡ ಬಯಸುವವನನ್ನು ಅಥವಾ ಕೃಷ್ಣನ ನಾಮಗಳನ್ನು ಜಪಿಸುವ ಅಭ್ಯಾಸವಿರುವವನನ್ನು ವೈಷ್ಣವನೆಂದು ಒಪ್ಪಿಕೊಳ್ಳಬೇಕು. ಅಂತವರಿಗೆ ಕನಿಷ್ಠ ಪಕ್ಷ ಮನಸ್ಸಿನಲ್ಲಿ ಗೌರವ ಸಲ್ಲಿಸಬೇಕು. ಹರೇ ಕೃಷ್ಣ. ಯಾರು ಕೃಷ್ಣನ ಪುಣ್ಯನಾಮ ಹೇಳ್ತಾನೆ ಅವ ವೈಷ್ಣವ ಅಂತೆ. ಹಾಗಾಗಿ ಅವರಿಗೆ ಮನಸ್ಸಿನಲ್ಲಿ ನಾವು ಗೌರವ ಕೊಡಬೇಕು. ನೆಕ್ಸ್ಟ್ ಮಧ್ಯಮ ಅಧಿಕಾರಿ. ಈಗ ಸಾರಿ ಕುಸುಮ ಮಾತಾಜಿ. ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಪ್ರಭುಜಿ. ಮಧ್ಯಮ ಅಧಿಕಾರಿ ದೀಕ್ಷಾಸ್ತಿ ಚೇತ್ ಪ್ರಣತಿ ಬಿಶ್ಚ ಭಜಂತ ಮೀಶಂ. ದೀಕ್ಷೆ ಪ್ರಣತಿ ಬಿಶ್ಚ ಪ್ರಣಾಮಗಳಿಂದ, ಭಜಂತ ಭಕ್ತಿ ಸೇವೆಯಲ್ಲಿ ತೊಡಗಿರುವ, ಮೀಶಂ ದೇವೋತ್ತಮ ಪರಮಪುರುಷನನ್ನು ಆಧ್ಯಾತ್ಮಿಕ ದೀಕ್ಷೆಯನ್ನು ಪಡೆದು ವಿಗ್ರಹ ಆರಾಧನೆ ಮಾಡುವ ಭಕ್ತನಿಗೆ ನಮ್ರ ನಮನಗಳನ್ನು ಸಲ್ಲಿಸಬೇಕು. ಹರೇ ಕೃಷ್ಣ. ಓಕೆ, ಇದು ಎಂತ ಅಂದ್ರೆ ಇದು ದೀಕ್ಷೆ ಪಡೆದು ಭಗವಂತನ ಸೇವೆ ಮಾಡೋದಂದ್ರೆ ಸೆಕೆಂಡ್ ಇನಿಷಿಯೇಷನ್, ಬ್ರಾಹ್ಮಣ ಇನಿಷಿಯೇಷನ್. ಹಾಗಾಗಿ ಅವರಿಗೆ ನಾವು ಎಂತ ಮಾಡಬೇಕು? ಆಧ್ಯಾತ್ಮಿಕ ದೀಕ್ಷೆಯನ್ನು ಪಡೆದು ವಿಗ್ರಹ ಆರಾಧನೆ ಮಾಡುವ ಭಕ್ತನಿಗೆ ನಮ್ರ ನಮನವನ್ನು ಸಲ್ಲಿಸಬೇಕು. ಕನಿಷ್ಠ ಅಧಿಕಾರಿಗೆ ರೆಸ್ಪೆಕ್ಟ್ ಕೊಡಬೇಕು. ಇಲ್ಲಿ ನಮ್ರ ನಮನಗಳನ್ನು ಸಲ್ಲಿಸಬೇಕು. ಸೆಕೆಂಡ್ ಒನ್ ಮಧ್ಯಮಾಧಿಕಾರಿ. ಎಸ್, ಮಧ್ಯಮಾಧಿಕಾರಿಯ ಒಂದು ನಿಮಿಷ ಯಾರು ಓದ್ತೀರಿ? ಎಸ್ ಓದಿ ಶ್ಲೋಕ. ಸರಿ ಕಮಲ. ಹರೇ ಕೃಷ್ಣ. ಮಧ್ಯಮಾಧಿಕಾರಿ ಈಶ್ವರೇ ತದ್ ಅಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷ ಯ ಕರೋತಿ ಸ ಮಧ್ಯಮಃ. ಎಸ್ ಓದಿ ಇದನ್ನು. ದೇವೋತ್ತಮ ಪರಮಪುರುಷನ್ನೇ ಪರಮ ಪ್ರೀತಿ ಪಾತ್ರ ವಸ್ತುವೆಂದು ಪೂಜಿಸಿ ಭಗವದ್ಭಕ್ತರ ಸ್ನೇಹ ಬೆಳೆಸಿ ಅಜ್ಞರ ಬಗೆಗೆ ದಯಾಪರನಾಗಿದ್ದುಕೊಂಡು ಅಸೂಯಾಪರರ ಸ್ನೇಹ ಮಾಡದ ಭಕ್ತನೇ ಮಧ್ಯಮ ಅಧಿಕಾರಿ. ಶ್ರೀಮದ್ ಭಾಗವತಂ 11.2.4. ಮಧ್ಯಮ ಅಧಿಕಾರಿ ಅಂದ್ರೆ 4. ಅದರಲ್ಲಿ ಫಸ್ಟ್ ಅಂತಂದ್ರೆ ಭಗವಂತನ ಮೇಲೆ
ಪ್ರೀತಿ ಪಾತ್ರವ. ನೆಕ್ಸ್ಟ್ ಭಗವದ್ಭಕ್ತರ ಸ್ನೇಹ ಮಾಡ್ತಾನೆ, ಮತ್ತೆ ಇನ್ನೋಸೆಂಟ್ ಮೇಲೆ ದಯೆ ಇರ್ತದೆ ಅವನಿಗೆ. ಲಾಸ್ಟ್ ಇದು ಯಾರು ಭಗವಂತನಿಗೆ ಅಸೂಯೆ ಬರೋರು ಅವರ ಸ್ನೇಹ ಮಾಡೋದಿಲ್ಲ. ಇದು 4 ಕ್ವಾಲಿಟಿ ಮಧ್ಯಮಾಧಿಕಾರಿ. ಒಂದು ನಿಮಿಷ. ಎಸ್ ನೋಡಿ, ಭಗವಂತನನ್ನು ಆರಾಧಿಸ್ತಾನೆ ಮಧ್ಯಮಾಧಿಕಾರಿ, ಭಕ್ತರೊಂದಿಗೆ ಸ್ನೇಹ ಮಾಡ್ತಾನೆ, ಅಜ್ಞಾನಿಗಳಿಗೆ ದಯಾಳು, ಮತ್ತೆ ಅಸೂಯೆ ಪಡುವುದನ್ನು ತಪ್ಪಿಸ್ತಾನೆ. ಅಂದ್ರೆ ಯಾರು ಅಸೂಯೆ ಪಡ್ತಾರೆ ಅವರ ಸ್ನೇಹ ಮಾಡುವುದಿಲ್ಲ. ಇದು 4 ಕ್ವಾಲಿಟಿ ಮಧ್ಯಮಾಧಿಕಾರಿ. ಎಸ್ ನೆಕ್ಸ್ಟ್ ಯಾರು ಓದ್ತೀರಿ? ಭವಾನಿ ರಂಗಸ್ವಾಮಿ. ಹರೇ ಕೃಷ್ಣ, ಓದಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಮಧ್ಯಮ ಅಧಿಕಾರಿ ಮತ್ತು ಕನಿಷ್ಠ ಅಧಿಕಾರಿ ನಡುವಿನ ವ್ಯತ್ಯಾಸ. ಆಚಾರ್ಯಾಂ ಏವ ಹರಯೇ ಪೂಜಾಂ ಯಹ ಶ್ರದ್ಧಯೇಹತೆ ನಾತದ್ ಭಕ್ತೇಶು ಚಾನ್ಯೇಷು ಸ ಭಕ್ತಃ ಪ್ರಾಕೃತಃ ಸ್ಮೃತಃ. ದೇವಸ್ಥಾನದ ವಿಗ್ರಹವನ್ನು ಅತಿ ನಿಷ್ಠೆಯಿಂದ ಪೂಜಿಸುತ್ತಾ ಭಕ್ತರ ಬಗೆಗೆ ಅಥವಾ ಜನರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕೆಂದು ಅರಿಯದ ಭಕ್ತನನ್ನು ಪ್ರಾಕೃತ ಭಕ್ತ ಅಥವಾ ಕನಿಷ್ಠ ಅಧಿಕಾರಿ ಎಂದು ಕರೆಯುತ್ತಾರೆ. ಶ್ರೀಮದ್ ಭಾಗವತಂ 11.2.47. ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು ಗುರುಜಿ. ಎಂತಂದ್ರೆ ಭಕ್ತರ ಬಗ್ಗೆ ಅಥವಾ ಜನರ ಹೇಗೆ ನಡೆದುಕೊಳ್ಬೇಕೆಂದು ಅದು ಗೊತ್ತಿಲ್ಲ ಅಂತ ಕನಿಷ್ಠ ಅಧಿಕಾರಿ. ಆದ್ರೆ ಮಧ್ಯಮಾಧಿಕಾರಿಗೆ ಗೊತ್ತುಂಟು, ಇವನಿಗೆ ಗೊತ್ತಿಲ್ಲ. ಕನಿಷ್ಠ ಅಧಿಕಾರಿ ಹೇಗೆ ವ್ಯವಹರಿಸುವಂಥದ್ದು. ಎಸ್ ಓಕೆ. ನೆಕ್ಸ್ಟ್ ಉತ್ತಮಾಧಿಕಾರಿ ಕಸ್ತೂರಿ ಮಾತಾಜಿ. ಎಸ್ ಓದಿ ಮಾತಾಜಿ. ಉತ್ತಮ ಅಧಿಕಾರಿ. ಶುಶ್ರೂಷಯ ಭಜನ ವಿಘ್ನಂ ಅನನ್ಯಂ ಅನ್ಯ ನಿಂದಾದಿಶೂನ್ಯ ಹೃದಯ ಈಪ್ಸಿತ ಸಂಗಲಭ್ಯ. ಅಚಲ ಭಕ್ತಿ ಸೇವೆಯಲ್ಲಿ ಮುಂದುವರೆದು ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಶುದ್ಧ ಭಕ್ತರ ಸಹವಾಸ ಮಾಡಿ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಉತ್ತಮಾಧಿಕಾರಿ ಅಂದ್ರೆ ಅವ ಫಿಕ್ಸ್ ಆಗಿದ್ದಾನೆ, ಯಾರಿಗೂ ಕೂಡ ಅವನನ್ನು ಆಚರಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಯಾರನ್ನು ಕ್ರಿಟಿಸೈಸ್ ಮಾಡೋದಿಲ್ಲ, ನಿಂದಿಸುವುದಿಲ್ಲ, ನಿಂದನೆ ಮಾಡುವುದಿಲ್ಲ. ಶುದ್ಧ ಭಕ್ತರ ಸಹವಾಸ ಮಾಡಿ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಓಕೆ, ಇದು ಉತ್ತಮ ಅಧಿಕಾರಿ. ನೆಕ್ಸ್ಟ್ ಗೌರಿ ಪ್ರಿಯಾ. ಎಸ್ ಹರೇ ಕೃಷ್ಣ. ಸುಸೇವಿನ್ ದೇವಿದಾಸ್. ಓದಿ ಮಾತಾಜಿ. ಕೃಷ್ಣ ಪ್ರಭುಜಿ. ಹಾ. ಉತ್ತಮಾಧಿಕಾರಿ ಚಾಚು ತಪ್ಪದೆ ಭಕ್ತಿ ಸೇವೆಯಲ್ಲಿ ಮುಂದುವರಿದವನನ್ನು ಅವರ ಹೃದಯವು ಇತರರನ್ನ ನಿಂದಿಸುವುದೇ ಮೊದಲಾದ ಪ್ರವೃತ್ತಿಯನ್ನ ಸಂಪೂರ್ಣವಾಗಿ ಹೊಂದಿರುವುದಿಲ್ಲ. ಶುದ್ಧ ಭಕ್ತರ ಸಹವಾಸ ಮಾಡಿ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಉತ್ತಮ ಅಧಿಕಾರಿ ಅಂದ್ರೆ ಓಕೆ. ಎಸ್ ಶಾಸ್ತ್ರದ ಭಕ್ತಿಯಲ್ಲಿ ಮುಂದುವರಿದವನು ಅಂದ್ರೆ ಟೋಟಲಿ ಫಿಕ್ಸ್ ಆಗಿದ್ದಾನೆ. ಅವಾಗ ನಿಂದನೆ ಮಾಡುವುದಿಲ್ಲ, ಇತರರನ್ನು ನಿಂದನೆ ಮಾಡುವುದಿಲ್ಲ, ಆ ಪ್ರವೃತ್ತಿ ಇಲ್ಲ ಅವನಿಗೆ, ಫಾಲ್ಟ್ ಫೈಂಡಿಂಗ್ ಅದಿಲ್ಲ, ಮತ್ತೆ ಶುದ್ಧ ಭಕ್ತರ ಸಹವಾಸ ಮಾಡಿ ಸೇವೆ ಮಾಡುವುದು. ಇದು ಓಕೆ, ಉತ್ತಮ ಅಧಿಕಾರಿ. ಭಜನಾ ವಿಜ್ಞಾನ ಅನನ್ಯ ಅನ್ಯನಿಂದ ಶೂನ್ಯವಿತ ಈಪ್ಸಿತ ಸಂಗಲಾಭ್ಯ. ವಿನೋದ್ ಅಂಡ್ ಶ್ರೀದೇವಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಉತ್ತಮ ಅಧಿಕಾರಿ ತಾನು ಕೃಷ್ಣನ ನಿತ್ಯ ಕಿಂಕರನೆಂದು ಒಬ್ಬನು ಅರಿತಾಗ ಅವನು ಕೃಷ್ಣನ ಸೇವೆಯನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ಚಿಂತನೆಯಲ್ಲೇ ಇದ್ದು ಕೃಷ್ಣನ ಪುಣ್ಯ ನಾಮವನ್ನು ಪ್ರಸಾರ ಮಾಡುವ ವಿಧಾನವನ್ನು ಕಂಡುಕೊಂಡು ಅವನು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಪಂಚಾದ್ಯಂತ ಹರಡುವುದು ತನ್ನ ಏಕೈಕ ಕರ್ತವ್ಯವೆಂದು ಭಾವಿಸುತ್ತಾನೆ. ಹರೇ ಕೃಷ್ಣ. ಉತ್ತಮ ಅಧಿಕಾರಿ ಅಂದ್ರೆ ಅಂತ ಟೋಟಲ್ ಭಗವಂತನ ಲೋಟಸ್ ಫೀಟ್ ಅಲ್ಲಿ ಫಿಕ್ಸ್ ಆಗಿದ್ದಾನೆ, ಪಾದದಲ್ಲಿ. ಎಸ್, ನಾನು ಭಗವಂತನ ನಿತ್ಯ ಕಿಂಕರ, ನಾನು ಇಟರ್ನಲ್ ಸರ್ವೆಂಟ್.
ಮತ್ತೆ ಕೃಷ್ಣನ ಸೇವೆ ಬಿಟ್ಟು ಬೇರೆ ಯಾವ್ದು ಮಾಡೋದಿಲ್ಲ ಅಂತ, ಬೇರೆ ಯಾವ್ದು ಚಾನ್ಸೇ ಇಲ್ಲ, ಎಲ್ಲ ಆಸಕ್ತಿ ಹೋಗ್ತದೆ. ಮತ್ತೆ ಯಾವಾಗಲೂ ಅಬ್ಸಾರ್ವ್ ಆಗಿರ್ತಾನೆ, ಕೃಷ್ಣನ ಬಗ್ಗೆ ಧ್ಯಾನ ಮಾಡ್ತಾ ಇರ್ತಾನೆ, ಚಿಂತೆಯಲ್ಲೇ ಇರ್ತಾನೆ. ಮತ್ತೆ ಅವನಿಗೆ ಕೃಷ್ಣನ ಈ ಪುಣ್ಯನಾಮ ಎಲ್ಲ ಕಡೆ ಪ್ರಸಾರ ಆಗ್ಬೇಕು, ಎಲ್ಲ ವಿಶ್ವದ ಎಲ್ಲ ಕಡೆ ಇದೇ ಅವನಿಗೆ ತೋಟಲ್ಲಿ ಇರ್ತದೆ. ಇದು ಉತ್ತಮ ಅಧಿಕಾರಿ. ಕುಸುಮ ಮಾತಾಜಿ ಹರೇ ಕೃಷ್ಣ ಓದಿ. ಉತ್ತಮ ಅಧಿಕಾರಿ ಅಂತಹ ವ್ಯಕ್ತಿಯನ್ನು ಉತ್ತಮ ಅಧಿಕಾರ ಎಂದು ಗುರುತಿಸಬೇಕು ಮತ್ತು ಅವರ ಸಹವಾಸವನ್ನು ತಕ್ಷಣವೇ ಒಪ್ಪಿಕೊಳ್ಳಬೇಕು. ವಾಸ್ತವವಾಗಿ ಮುಂದುವರೆದ ಉತ್ತಮ ಅಧಿಕಾರ ವೈಷ್ಣವ ಭಕ್ತನನ್ನು ಆಧ್ಯಾತ್ಮಿಕ ಗುರು ಎಂದು ಒಪ್ಪಿಕೊಳ್ಳಬೇಕು. ಹರೇ ಕೃಷ್ಣ. ಉತ್ತಮ ಅಧಿಕಾರಿ ಅಂದ್ರೆ ಈಸ್ ಎ ಗುರು, ಹಿ ಕ್ಯಾನ್ ಬಿಕಮ್ ಗುರು. ಹಾಗಾಗಿ ಇಮಿಡಿಯೇಟ್ ಆಗಿ ನಾವು ಅವ್ರ ಸಂಘ ಮಾಡ್ಬೇಕಂದ್ರೆ ತಕ್ಷಣ ಅವ್ರು ಇಮಿಡಿಯೇಟ್. ಸರಿ ಕಮಲ ಹರೇ ಕೃಷ್ಣ ಓದಿ. ಸರಿ ಕಮಲ ಹರೇ ಕೃಷ್ಣ. ಹರೇ ಕೃಷ್ಣ. ಉತ್ತಮ ಅಧಿಕಾರಿ ಪತಿತಾತ್ಮರನ್ನು ವೈಷ್ಣವರನ್ನಾಗಿ ಮಾಡಬಲ್ಲವನು ಉತ್ತಮ ಅಧಿಕಾರಿ ಎಂದು ಎಣಿಸಬಹುದೆಂದು ಭಕ್ತಿ ವಿನೋದ ಠಾಕೂರರು ಕೆಲವು ಪ್ರಾಯೋಗಿಕ ಸುಳಿವನ್ನು ನೀಡಿದ್ದಾರೆ. ಶ್ರೀ ಉಪದೇಶಾಮೃತ ಅಧ್ಯಾಯ 5 ಭಾವಾರ್ಥ. ನೋಡಿ, ನಾವೆಲ್ಲ ಪತಿತಾತ್ಮರು, ಹಾಗೆ ಉತ್ತಮಾಧಿಕಾರಿ ಏನಂತ ಎಲ್ಲ ಪತಿತಾತ್ಮರನ್ನು ವೈಷ್ಣವರು ಮಾಡ್ತಾರೆ. ಅದು ಅಷ್ಟು ಶಕ್ತಿ ಉಂಟು. ಇದು ಭಕ್ತಿ ವಿನೋದ ಠಾಕೂರ್ ಹೇಳುವಂಥದ್ದು. ಹರೇ ಕೃಷ್ಣ. ಭವಾನಿ ರಂಗಸ್ವಾಮಿ ಓದಿ. ಭವಾನಿ ರಂಗಸ್ವಾಮಿ. ಭವಾನಿ ರಂಗಸ್ವಾಮಿ ಓದಿ. ಹರೇ ಕೃಷ್ಣ ಗುರುಜಿ. ಉತ್ತಮ ಅಧಿಕಾರಿ ಕೃಷ್ಣನ ನಿತ್ಯ ಕಿಂಕರನೆಂದು ಅರಿತುಕೊಂಡು ಕೃಷ್ಣನ ಸೇವೆಯನ್ನು ಬಿಟ್ಟು ಬೇರೆಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ಚಿಂತೆಯಲ್ಲಿಯೇ ಇದ್ದು ಕೃಷ್ಣನ ಪುಣ್ಯ ನಾಮವನ್ನು ಪ್ರಸಾರ ಮಾಡುವ ವಿಧಾನವನ್ನು ಕಂಡುಕೊಂಡು ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಪ್ರಪಂಚದಾದ್ಯಂತ ಹರಡುವುದು ತನ್ನ ಏಕೈಕ ಕರ್ತವ್ಯ. ಅನೇಕ ಪತಿತ ಆತ್ಮಗಳನ್ನು ವೈಷ್ಣವ ಸಂಘಕ್ಕೆ ಪರಿವರ್ತಿಸುವ ಸಾಮರ್ಥ್ಯ. ಹರೇ ಕೃಷ್ಣ ಗುರುಜಿ, ಧನ್ಯವಾದಗಳು. ಇದೆಲ್ಲ ಉತ್ತಮ ಅಧಿಕಾರದ ಕ್ವಾಲಿಟೀಸ್. ನಾನು ಭಗವಂತನ ಇಟರ್ನಲ್ ಕಿಂಕರ, ನಿತ್ಯ ಕಿಂಕರ. ಮತ್ತೆ ಕೃಷ್ಣನ ಸೇವೆ ಬಿಟ್ಟು ಬೇರೆ ಯಾವ್ದು ಮಾಡೋದಿಲ್ಲ ಅಂತೆ ಉತ್ತಮ ಅಧಿಕಾರಿ. ಯಾವಾಗಲೂ ಕೃಷ್ಣ ಚಿಂತೆಯಲ್ಲಿ ಇರ್ತಾನೆ, ಯಾವಾಗ ಕೃಷ್ಣನ ಪುಣ್ಯನಾಮ ಪ್ರಸಾರ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನ ಕಂಡುಕೊಳ್ತಾನೆ. ಮತ್ತೆ ಕೃಷ್ಣ ಜ್ಞಾನವನ್ನು ಪ್ರಪಂಚದ ಹರಡುವುದು ಹೇಗೆ ಅಂತ ಒಂದು ವಿಚಾರ ಇರ್ತದೆ. ಅದು ನನ್ನ ಕರ್ತವ್ಯ. ಮತ್ತೆ ಪತಿತಾತ್ಮಗಳನ್ನು ವೈಷ್ಣವರಾಗಿ ಮಾಡುವಂಥದ್ದು. ಕಸ್ತೂರಿ ಮಾತಾಜಿ. ಹರೇ ಕೃಷ್ಣ. ಓದಿ. ಒಬ್ಬನು ಉತ್ತಮ ಅಧಿಕಾರದ ನೆಲೆಯನ್ನು ತಲುಪದೆ ಆಧ್ಯಾತ್ಮಿಕ ಗುರುಗಳಾಗಬಾರದು. ಮಧ್ಯಮ ಅಧಿಕಾರಿಯೂ ಅಥವಾ ಕನಿಷ್ಠ ಅಧಿಕಾರಿಯೂ ಶಿಷ್ಯರನ್ನು ಸ್ವೀಕರಿಸಬಾರದು. ಆದರೆ ಸ್ವೀಕರಿಸಬಹುದು. ಹರೇ ಕೃಷ್ಣ. ಆದರೆ ಅಂತಹ ಶಿಷ್ಯರು ಅದೇ ನೆಲೆಯಲ್ಲಿರಬೇಕು. ಅವರು ಅಂತಹವನ ಅಪರಿಪೂರ್ಣ ಮಾರ್ಗದರ್ಶನದಲ್ಲಿ ಜೀವನದ ಪುರುಷಾರ್ಥದೆಡೆಗೆ ಮುಂದುವರಿಯಲಾರರೆಂಬುದನ್ನು ಅರಿಯಬೇಕು. ಆದುದರಿಂದ ಒಬ್ಬನು ಶಿಷ್ಯನಾಗಬಹುದು. ಗುರುವನ್ನು ಆರಿಸುವಲ್ಲಿ ಎಚ್ಚರವಾಗಿದ್ದು ಉತ್ತಮ ಅಧಿಕಾರಿಯನ್ನೇ ಆರಿಸಬೇಕು. ಇಲ್ಲಿ ಎಂತ ಹೇಳಿದ್ದಾರೆ ಅಂದ್ರೆ, ಗುರುವನ್ನು ಆರಿಸುವಾಗ ಕನಿಷ್ಠ ಅಧಿಕಾರಿ ಮತ್ತು ಮಧ್ಯಮ ಅಧಿಕಾರಿಯನ್ನು ಆರಿಸಬಾರದು. ಮತ್ತೆ ಯಾರನ್ನು? ಉತ್ತಮ ಅಧಿಕಾರಿಯನ್ನು ಆರಿಸಬೇಕು ಅಷ್ಟೇ. ಕೆಲವೇ ಪ್ರಾಬ್ಲಮ್ ಆಗ್ತದೆ. ವಿನೋದ್ ಅಂಡ್ ಶ್ರೀದೇವಿ ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ಯೋಗವು ಆತ್ಮದ ಸರಿಯಾದ ಚಟುವಟಿಕೆಯಾಗಿದೆ ಮತ್ತು ಒಬ್ಬನು ನಿಜವಾಗಿ ಮಿಶ್ರಿತವಲ್ಲದ ಕಲುಷಿತಗೊಳ್ಳದ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನು ಈಗಾಗಲೇ ಮುಕ್ತನಾಗುತ್ತಾನೆ. ಸಾ ಗುಣ ಸಮತೀತೈತಾನ್. ಭಗವದ್ಗೀತೆ 14.26. ಹರೇ ಕೃಷ್ಣ. 14.26 ಅಂತ ಹೇಳುವಂಥದ್ದು ಮಾಂಸ ಅವ್ಯಾಭಿಚಾರೇಣ ಭಕ್ತಿ ಯೋಗಿಯನ್ನು ಸೇವತೆ ಸಗುಣಾನ್ ಸಂಬಂಧಿತ ಬ್ರಹ್ಮಭೂಯ ಕಲ್ಪತೆ. ಹಾಗೆ ಭಕ್ತಿ ಸೇವೆ ಒಳಗೆ ಬಂದ್ರೆ ಸಾಕಂತೆ ಎಂತಾಗ್ತೇವೆ ನಾವು ಈ ಗುಣದಿಂದ ಆಚೆ ಬರ್ತೇವೆ. ಭಕ್ತಿ ಸೇವೆ ಅಷ್ಟು ಪವರ್ಫುಲ್. ಹಾಗೆ ಮಿಶ್ರಿತವಿಲ್ಲದು ಕಲುಷಿತಗೊಳ್ಳದ ಭಕ್ತಿ ಸೇವೆ ತೊಡಗಬೇಕು. ಆಗವ ಲಿಬರೇಟರ್ ಆಗ್ತಾನೆ. ಎಸ್ ಗೌರಿ ಪ್ರಿಯ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನ ಭಕ್ತನು ಭೌತಿಕ ಸ್ಥಿತಿಗೆ ಒಳಗಾಗುವುದಿಲ್ಲ. ಅವನ ದೈಹಿಕ ಲಕ್ಷಣಗಳು ಭೌತಿಕವಾಗಿ ನಿಯಮಾಧೀನವಾಗಿರಬಹುದು. ಆದ್ದರಿಂದ ಒಬ್ಬ ಶುದ್ಧ ಭಕ್ತನನ್ನ ಭೌತಿಕ ದೃಷ್ಟಿಯಿಂದ ನೋಡಬಾರದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದ. ಹೀಗೆ ಅಂತ ಅಂದ್ರೆ ಭಕ್ತನನ್ನು ದೇಹದ ಪ್ಲಾಟ್ಫಾರ್ಮ್ ನೋಡ್ಲಿಕ್ಕಿಲ್ಲ. ಅವನಿಗೆ ಎಂತ ಹುಷಾರಿಲ್ಲ, ಅವ ಸಪುರ, ಅವ ಹಾಗೆ ಅವ ಹೀಗೆ ಇಲ್ಲ. ವೈಷ್ಣವ ಇಸ್ ಆಲ್ವೇಸ್ ವೈಷ್ಣವ. ದೇಹದ ಭಾವನೆಯಲ್ಲಿಲ್ಲ. ಅವ ಎಂತ ಬ್ಲ್ಯಾಕ್ ವೈಷ್ಣವ, ಇವ ವೈಟ್ ವೈಷ್ಣವ, ಈ ರೀತಿ ಕೂಡ ಮಾಡ್ಲಿಕ್ಕಿಲ್ಲ. ಅವ ಅಮೇರಿಕನ್ ವೈಷ್ಣವ, ಇವ ಸೌತ್ ಆಫ್ರಿಕಾದ ವೈಷ್ಣವ ಇಲ್ಲ. ವೈಷ್ಣವ ಇಸ್ ವೈಷ್ಣವ. ಹಾಗೆ ಭೌತಿಕ ಒಳಗಾಗುವುದಿಲ್ಲ. ಅವನ ದೈಹಿಕ ಲಕ್ಷಣಗಳು ಭೌತಿಕವಾಗಿ ನಿಯಮಾಧೀನವಾಗಿರಬಹುದು. ಆದ್ದರಿಂದ ಒಬ್ಬ ಶುದ್ಧ ಭಕ್ತನನ್ನು ಭೌತಿಕ ದೃಷ್ಟಿಯಿಂದ ನೋಡಬಾರದು. ಅದು ದೊಡ್ಡ ಅಪರಾಧ. ಭೌತಿಕ ದೃಷ್ಟಿಯನ್ನು ವೈಷ್ಣವ ಇಸ್ ಆಲ್ವೇಸ್ ವೈಷ್ಣವ. ನಿಮಿಷ. Yes. ಓಕೆ. ಇಸ್ಕಾನ್ ಭಕ್ತರು ಒಬ್ಬರೊಬ್ಬರು ಭೌತಿಕ ದೃಷ್ಟಿಕೋನವನ್ನು ಯಾವ ರೀತಿಯಲ್ಲಿ ವೀಕ್ಷಿಸಬಹುದು? ಗುಂಪಿನ ಚಟುವಟಿಕೆ. ಎಸ್, ನಿಮಿಷ ನೋಡಿ, ಪ್ರಿವಿಯಸ್ ಪ್ರಶ್ನೆಯನ್ನು ನೋಡಿ. ಇಸ್ಕಾನ್ ಭಕ್ತರು ಒಬ್ಬರನ್ನೊಬ್ಬರು ಭೌತಿಕ ದೃಷ್ಟಿಕೋನದಿಂದ ಯಾವ ರೀತಿಯಲ್ಲಿ ವೀಕ್ಷಿಸಬಹುದು? ಈ ಗುಂಪಿನ ಚಟುವಟಿಕೆ, ಉಪದೇಶಾಮೃತ, ಇದು ಪುಟಗಳನ್ನು ಉಲ್ಲೇಖಿಸಿ ಚರ್ಚಿಸಿ ಭಕ್ತರನ್ನು ಭೌತಿಕ ದೃಷ್ಟಿಕೋನದಿಂದ ನೋಡುವ ಪರಿಣಾಮಗಳು, ಅಂತಹ ದೃಷ್ಟಿಕೋನವನ್ನು ತಪ್ಪಿಸಲು ಮಾರ್ಗಗಳು. ಬ್ರೇಕ್ಔಟ್ ರೂಮ್ ಮಾಡ್ತಾ ಇದ್ದೇನೆ.
ಎಸ್, ಯಾರೆಲ್ಲ? ಕಸ್ತೂರಿ ಮಾತಾಜಿ, ಎಸ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ, ನಿಮ್ಮ ಟೀಮಲ್ಲಿ ಯಾರೆಲ್ಲ ಇದ್ರು? ನಮ್ಮ ಟೀಮಲ್ಲಿ ಗೌರಿ ಪ್ರಿಯ ಮಾತಾಜಿ, ಮಧುಮಲಿ ಪ್ರಭುಜಿ, ಕಮಲಾ ಮಾತಾಜಿ, ರವೀಂದ್ರ ಪ್ರಭುಜಿ. ಹೇಳಿ. ಅಂದ್ರೆ ಇಲ್ಲಿ ಶುದ್ಧ ಭಕ್ತರು ಒಂದ್ ಅಕಸ್ಮಾತ್ ಅವರು ಏನಾದ್ರು ಐಹಿಕ ಒಂದು ನ್ಯೂನ್ಯತೆ, ಐಹಿಕ ಒಂದು ಇದ್ರಲ್ಲಿ ಏನೇ ಒಂದು ಅವ್ರು ಪತನವನ್ನ ಸಮಯ ಬಂದ್ರು ಕೂಡ ಅವ್ರನ್ನ ನಾವು ಟೀಕಿಸಬಾರ್ದು. ಒಂದ್ ಅಕಸ್ಮಾತ್ ಶುದ್ಧ ಭಕ್ತರಲ್ಲ, ಅವ್ರು ಬರಲ್ಲ, ಭಕ್ತರು. ಅಂದ್ರೆ ಇದು ಯಾರು ಶುದ್ಧ ಭಕ್ತರು ಅವ್ರ ನ್ಯೂನ್ಯತೆ ಇದ್ರುನು ಕೂಡ ಅವ್ರನ್ನ ನಾವು ಟೀಕಿಸಬಾರ್ದು. ಅವ್ರ ದೋಷಗಳನ್ನ ನಾವು ಕಡೆಗಣಿಸ್ಬೇಕು. ಗುರುವಿನ ಮುಖ್ಯ ಕೆಲಸ ಅಂದ್ರೆ ಅವ್ರದ್ದು ಭಕ್ತಿ ಸೇವೆ ಅಷ್ಟೇ, ಶುದ್ಧ ಭಕ್ತರದು. ಅವರು ಭಕ್ತಿ ಸೇವೆ ಮಾಡ್ತಾ ಇರ್ತಾರ. ಅಂದ್ರೆ ಇಲ್ಲಿ ಒಂದು ನಮ್ದು ಭಗವದ್ಗೀತೆ ಶ್ಲೋಕದಲ್ಲಿ ಓದ್ದಂಗೆ, ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಂದ್ರೆ ಭಕ್ತನಾದವನು ಕೆಲವು ವೇಳೆ ಕೆಟ್ಟ ಕೆಲಸಗಳು ತೊಡಗಿರುವಂತೆ ಕಂಡುತ್ತಾರೆ ಅಷ್ಟೇನೆ ಅವ್ರು, ಆದ್ರೂನು ನಾವು ಅವ್ರನ್ನ ಸಾಧು ಅಂತ ಪರಿಗಣಿಸ್ಬೇಕು. ಅವ್ರದ್ದು ಇದ್ರ ಬಗ್ಗೆ ನಾವು ನ್ಯೂನತೆ ಬಗ್ಗೆ ಟೀಕಿಸಬಾರ್ದು, ನ್ಯೂನತೆನ ನಿರ್ಲಕ್ಷಿಸ್ಬೇಕು. ಬೇರೆ ಮಾತುಗಳಲ್ಲಿ ಹೇಳಬೇಕಂದ್ರೆ ಅವರು ಅದನ್ನ ನಾವು ಪರಿಗಣಿಸ್ಲೇಬಾರದು. ಅವ್ರ ನ್ಯೂನತೆಗಳನ್ನ ಒಬ್ಬ ಸಾಧಾರಣ ವ್ಯಕ್ತಿ ಎಂದು ಪರಿಗಣಿಸಬಾರದು. ಅವರು ನ್ಯೂನತೆ ಮಾಡಿದ್ದಾರೆ, ನಾವು ಸಾಧಾರಣ ವ್ಯಕ್ತಿ ತರ ಅಂತ ನಾವು ತಗೊಳ್ಬಾರ್ದು ಅದನ್ನ. ಅವರು ಶುದ್ಧ ಭಕ್ತರನ್ನೇ. ಆಮೇಲೆ ಶುದ್ಧ ಭಕ್ತರು ಯಾರುನು ಅವರು ಒಂದು ಕುಟುಂಬದಿಂದ, ವಂಶದಿಂದ ಅಥವಾ ಒಂದು ಬಿರುದು ತಗೊಂಡು ಹುಟ್ಟೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಅವ್ರು ಯಾವುದೇ ಒಂದು ಕುಟುಂಬದಲ್ಲಿ ಬಂದಿದ್ರು ಅವ್ರದ್ದು ಒಂದು ಶುದ್ಧ ಭಕ್ತಿ ಸೇವೆಯ ಒಂದು ಇದರಿಂದ ಅವರು ಶುದ್ಧ ಭಕ್ತರಾಗ್ತಾರೆ. ಗೋಸ್ವಾಮಿಗಳಾಗ್ಬೇಕು ಅನ್ನೋ ಒಂದು ಪಟ್ಟ ಅಂದ್ರೆ ಅದು ಯಾರಿಂದನೂ ಅವರ ಒಂದು ಇಂದ್ರಿಯ ನಿಗ್ರಹದಿಂದ ಭಕ್ತಿ ಸೇವೆ ಮಾಡ್ತಾ ಅವ್ರು ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ರಷ್ಟೇ ಗೋಸ್ವಾಮಿ ಮಟ್ಟಕ್ಕೆ ಏರ್ತಾರೆ. ನಮಗೆ ತಿಳಿದಿರೋ ಹಂಗೆ ಈ ರೂಪ ಗೋಸ್ವಾಮಿ ಅವರು, ಸನಾತನ ಗೋಸ್ವಾಮಿ ಅವರು ಹುಟ್ಟುತ್ತಾ ಅವರು ಯಾವುದೋ ಒಂದು ಭಕ್ತಿ ಒಂದು ವೈಷ್ಣವ ಕುಟುಂಬದಿಂದ ಹುಟ್ಟಿದವರಲ್ಲ. ಅವರು ಮುಸಲ್ಮಾನ್ ಕುಟುಂಬದಿಂದ ಬಂದಿದ್ರು ಕೂಡ ಅವರು ಬಂದು ಭಕ್ತಿ ಸೇವೆಯಿಂದ ಅವರು ಗೋಸ್ವಾಮಿ ಮಟ್ಟಕ್ಕೆ ಹೇರುದು. ಅಲ್ಲ, ಅವರು ಆಕ್ಚುಲಿ ವೈಷ್ಣವ ಕುಟುಂಬದಲ್ಲಿ ಬಂದವರು, ಆದ್ರೆ ಮುಸಲ್ಮಾನ್ ಅವನಿಗೆ ಸೇರಿದ ಕಾರಣ, ಕೆಲಸ ಮಾಡಿದ ಕಾರಣ ಅಲ್ಲಿ ಮುಸಲ್ಮಾನ್ ಆದ್ರು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಕನಿಷ್ಠಾಧಿಕಾರಿ ಆಗಿದ್ರು ಕೂಡ ನಾವು ಅವ್ರನ್ನ ಒಂದು ಪಕ್ಷದಲ್ಲಿ ಅವರ ಒಂದು ನ್ಯೂನತೆ ಪರಿಗಣಿಸದೆ ಅವ್ರನ್ನ ನಾವು ಸಾಧು ಅಂತ ಪರಿಗಣಿಸಿದ್ರೆ, ಅವ್ರನ್ನ ನಾವು ಮಧ್ಯಮ ಅಧಿಕಾರಿ ಲೆವೆಲ್ಗೆ ಅವ್ರನ್ನ ನಾವು ಇದು ಮಾಡೋದಕ್ಕೂ ಸಹಾಯ ಆಗ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಕೃಷ್ಣ ಭಕ್ತನನ್ನು ದೈಹಿಕ ಲಕ್ಷಣಗಳನ್ನ ನೋಡ್ಬಿಟ್ಟು ನಾವು ಅಂದ್ರೆ ಅವನು ದೈಹಿಕವಾಗಿ ಐಹಿಕದಲ್ಲಿದ್ರು ಅವನು ಐಹಿಕವಾಗಿ ಬದ್ಧನಾಗಿರೋದಿಲ್ಲ. ಆದ್ರಿಂದ ಅವನನ್ನ ನಾವು ದೈಹಿಕವಾಗಿ ಗುರುತಿಸಬಾರ್ದು. ಯಾವಾಗ್ಲೂ ಅವನ ಯಾವುದೇ ಜಾತಿ ಮತ ಯಾವುದೇ ಸ್ಥಳದಲ್ಲಿ ಹುಟ್ಟಿರ್ಲಿ ಅದೆಲ್ಲ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಅವನು ಭಕ್ತನಾಗಿರ್ಬೇಕು, ಅದನ್ನ ಮಾತ್ರ ನಾವು ನೋಡ್ಬೇಕು. ಅವನ ದೈಹಿಕ ನ್ಯೂನತೆಗಳನ್ನ ನಾವು ಟೀಕಿಸಬಾರ್ದು, ಅಂತ ದೋಷಗಳನ್ನ ನಾವು ಕಡೆಗಣಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಅವನ್ ಯಾವುದೇ ಜಾತಿ ವಂಶ ಆಧಾರದ ಮೇಲೆ ಗೋಸ್ವಾಮಿಗಳ ಕುಟುಂಬ ಇರಲು ಸಾಧ್ಯವಿಲ್ಲ. ಶುದ್ಧ ಭಕ್ತರು ಯಾರಾಗಿರ್ತಾರೆ ಅವರು ಗೋಸ್ವಾಮಿಗಳಾಗಿರ್ತಾರೆ. ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡಿರ್ಬೇಕು ಅಂತವರು ಗೋಸ್ವಾಮಿಗಳು ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ವೈಷ್ಣವನೊಬ್ಬನ ದೈವಿಕ ನ್ಯೂನತೆಗಳಿಗೆ ಗಮನ ಕೊಟ್ಟರೆ ನಾವು ವೈಷ್ಣವನ ಪಾದಾರವಿಂದಗಳಿಗೆ ಅಪರಾಧ ಮಾಡಿದಂತಾಗುತ್ತದೆ. ವೈಷ್ಣವನ ಪಾದಾರವಿಂದಗಳಿಗೆ ಅಪರಾಧ ಮಾಡಿದರೆ ಅದು ಮಹಾ ಅಪರಾಧ. ಆದ್ದರಿಂದ ನಾವು ಇಂತಹ ಅಪರಾಧಗಳ ಕಡೆ ಎಚ್ಚರಿಕೆಯನ್ನ ವಹಿಸ್ಬೇಕು, ಅಪರಾಧಗಳನ್ನ ಮಾಡಬಾರ್ದು. ಹಾಗೆ ಭಗವಂತನ ದಿವ್ಯ ಸೇವೆಯಲ್ಲಿ ಯಾರು ನಿರತರಾಗಿರ್ತಾರೆ ಅವರು ಶುದ್ಧ ಭಕ್ತರು ಮತ್ತು ಅವರನ್ನು ನಾವು ಲೌಕಿಕ ಲಕ್ಷಣದಿಂದ ನೋಡಬಾರ್ದು. ಹರೇ ಕೃಷ್ಣ ಪ್ರಭುಜಿ. ಕಸ್ತೂರಿ ಅವರು ಓದಿ. ಹರೇ ಕೃಷ್ಣ ಪ್ರಭು. ಒಂದು ನಿಮಿಷ, ಓದಿ. ಓದ್ಬೇಕಲ್ವ ಪ್ರಭುಜಿ? ಶುದ್ಧ ಭಕ್ತನನ್ನು ಐಹಿಕ ದೃಷ್ಟಿಯಿಂದ ನೋಡಬಾರದು. ಅವನ ದೈಹಿಕ ಲಕ್ಷಣಗಳು ಐಹಿಕವಾಗಿ ಬದ್ಧವಾಗಿರುವಂತೆ ತೋರಿದರೂ ಅವನು ಐಹಿಕ ಪರಿಸ್ಥಿತಿಯಲ್ಲಿ ಒಳಪಟ್ಟಿರುವುದಿಲ್ಲ. ವಿಶೇಷವಾಗಿ ನವಭಕ್ತನು ಶುದ್ಧ ಭಕ್ತನನ್ನು ಭೌತಿಕ ದೃಷ್ಟಿಕೋನದಿಂದ ಪರಿಗಣಿಸುವುದು ತುಂಬಾ ಹಾನಿಕರವಾಗಿದೆ.
ನಾವು ಬಿಗಿನರ್ಸ್, ನವಭಕ್ತ ಅಂದ್ರೆ ಬಿಗಿನರ್ಸ್. ನಾವು ಬಿಗಿನರ್ಸ್ ಶುದ್ಧ ಭಕ್ತನನ್ನು ಭೌತಿಕ ದೃಷ್ಟಿಯಿಂದ ನೋಡ್ಲಿಕ್ಕಿಲ್ಲ, ತುಂಬಾ ಹಾನಿಕರ. ಅವ್ರದ್ದು ಅವರಿಗೆ ಇದು ಸರಿ ಇಲ್ಲ, ಅವರು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವರ ಹೆಲ್ತ್ ಸರಿ ಇಲ್ಲ, ಅವರು ಈ ಕಪ್ಪಿದ್ದಾರೆ, ಅವರು ಹಾಗೆ, ಇವರು ಹೀಗೆ. ಅವರು ಟೋಟಲಿ ಕೃಷ್ಣನ ಕಂಟ್ರೋಲಲ್ಲಿ ಇದ್ದಾರೆ, ಮತ್ತೆ ತುಂಬ ಅಡ್ವಾನ್ಸ್ ಇದ್ದಾರೆ. ನಾವು ಅವರನ್ನು ಈ ರೀತಿ ಭೌತಿಕ ದೃಷ್ಟಿಕೋನದಿಂದ ನೋಡ್ಲಿಕ್ಕಿಲ್ಲ. ಸರಿ ಕಮಲ್ ಅವರು ಓದಿ. ಆದ್ದರಿಂದಲೇ ಶುದ್ಧ ಭಕ್ತನ ಬಾಹ್ಯ ಲಕ್ಷಣಗಳನ್ನು ನೋಡಬಾರದು, ಅವನ ಆಂತರಿಕ ಲಕ್ಷಣಗಳನ್ನು ನೋಡಿ ಅವನು ಹೇಗೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಹೀಗೆ ಶುದ್ಧ ಭಕ್ತನನ್ನು ಲೌಕಿಕ ದೃಷ್ಟಿಯಿಂದ ನೋಡುವುದನ್ನು ತಪ್ಪಿಸಬಹುದು ಮತ್ತು ತನ್ಮೂಲಕ ತಾನೂ ಕ್ರಮೇಣ ಪರಿಶುದ್ಧ ಭಕ್ತನಾಗಬಹುದು. ಉಪದೇಶಾಮೃತ ಅಧ್ಯಾಯ 6 ಭಾವಾರ್ಥ. ಈಗ ನಮ್ಮ ಪ್ರೆಸಿಡೆಂಟ್ ಮೊನ್ನೆ ಪ್ರಶ್ನೆ ಕೇಳಿದ್ರು ಗುರು ಮಹಾರಾಜ್ ಹತ್ರ, ನಿಮಗೆ 75,000 ಡಿಸೈಪಲ್ಸ್ ಇದ್ದಾರೆ, ಹೌ ಯು ಮೇಂಟೈನ್? ಅದಕ್ಕೆ ಅವ್ರು ಹೇಳಿದ ಉತ್ತರ, ಐ ಡೋಂಟ್ ಸಿ ಎನಿಬಡೀಸ್ ಫಾಲ್ಟ್. ಈಗ 75,000 ಜನರ ಭಕ್ತರಲ್ಲಿ ಎಲ್ಲರ ಹತ್ರ ಫಾಲ್ಟ್ಸ್ ಇರ್ತದೆ. ಐ ಸಿ ದೇರ್ ಓನ್ಲಿ ಗುಡ್ ಥಿಂಗ್ಸ್ ಅಂಡ್ ಐ ಎನ್ಕರೇಜ್. ತಿಳಿದ ನಿಮಗೆ? ಸರಿ ಕೃಷ್ಣ, ತಿಳಿತಾ? ಹಾ ತಿಳಿತು ಪ್ರಭುಜಿ. ತಿಳಿತು ಪ್ರಭುಜಿ. ಹಾಗೆ ಇದು ಶುದ್ಧ ಭಕ್ತ ಫಾಲ್ಟ್ ನೋಡುವುದಿಲ್ಲ. ನಮ್ಮಲ್ಲಿ ತುಂಬಾ ದೋಷಗಳಿರ್ತದೆ, ದೋಷವನ್ನು ನೋಡುವುದಿಲ್ಲ, ನಮ್ಮ ಒಳ್ಳೆ ಗುಣಗಳನ್ನು ನೋಡ್ತಾನೆ, ನಮ್ಮನ್ನು ಎನ್ಕರೇಜ್ ಮಾಡ್ತಾನೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಶುದ್ಧ ಭಕ್ತನ ಬಾಹ್ಯ ಲಕ್ಷಣ ನೋಡಬಾರದು, ಅವನ ಆಂತರಿಕ, ಅವು ಹೇಗೆ ಇಷ್ಟು ಭಕ್ತಿ ಮಾಡಿ ಇಷ್ಟು ಜನರನ್ನು ಸೇವೆಯಲ್ಲಿ ತೊಡಗಿಸಿದ್ದಾನೆ, ಇದು ಹೇಗೆ ಸಾಧ್ಯ? ಅವನ ಆಂತರಿಕ ಲಕ್ಷಣ ನೋಡ್ಬೇಕಾದ್ರೆ ಶುದ್ಧ ಭಕ್ತನ, ಅವನು ಹೇಗೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗಿದ್ದಾನೆ, ಇದನ್ನು ನಾವು ತಿಳಿಬೇಕು. ಹಾಗೆ ಈ ರೀತಿ ನಾವು ಅವನ ಆಂತರಿಕವನ್ನು ನೋಡಿದ್ರೆ ಬಾಹ್ಯ ನೋಡುವುದಿಲ್ಲ. ನಾವು ಈಗಂತ ನಾವು ಬಾಹ್ಯವನ್ನು ನೋಡುವಂಥದ್ದು, ಆಂತರಿಕ ನೋಡುವುದಿಲ್ಲ. ಆಂತರಿಕ ನೋಡ್ಬೇಕು, ಹೇಗೆ ಇದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಕ್ರಮೇಣ ನಾವು ಪರಿಶುದ್ಧನಾದ ಭಕ್ತನಾಗಬಹುದು ಈ ರೀತಿ ಮಾಡಿದ್ರೆ. ವಿನೋದ್ ಅಂಡ್ ಶ್ರೀದೇವಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಜವಾಗಿ ಭಗವಂತನ ಅಂತರಂಗ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಸಾಧಾರಣ ವ್ಯಕ್ತಿಯನ್ನು ಪರಿಗಣಿಸಬಾರದು, ಏಕೆಂದರೆ ಭಗವದ್ ಆಜ್ಞೆ ಇಲ್ಲದೆ ಒಬ್ಬನು ಪ್ರಪಂಚಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಲಾರ. ಹರೇ ಕೃಷ್ಣ. ನಿಜವಾಗಿ ಭಗವಂತನ ಅಂತರಂಗ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿ ಅವು ಸಾಧಾರಣ ವ್ಯಕ್ತಿ ಅಲ್ಲ. ಮತ್ತೆ ಈಗ ಶುದ್ಧ ಭಕ್ತ ಅಷ್ಟು ಪ್ರಚಾರದಲ್ಲಿದ್ದಾನೆ, ಅಷ್ಟು ಜನರನ್ನು ಭಕ್ತರ ಮಾಡಿದ್ದಾನೆ, ಇದು ಭಗವಂತನ ಆದೇಶ ಪ್ರಕಾರ ಮಾಡುವಂಥದ್ದು. ಆಜ್ಞೆ ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ಗುರು ಕೃಷ್ಣ ಕೃಪಾಯ ಬಾಯಿ ಭಕ್ತಿ ಲತಾ ಬೇಸಿ. ಗುರು ಮತ್ತೆ ಕೃಷ್ಣ ಕೃಪೆಯಿಂದವ ಇಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಎಸ್ ಗೌರಿ ಪ್ರಿಯಾ ಸುಶೇವಿಂದ ದೇವಿದಾಸ್. ಹರೇ ಕೃಷ್ಣ ಪ್ರಭುಜಿ. ಶುದ್ಧ ವೈಷ್ಣವನ ಮೇಲೂ ಶಿಸ್ತಿನ ಕ್ರಮ ತೆಗೆದುಕೊಳ್ಳಬಹುದೆಂದು ಭಾವಿಸುವುದು ಅಪರಾಧ. ಅವನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸುವುದಾಗಲಿ ಅವನನ್ನ ತಿದ್ದಲು ಪ್ರಯತ್ನಿಸುವುದಾಗಲಿ ಅಪರಾಧವೇ. ಪ್ರಾರಂಭಿಕ ಮುಂದುವರೆದ ಭಕ್ತನಾರು ಎಂಬುದನ್ನು ಅವರ ಕಾರ್ಯಚಟುವಟಿಕೆಗಳಿಂದ ಗುರುತಿಸಬಹುದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಶುದ್ಧ ಭಕ್ತನನ್ನು ಸರಿ ಮಾಡ್ಲಿಕ್ಕೆ ಹೋಗುವಂಥದ್ದು ಹೇಗೆ? ನಾವು ಬಿಗಿನರ್ಸ್, ನಾವು ಶುದ್ಧ ಭಕ್ತನನ್ನು ಸರಿ ಮಾಡ್ಲಿಕ್ಕೆ ಸರಿ ಇಲ್ಲ, ಇದೆಲ್ಲ ದೊಡ್ಡ ಅಪರಾಧ ಅಂತೆ. ನಾನು ಅವನ ಮೇಲೆ ಕ್ರಮ ತಗೊಳ್ತೇನೆ, ಮತ್ತೆ ಅವನಿಗೆ ಬುದ್ಧಿ ಹೇಳಲಿಕ್ಕೆ ಹೋಗುವಂತ ಶುದ್ಧ ಭಕ್ತನಿಗೆ, ಇದೆಲ್ಲ ದೊಡ್ಡ ಅಪರಾಧ ಅಂತೆ. ನಮ್ಗೆ ಗೊತ್ತಿರ್ಬೇಕು, ನಾವು ಪ್ರಾರಂಭಿಕ ಭಕ್ತರು, ಅಡ್ವಾನ್ಸ್ಡ್ ಭಕ್ತರು ಯಾರು, ಇದೆಲ್ಲ ನಮ್ಗೆ ಗೊತ್ತಿರ್ಬೇಕು. ಕಳೆದ ಶ್ಲೋಕದಲ್ಲಿ ಹೇಳಿದ 6 ಬಗೆಯ ಮಾಡುವಲ್ಲಿ ಸೂಕ್ತ ವ್ಯಕ್ತಿಗಳನ್ನು ವಿವೇಚನೆಯಿಂದ ಆರಿಸಬೇಕು. ನಾವು ವೈಷ್ಣವರನ್ನು ಅವರವರ ದರ್ಜನೆ ತಕ್ಕಂತೆ ಕಾಣಬೇಕೆಂದು ಶ್ರೀರಾಮರು. ಹಾಗಾಗಿ
ಕನಿಷ್ಠ ಅಧಿಕಾರಿ ಯಾರು, ಮಧ್ಯಮ ಅಧಿಕಾರಿ ಯಾರು, ಉತ್ತಮ ಅಧಿಕಾರಿ ಯಾರು ಅಂತ ನಮ್ಗೆ ಗೊತ್ತಿರಬೇಕು. ಪ್ರಭುಪಾದ್ ಕಿ ಜೈ. ಎಸ್. ಇನ್ನು 2 ಚಾಪ್ಟರ್ಸ್ ಉಂಟು, ಅಂದ್ರೆ ಒಟ್ಟಿಗೆ ನೆಕ್ಸ್ಟ್ ಆಫ್ ಡಿವೋಷನ್ ಅಲ್ಲಿ 6 ನಿಮಿಷ ನೋಡ್ತೇನೆ. 2 ಅಲ್ಲ, ಸಾರಿ, ಲೆಸನ್ 4 ಆಯ್ತು, 5 ಮತ್ತು 6. ಇನ್ನು 1 ಮಾತ್ರ ಇರುವಂತದ್ದು, ಅದು ನಾಳೆ ಮುಗಿಸ್ತೇನೆ. ಲೆಸನ್ 5 ಅದ್ರ 7ರಿಂದ 11 ಶ್ಲೋಕ ಅಲ್ಲಿಗೆ ಮುಕ್ತಾಯವಾಯಿತು ನಮ್ದು. ಹಾಗಾಗಿ ಒಂದೇ ಇರುವಂಥದ್ದು ಇವತ್ತಿದಾಯ್ತು, ಲೆಸನ್ 4 ಆಯ್ತು. ಮತ್ತೆ ಎಲ್ಲ ಅಸೈನ್ಮೆಂಟ್ ಯಾವುದೆಲ್ಲ ಉಂಟು ಮಾಡಿ ಇಮಿಡಿಯೇಟ್. ನೆಕ್ಸ್ಟ್ ಸಂಡೇ ಎಕ್ಸಾಮ್ ಬೆಳಿಗ್ಗೆ 10 ಗಂಟೆಗೆ ಇಡುವ, 10ರಿಂದ 12 ಅಟೆಂಡೆನ್ಸ್ ಹಾಕ್ತೇನೆ. Yes. ಹರೇ ಕೃಷ್ಣ ಅಟೆಂಡೆನ್ಸ್ ಹಾಕಿ. ಮತ್ತೆ ನೋಡಿ, ಇವತ್ತೇ ಸ್ಟಾರ್ಟ್ ಮಾಡಿ, ಇವತ್ತಿನಿಂದಲೇ ಓದಲಿಕ್ಕೆ ಈಶೋಪನಿಷತ್ ಮತ್ತೆ ನೆಕ್ಸ್ಟ್ ಆಫ್ ಇನ್ಸ್ಟ್ರಕ್ಷನ್. ಈಶೋಪನಿಷದಲ್ಲಿ ಒಟ್ಟಿಗೆ 19 ಶ್ಲೋಕ, ಇದರಲ್ಲಿ 11 ಶ್ಲೋಕ. ಲಿಂಕ್ ಹಾಕಿದ್ರೆ ಅಟೆಂಡೆನ್ಸ್ ಹಾಕಿ. ಎಸ್, ನಾಳೆ ಎಷ್ಟು ಗಂಟೆಗೆ ಕ್ಲಾಸ್ ಮಾಡುವ? 6ರಿಂದ, ನಾಳೆ ಒಂದೇ ಚಾಪ್ಟರ್ ಅಲ್ಲ ಅದು.